ಈ ಒಂದು ಸಂದರ್ಭದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಅವರ ಒಂದು ಜನ್ಮದಿನಾಚರಣೆಯ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಇವತ್ತು ನಡೆದಂತಹ ಅದ್ದೂರಿ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಶ್ರೀನಿವಾಸರವರನ್ನು ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಸನ್ಮಾನ್ಯ ಶಾಸಕರು ಮಾಜಿ ಸಚಿವರಾದ UT ಖಾದರ್ ಸರ್ ಅವರು ನಿನ್ನ ರಾತ್ರಿ ಬೀದರಲ್ಲಿ ಚುನಾವಣೆ ಉಸ್ತುವಾರಿ ಇದ್ದರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಬೇಕು ಎಂಬ ಒಂದು ಅವರ ನಿರ್ಧಾರದಿಂದ ನಿನ್ನೆ ರಾತ್ರಿ 11 ಗಂಟೆಗೆ ಸರ್ಕಿಟ್ ಹೌಸ್ಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲು ನಿನ್ನೆ ಕರೆ ಕೊಟ್ಟಿದ್ದಾರೆ. UT ಖಾದರ್ ಅವರ ಒಂದು ಶಕ್ತಿಯನ್ನು ಎಲ್ಲಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಕಾರ್ಯಕರ್ತರೊಂದಿಗೆ ಹಾಗೂ ಮುಂಚೂಣಿ ಘಟಕದ ನಾಯಕರೊಂದಿಗೆ ಸಂಪರ್ಕವಿಟ್ಟುಕೊಂಡು ಈ ಒಂದು ಯಶಸ್ವಿ ಸಭೆಯನ್ನು ಮಾಡಲು ಇಷ್ಟೊಂದು ಜನ ಸೇರಿ ಈ ಒಂದು ಜನಸಾಗರ ಸೇರಲು ಮುಖ್ಯ ಈ ತರ ಕಾರ್ಯಕ್ರಮ ಆಯೋಜಿಸಬೇಕೆಂದು ಹೇಳಿ ನಮ್ಮೆಲ್ಲ ವ್ಯವಸ್ಥೆಗೆ ಕಾರಣರಾಗಿ ಇವತ್ತು ಇಂತಹ ಒಂದು ಕಾರ್ಯಕ್ರಮ ಕೋವಿಡ್ನ ಸಂದಿಗ್ಧ ಪರಿಸ್ಥಿತಿ ಇದ್ರೂ ಕೂಡ ಯಾವುದೇ ಹಾಲಲ್ಲಿ ಸಮಾರಂಭ ಮಾಡಲಿಕ್ಕೆ ಖಂಡಿತ ಅಧಿಕೃತ ಅವಕಾಶ ಸಿಗುವುದಿಲ್ಲ. ಆದರೂ ಕೂಡ ಪೊಲೀಸ್ ಇಲಾಖೆಗೆ ನಾನು ಅಭಿನಂದಿಸ್ತೇನೆ. ನಾವು ಶಾಸಕರ ಮುಖಾಂತರ ನಾವು ಕೇವಲ ಬಾಯಿ ಮಾತಿಗೆ ಹೇಳಿ ಒಂದು ಸಣ್ಣ ಜನಸಂಖ್ಯೆ ಸೇರಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತೇವೆ ಅಂತೇಳಿ ಅವರಿಗೆ ಹೇಳಿದಾಗ ನಮಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿ ಕೂಡ ಯಾವುದೇ ಕಾರ್ಯಕ್ರಮ ಈಗ ತಾನೇ ನಿಮಗೆಲ್ಲರಿಗೂ ಗೊತ್ತಿದೆ, ಹಾಲಲ್ಲಿ ಮಾಡಲಿಕ್ಕೆ ಯಾವುದೇ ಅನುಮತಿ ಇಲ್ಲ. ಆದರೂ ಕೂಡ ನಮ್ಮ ಶಾಸಕರ ಒಂದು ಹೆಸರನ್ನು ಹೇಳಿ ಆ ಪೊಲೀಸ್ ಇಲಾಖೆಯವರ ಒಪ್ಪಿಗೆ ಮುಖಾಂತರ ನಾವು ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಾವೆಲ್ಲರೂ ಕೂಡ ಪುಣ್ಯವಂತರು. ಯಾಕಂತ ಹೇಳಿದರೆ ತಳಮಟ್ಟದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಅವರು, ನಾನು ಬೆಂಗಳೂರಿಗೆ ಹೋದಾಗ ನಾನು ಅವರ ಸ್ಪೀಚನ್ನು ಕೇಳಿದ್ದೆ. ಅವರ ಕನಸಲ್ಲಿ ಕೂಡ ಎನಿಸಲಿಲ್ಲ ಅಂತೆ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಒಬ್ಬ ಅಧ್ಯಕ್ಷ ನಾನು ಆಗ್ತೇನೆ ಅಂತೇಳಿ. ಅವರ ಕನಸಲ್ಲೂ ನೆನೆಸಲಿಲ್ಲ ಅಂತೇಳಿ ನಾನು ಬೆಂಗಳೂರಿಗೆ ಹೋಗಿ ಅವರ ಭಾಷಣದಲ್ಲಿ ಕೇಳಿದ್ದೆ. ಆದರೆ ನಾನು ಹೇಳ್ತೇನೆ ಸರ್, ನಮ್ಮ ಪುಣ್ಯ ಅಂತ ಹೇಳ್ಬೋದು ಸರ್, ನೀವು ರಾಷ್ಟ್ರೀಯ ಅಧ್ಯಕ್ಷರಾಗಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೆ ಬಂದರೂ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟ ಈ ಮುಡಿಪು ಈ ಒಂದು ಭಾಗಕ್ಕೆ ನೀವು ಬಂದಿದ್ದೀರಾ ಸರ್. ನಮ್ಮೆಲ್ಲರ ಪುಣ್ಯ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರು ಪ್ರಥಮ ಬಾರಿಗೆ ಒಂದು ಬ್ಲಾಕ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಖಂಡಿತವಾಗಿ ಕೂಡ ಹಿಂದುಳಿದ ವರ್ಗದ ಮುಡಿಪು ಮತ್ತು ಉಲ್ಲಾಲ ಬ್ಲಾಕ್ ಹಾಗೂ ಯುವ ಕಾಂಗ್ರೆಸ್ ಉಲ್ಲಾಲ ಮುಡಿಪು ವತಿಯಿಂದ ನಾನು ಅವರನ್ನು ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ ಸರ್. ಕಾರ್ಯಕ್ರಮದ ರೂವಾರಿ ನಮ್ಮ ಶಾಸಕರು ಮಾಜಿ ಸಚಿವರು, ನನಗೆ ಅವರ ಬಗ್ಗೆ ಹೆಮ್ಮೆ ಇದೆ. ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಹೆಸರುವಾಸಿಯಾಗಿ ಈ ಒಂದು ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ನಾನು ನಾಯಕನಾಗಿ ಅಲ್ಲ, ಒಬ್ಬ ಮತದಾರನಾಗಿ ನಾನು UT ಖಾದರ್ ಕ್ಷೇತ್ರದವ ಅಂತೇಳಿ ಈಗ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲದಿದ್ದರೂ ಕೂಡ ಬೆಂಗಳೂರಿಗೆ ಹೋಗಿ ಯಾವುದೇ ಕೆಲಸಕ್ಕೆ ನಾನೊಬ್ಬ UT ಖಾದರ್ ಸರ್ ಅವರ ಕ್ಷೇತ್ರದವ ಅಂತ ಹೇಳಿದರೆ ನಮ್ಮನ್ನು ಗುರುತಿಸಿ ಕೆಲಸ ಮಾಡಿಕೊಡುವಂಥ ಆ ಒಂದು ಹೆಸರಿಟ್ಟಂಥ UT ಖಾದರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ನನ್ನ ಯುವ ಕಾಂಗ್ರೆಸ್ ಹಾಗೂ ಮುಡಿಪು ಉಲ್ಲಾಲ ಹಿಂದುಳಿದ ವರ್ಗದ ಪರವಾಗಿ ನಾನು UT ಖಾದರ್ ಅವರನ್ನು ಹೃದಯಪೂರ್ವವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರೊಟ್ಟಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದಂಥ ನಮ್ಮೆಲ್ಲರ ನಾಯಕರು ಕೂಡ ಆದಂಥ ಅನಿಲ್ ಯಾದವ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಸರ್ ನಿಮ್ಮನ್ನು ಕೂಡ ನಾನು ಉಲ್ಲಾಲ ಬ್ಲಾಕ್ ಹಾಗೂ ಮುಡಿಪು ಯುವ ಕಾಂಗ್ರೆಸ್ ಹಿಂದುಳಿದ ವರ್ಗದ ವಿಭಾಗದ ಘಟಕದ ವರ್ಗದಿಂದ ನಾನು ಹೃದಯಪೂರ್ವಕವಾಗಿ ನಿಮ್ಮನ್ನು ಸ್ವಾಗತಿಸ್ತೇನೆ ಸರ್. ಇಂದಿರಾ ಗಾಂಧಿ ಪ್ರಿಯದರ್ಶಿನಿ ಟ್ರಸ್ಟ್ ಇದರ ಅಧ್ಯಕ್ಷರಾದಂಥ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆದಂಥ ಇಬ್ರಾಹಿಂ ಕೋಡಿಜಾಲ್ರವರು ನಮ್ಮ ಜೊತೆ ಇದ್ದಾರೆ ಸರ್. ಅವರನ್ನು ನಾನು ಯುವ ಕಾಂಗ್ರೆಸ್ ಹಾಗೂ ಹಿಂದುಳಿದ ವರ್ಗದ ಪರವಾಗಿ ನಾನು ಅವರನ್ನು ಆರ್ಥಿಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಜಿಲ್ಲಾ ಅಲ್ಪಸಂಖ್ಯಾತ ಅಧ್ಯಕ್ಷರಾದಂಥ ನಮ್ಮೆಲ್ಲರ ಯುವಕರ ಕಣ್ಮಣಿ ನಮ್ಮೆಲ್ಲರ ನಾಯಕರಾದಂಥ ಶಾಹುಲ್ ಹಮೀದ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಯುವ ಕಾಂಗ್ರೆಸ್ ಹಾಗೂ ಹಿಂದುಳಿದ ವರ್ಗದ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ನಾಯಕರಾದಂಥ ಕಣಚೂರ್ ಮೋನು ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಸರ್. ನಿಮ್ಮನ್ನು ಕೂಡ ನಾನು ಯುವ ಕಾಂಗ್ರೆಸ್ ಹಾಗೂ ಹಿಂದುಳಿದ ವರ್ಗದ ವಿಭಾಗದ ವತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೂ
ನಮ್ಮೆಲ್ಲರ ಯುವಕರ ಚಿಲುಮೆ ಅಂತ ಹೇಳ್ಬೋದು. ನಮಗೆ ಯುವ ಶಕ್ತಿಯನ್ನು ತುಂಬಿದವರು. ಇಂತಹ ಕಾರ್ಯಕ್ರಮಕ್ಕೆ ಯುವ ಕಾಂಗ್ರೆಸ್ ಅನ್ನು ಹೆಸರು ಇಟ್ಟು ಹೇಳಿದಂಥ ಒಬ್ಬ ನಾಯಕ, ನಮ್ಮೆಲ್ಲರಿಗೂ ಕೂಡ ಎಲ್ಲರ ಪ್ರೀತಿಗೆ ಪಾತ್ರರಾದಂಥ ನಮ್ಮ ಲುಕ್ಮಾನ್ ಬಂಟ್ವಾಳರವರು ಜಿಲ್ಲಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಯೂತ್ ಕಾಂಗ್ರೆಸ್ ಹಾಗೂ ಹಿಂದುಳಿದ ಪರವಾಗಿ ನಾನು ಸ್ವಾಗತಿಸ್ತೇನೆ ಸರ್. ಮತ್ತೊಮ್ಮೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಭವ್ಯ KR, ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಇರುವಂಥ ಭವ್ಯ KR ಮೇಡಮ್, ನಿಮಗೂ ಕೂಡ ಯುವ ಕಾಂಗ್ರೆಸ್ ಉಲ್ಲಾಲ ಹಾಗೂ ಮುಡಿಪು ಯುವ ಕಾಂಗ್ರೆಸ್ ಹಿಂದುಳಿದ ವರ್ಗ ವಿಭಾಗದ ವತಿಯಿಂದ ನಾನು ಆರ್ಥಿಕವಾಗಿ ಸ್ವಾಗತಿಸ್ತೇನೆ ಮೇಡಮ್. ಪ್ರಧಾನ ಕಾರ್ಯದರ್ಶಿ ಅಂತ ಮಣ್ಣಣ್ಣವರು ಕೂಡ ನಮ್ಮ ಜೊತೆ ಇದ್ದಾರೆ ಸರ್. ನಿಮ್ಮನ್ನು ಕೂಡ ಯುವ ಕಾಂಗ್ರೆಸ್ ವತಿಯಿಂದ ನಾನು ಆರ್ಥಿಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಆದಂಥ ಮಮತಾ ಗಟ್ಟಿ ಅವರು ಕೂಡ ನಮ್ಮ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಯುವ ಕಾಂಗ್ರೆಸ್ ಉಲ್ಲಾಲ ಹಾಗೂ ಮುಡಿಪು ಬ್ಲಾಕ್ ಹಿಂದುಳಿದ ವರ್ಗದ ವಿಭಾಗದ ವತಿಯಿಂದ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ ಮೇಡಮ್. ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ, ದಕ್ಷಿಣ ಕನ್ನಡ ಜಿಲ್ಲೆಯ ಇನ್ಚಾರ್ಜ್ ಆಗಿದ್ದಂಥ ನಮ್ಮೆಲ್ಲ ಜಿಲ್ಲೆಗೆ ಮಾದರಿಯಾಗಿ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇದ್ದು ನಮಗೆಲ್ಲರಿಗೂ ಕೂಡ ಮಾದರಿಯಾದ ದೀಪಿಕಾ ರೆಡ್ಡಿ ಅವರು, ಕ್ಷಮಿಸಬೇಕು, ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಉಲ್ಲಾಲ ಹಾಗೂ ಮುಡಿಪು ಬ್ಲಾಕ್ ವತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ ಮೇಡಮ್. ಮುಡಿಪು ಬ್ಲಾಕ್ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರು, ಒಬ್ಬ ಸೌಮ್ಯ ಸ್ವಭಾವದ ನಾಯಕತ್ವವನ್ನು ಹೊಂದಿದಂಥ ಪ್ರಶಾಂತ್ ಕಾಜೋಳ ಸರ್ ನಮ್ಮ ಜೊತೆ ಇದ್ದಾರೆ ಸರ್. ನಿಮ್ಮನ್ನು ಕೂಡ ನಾನು ಉಲ್ಲಾಲ ಹಾಗೂ ಮುಡಿಪು ಬ್ಲಾಕ್ ಹಾಗೂ ಹಿಂದುಳಿದ ವರ್ಗ ವಿಭಾಗದ ವತಿಯಿಂದ ನಾನು ಆರ್ಥಿಕವಾಗಿ ಸ್ವಾಗತಿಸ್ತೇನೆ ಸರ್. NSU ಜಿಲ್ಲಾಧ್ಯಕ್ಷ ಅಂತ ಸವಾದ್ ಸುಲ್ಯ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ತಮ್ಮನ್ನು ಕೂಡ ನಾನು ಯುವ ಕಾಂಗ್ರೆಸ್ ವತಿಯಿಂದ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಹಿರಿಯ ರಾಜಕಾರಣಿ ಪದ್ಮನಾಭ ನರಿಂಗಾನ ಕೂಡ ನಮ್ಮ ಜೊತೆ ಇದ್ದಾರೆ ಸರ್. ನಿಮ್ಮನ್ನು ಕೂಡ ನಾನು ಯುವ ಕಾಂಗ್ರೆಸ್ ವತಿಯಿಂದ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವ ನಾಯಕ ಫಾರೂಕ್ ತುಂಬೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ನಾಯಕ, ನಮ್ಮೆಲ್ಲರ ಎಲ್ಲ ಧರ್ಮದವರ ಪ್ರೀತಿಗೆ ಪಾತ್ರ ಅಂತ ಸದಾಶಿವ್ ಉಲ್ಲಾಲ್ ಉಪಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸರ್. ನಿಮ್ಮನ್ನು ಕೂಡ ನಾನು ಯುವ ಕಾಂಗ್ರೆಸ್ ಹಾಗೂ ಬ್ಲಾಕ್ ಯುವ ಕಾಂಗ್ರೆಸ್ ಹಾಗೂ ಹಿಂದುಳಿದ ವರ್ಗ ವಿಭಾಗದ ವತಿಯಿಂದ ನಾನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಇನ್ನೋರ್ವ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು, ಕಾರ್ಯದರ್ಶಿ, ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿ ಕೂಡ ಆದಂಥ NS ಕರೀಂರವರು ನಮ್ಮ ಜೊತೆ ಇದ್ದಾರೆ. ತಮ್ಮನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಯುವ ಕಾಂಗ್ರೆಸ್ ವತಿಯಿಂದ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ UB ಸಲೀಂ, ಮಾಜಿ ಯುವ ಕಾಂಗ್ರೆಸ್ನ ನಾಯಕರು, ನನ್ನೆಲ್ಲ ಮಾರ್ಗದರ್ಶಕ ಅಂತ UB ಸಲೀಂ ಕೂಡ ನಮ್ಮ ಜೊತೆ ಇದ್ದಾರೆ ಸರ್. ನಿಮ್ಮನ್ನು ಕೂಡ ನಾನು ಯುವ ಕಾಂಗ್ರೆಸ್ ವತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಪದ್ಮನಾಭ ಮುಟ್ಟಿಂಜ, ಅಸಂಘಟಿತ ಕಾರ್ಮಿಕ ಜಿಲ್ಲಾ ಕಾರ್ಯದರ್ಶಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾಜಿ ತಾಲೂಕ್ ಪಂಚಾಯತ್ನ ಅಧ್ಯಕ್ಷರು, ನಿಕಟಪೂರ್ವ ಅಧ್ಯಕ್ಷ ಅಂತ ಮಹಮ್ಮದ್ ಮೋನೂರ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಯುವ ಕಾಂಗ್ರೆಸ್ ಹಾಗೂ ಹಿಂದುಳಿದ ವರ್ಗ ವಿಭಾಗದ ವತಿಯಿಂದ ನಾನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಮುಡಿಪು ಭಾಗದ ನರಿಂಗಾಣ ಗ್ರಾಮದ ಅಭಿವೃದ್ಧಿಯ ಹರಿಕಾರ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ, ಸಿದ್ದಿಕ್ ಪಾರೆಯವರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರು ಕೂಡ ಅಂತ ಸಿದ್ದಿಕ್ ಪಾರೆಯವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ ಸರ್. ನಿಮ್ಮನ್ನು ಕೂಡ ಉಲ್ಲಾಲ ಹಾಗೂ ಮುಡಿಪು ಬ್ಲಾಕ್ ಹಾಗೂ ಹಿಂದುಳಿದ ವರ್ಗ ವಿಭಾಗದ ವತಿಯಿಂದ ನಾನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ನಾಸಿರ್ ನಡಪೋದು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ನಾಯಕ, ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸಹಕರಿಸುವ ಜಲೀಲ್ ಮೋಂಟುಗೋಲಿ ನಮ್ಮ ಜೊತೆ ಇದ್ದಾರೆ ಸರ್. ನಿಮ್ಮನ್ನು ಕೂಡ ಯುವ ಕಾಂಗ್ರೆಸ್ ಹಾಗೂ ಹಿಂದುಳಿದ ವರ್ಗ ವಿಭಾಗದ ವತಿಯಿಂದ ನಾನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ರಮಾನಂದ ಯುವ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಜೊತೆ ಕಾರ್ಯಕ್ರಮ ಹೊಂದಿಕೊಂಡಿದ್ದಾರೆ. ನನ್ನ ಸ್ನೇಹಿತನೂ ಆದ ರಮಾನಂದ್ ಅವರು ನಮ್ಮ ಜೊತೆ, ಅವರನ್ನು ಕೂಡ ಯುವ ಕಾಂಗ್ರೆಸ್ ಹಾಗೂ ಹಿಂದುಳಿದ ವರ್ಗ ವತಿಯಿಂದ ನಾನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಿಂದುಳಿದ ವರ್ಗದ ಅಧ್ಯಕ್ಷರು, ಈ ಕಾರ್ಯಕ್ರಮದ ರೂವಾರಿ, ನಮ್ಮೆಲ್ಲರ ಮಿತ್ರರಾದ ದೀಪಕ್ ಬಿಲಾರ್ ನಮ್ಮ ಜೊತೆ ಇದ್ದಾರೆ ಸರ್. ನಿಮ್ಮನ್ನು ಕೂಡ ಯುವ ಕಾಂಗ್ರೆಸ್ ಹಾಗೂ ಉಲ್ಲಾಲ ಬ್ಲಾಕ್ ಹಾಗೂ ಹಿಂದುಳಿದ ವರ್ಗದ ವಿಭಾಗದ ವತಿಯಿಂದ ನಾನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ, ನನಗೆ ವಿಶೇಷವಾಗಿ ಹೇಳಲೇಬೇಕು, ನನ್ನ ಮಾರ್ಗದರ್ಶಕರು 9 ವರ್ಷ ಇಡೀ ಉಲ್ಲಾಲ ಬ್ಲಾಕಲ್ಲಿ ಒಂದೇ ಒಂದು ತಪ್ಪು ಸಿಗದೆ ಸೇವೆ ಮಾಡಿದಂಥ ರೆಹಮಾನ್ ಕೋಡ್ಜಾಲ್ ಸರ್ ನನ್ನ ಜೊತೆ ಇದ್ದಾರೆ, ನನ್ನ ಮಾರ್ಗದರ್ಶಕರು ಸರ್. ನಿಮ್ಮನ್ನು ಕೂಡ ಉಲ್ಲಾಲ ಹಾಗೂ ಮುಡಿಪು ಬ್ಲಾಕ್ ವತಿಯಿಂದ ಇಲ್ಲಿ ಸೇರಿದವರ ಎಲ್ಲರ ಪರವಾಗಿ ಸರ್ ನಿಮ್ಮನ್ನು ಆರ್ಥಿಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಸರ್. ಹೈದರ್ ಸರ್ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು
ಈ ಒಂದು ಸ್ಥಾನದಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಜರ್ ಶಾ ಬ್ರಹ್ಮಶ್ರೀ ನಾರಾಯಣ ಗುರು ಅವರ भारतीय युवा कांग्रेस के अध्यक्ष, मेरे बड़े भाई, मेरे मार्गदर्शन, जिसके मार्गदर्शन से मैं आज आप लोगों के बीच में बात कर रहा हूँ। आज कर्नाटका प्रदेश के इस पावन धरती से पूरे विश्व के अंदर जिन्होंने पूरे कर्नाटका का नाम रोशन किया है, आज पूरे हिंदुस्तान के अंदर ऑक्सीजन मैन के नाम से जाने जाते हैं मेरे बड़े भाई बीवी श्रीनिवास साहब को मैं एक बार दिल के गहराइयों से शुक्रिया अदा करना चाहता हूँ। और आपके बीच में, हम सबके बीच में एक ऐसे शख्स जो ब्लॉक प्रेसिडेंट से लेकर प्रदेश के अंदर मंत्री के रूप में काम करे, हम सबके बड़े भाई, हम सबके नेता, हम सबके मार्गदर्शन कादर भाई को भी मैं दिल के गहराइयों से शुक्रिया अदा करना चाहता हूँ। और मंच पे उपस्थित मेरे साथी लुकमान जी को, दीपिका जी को, सिरिल जी को, मनन जी को और जितने भी साथी यहाँ पे बैठे हैं, क्योंकि समय कम है, ज़्यादा नाम नहीं लेना चाहता हूँ, सबको मैं नमस्कार करता हूँ। आज पूरे कर्नाटक के अंदर एक ऐसा दिन है जिस दिन के लिए पूरे कर्नाटका में नहीं बल्कि पूरे दक्षिण इंडिया के अंदर, खासकर तेलंगाना के अंदर जिनके मार्गदर्शन से हम सब समाज के अंदर चलते हैं, वो हमारे नारायण गुरु जी का आज जयंती है। उस जयंती के अवसर पर भी मैं हम सबको जयंती का मुबारकबाद देता हूँ। साथियों, हम सब जानते हैं नारायण गुरु जी के जो सोच विचार है वो ऐसे विचार है जिस तरह से महात्मा गांधी जी ने, बाबा साहेब अम्बेडकर ने और काफ़ी बड़े नेता जिस मार्गदर्शन को, जिसके देख के, जिसको सोच के आज हम लोग चलते हैं, उसका जो फाउंडेशन है हमारे नारायण गुरु जी ने डाला है। उसके लिए भी हम उनको अभी भी याद करते हैं और स्मरण करते हैं। आज उनका मकसद था समाज के अंदर जो पिछले वर्ग के लोग हैं, खास करके जिनसे बात करने को गड़बड़ाते हैं, जिनसे लोग मिलने को तरसते हैं, उन लोगों को भी समाज के अंदर जगह रहना चाहिए, उनको भी तालीम मिलना चाहिए, उनको भी समाज के अंदर हर तरीके से उनका इज्जत किया जाए। उसी का सोच को लेकर आज हम सब लोग चलते हैं। आज लेकिन यहाँ का जो माहौल है, पूरे हिंदुस्तान का जो माहौल है, आज भी कहीं ना कहीं लोगों को तोड़ने की ताकत रखती है, लोगों को दूर हटाने की ताकत रखती है, आपस में भाईचारा को तोड़ने की ताकत रखती है। आज सुबह से हम लोग काफ़ी प्रोग्राम अटेंड किए हैं। प्रोग्राम्स के अंदर हमें पता चला है ये जो मंगलुरु है, एक नागपुर के अंदर आरएसएस का हेडक्वार्टर है, दूसरा जो हेडक्वार्टर उसका मंगलुरु में माना जाता है। सही है ना सब? आरएसएस का सोच क्या है? आरएसएस का सोच है कि लोगों को जोड़ना नहीं तोड़ना है। वो एक ऐसा जहर है जो पूरे हिंदुस्तान के अंदर भाई भाई को लड़ाने की कोशिश करता है, हिंदू मुसलमान को लड़ाने की कोशिश करता है। लेकिन आज इस मंच के ऊपर से मैं सवाल करना चाहता हूँ उन बीजेपी के नेताओं को, आरएसएस के नेताओं को,
क्या आप में हिम्मत है, आप में शक्ति है कि हमारे नारायण गुरु जी का मार्गदर्शन में चलने की ताकत आप में है क्या, बोल के भी मैं पूछना चाहता हूँ। क्योंकि आपका सोच एक नफरत का सोच है, आपका सोच भाइयों को लड़ाना का सोच है, आपका सोच गरीबी और अमीरी में तुलना करने की सोच है। हमारा सोच, हमारे नेता, चाहे वो महात्मा गांधी हो, चाहे इंदिरा गांधी हो, चाहे पंडित जवाहरलाल नेहरू हो, चाहे राजीव गांधी हो, चाहे सोनिया गांधी हो, चाहे राहुल गांधी हो, चाहे प्रियंका गांधी हो, इन सब का सोच एक ही है। हिंदू, सिख, ईसाई सब मिलकर एकजुट के रहने का, भारत देश को जोड़ने का काम हमारा कांग्रेस पार्टी के नेता करते हैं। इसीलिए पूरे देश के अंदर एक नफरत का भावना चल रहा है। आज लोगों के अंदर जिस महान शख्स ने बताया एक वन रिलीजन, वन कास्ट, वन गॉड, जिस महान शख्स ने बताया, लेकिन आज हर प्रदेश के अंदर एक नया भगवान आता है, हर प्रदेश के अंदर मंदिर के ऊपर चर्चा होता है, हर प्रदेश के अंदर मंदिर के नाम पे दंगे होते हैं, लेकिन किसी के अंदर भी ये भावना नहीं है कि सब एकजुट मिलकर आगे चलना है। लेकिन आज हिंदुस्तान का सेकुलरिज्म अगर बरकरार है, आगे चलकर हिंदुस्तान एक अखंडता के साथ रहना है, उसका एक ही लक्ष्य रहेगा, कांग्रेस पार्टी को मजबूत करना है। यहाँ पे जितने भी लोग मेरे साथी हैं, आप सबसे भी मैं अपील करता हूँ, सबसे पहले मैं आप सबका शुक्रिया अदा करना चाहता हूँ, क्योंकि इस पूरे मैसूर जोन के अंदर यहाँ पे बैठा हर एक कांग्रेस पार्टी का कार्यकर्ता ने ऐसा काम करके, ऐसा नाम पूरे कर्नाटक के अंदर दिखाया है कि हमारे कादर भाई को जिता के आप लोगों ने पूरे कर्नाटक का, मैसूर का नाम रोशन किया है। और नाम रोशन ही नहीं, बल्कि यहाँ के अंदर कांग्रेस पार्टी का झंडा भी आप लोगों ने लहरा के दिखाया है। मैं उम्मीद करता हूँ आप सबसे कि आने वाले समय में जिस तरह से आज देश के हालात है, चाहे वो महंगाई को लेके, चाहे वो बेरोजगारी को लेके, चाहे वो आज जिस तरह के हालात है, उन सब के ऊपर अगर हम सब काम करना है, आगे बढ़ना है, तो यहाँ पे बैठे सभी मेरे साथियों से, कार्यकर्ताओं से, सभी कांग्रेस पार्टी के सभी वरिष्ठ नेताओं से भी मैं अपील करना चाहता हूँ। आज समय आ चुका है, हमारे नेता राहुल गांधी जी हर रोज देश के अंदर जिस तरह से वो आवाज़ उठाते हैं, आने वाले समय में जो हो रहा है, चाहे वो लॉकडाउन के अंदर जिस तरह से पूरे देश को बर्बाद करके रखा है बीजेपी नरेंद्र मोदी की सरकार ने, एक तरफ बीजेपी सरकार कोविड के अंदर किसी तरह का भी काम नहीं किया है, लेकिन कन्याकुमारी से लेके कश्मीर तक अगर किसी ने काम किया है, वो भारतीय युवा कांग्रेस के हर एक कार्यकर्ता ने काम किया है, जिसका श्रेय हमारे बड़े भाई बीवी श्रीनिवास जी को जाता है, बोल के भी मैं यहाँ से बताना चाहता हूँ। साथियों, मैं जानता हूँ कर्नाटका प्रदेश के अंदर भी काफ़ी काम हुआ है, लॉकडाउन के अंदर काफ़ी लोगों के जान बचाने की कोशिश भी भारतीय युवा कांग्रेस ने किया है। मैं चाहता हूँ ज़्यादा समय नहीं लेते हो, बस 2-4 शब्द और बता के मैं यहाँ से शुक्रिया अदा करना चाहता हूँ। हर पत्थर खुशबूदार नहीं होता है, हर पत्थर खुशबूदार नहीं होता है, हर फूल चमकदार नहीं होता है, हर फूल चमकदार नहीं होता है। नेता तो बहुत होते हैं, लेकिन हर नेता हमारे कादर भाई नहीं होते हैं। तस्वीर की तकदीर को बदलने वाले को चित्रकार कहते हैं। तस्वीर की तकदीर को बदलने वाले को चित्रकार कहते हैं। कोरोना जैसे महामारी में देश का सेवा करने को हमारे बड़े भाई बीवी श्रीनिवास कहते हैं। साथियों, आप सबका दिल की गहराइयों से बहुत बहुत शुक्रिया। जय हिंद, जय यूथ कांग्रेस, जय राहुल गांधी। श्रीनिवास भाई, श्रीनिवास भाई,
कादर भाई, कादर भाई, भाई आप लोग जिंदाबाद भी बोलो यार, जिंदाबाद भी बोलना जरूरी। कादर भाई, कादर भाई, श्रीनिवास भाई, श्रीनिवास भाई, ರಾಹುಲ್ ಗಾಂಧಿ, ಜೈ ಹಿಂದ್. ಏನಿವತ್ತು ನಾರಾಯಣಗುರು ಜಯಂತಿಯನ್ನು ದಕ್ಷಿಣ ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದಂತಹ ಲುಕ್ಮಾನ್ ರವರು ಮತ್ತು ಮುಡಿಪು ಮತ್ತು ಉಳ್ಳಾಳ ಬ್ಲಾಕ್ನವರು ಇವತ್ತು ಆಚರಿಸಿದ್ದಾರೆ. ಬೆಳಗ್ಗೆಯಿಂದ ನಮ್ಮ ಹಿರಿಯರೆಲ್ಲರೂ ನಾರಾಯಣ ಗುರುಗಳ ಬಗ್ಗೆ ಕೆಲವೊಂದು ಮಾತು ಹೇಳಿದ್ರು. ನಿಜ ಹೇಳಬೇಕಂದ್ರೆ ನಾವೆಲ್ಲ ಯುವಕರು ಅಂದರೆ ನಾನು ಸೇರಿ ಹೇಳ್ತಾ ಇದ್ದೀನಿ, ನಾನು ಕೇವಲ ಕನಕದಾಸರು, ಬಸವಣ್ಣ, ಅಂಬೇಡ್ಕರ್ ಇವ್ರ ಬಗ್ಗೆನೇ ನಾನು ತುಂಬ ಓದಿದ್ದೆ. ಆದರೆ ನಾರಾಯಣ ಗುರುಗಳ ಬಗ್ಗೆ ಓದಬೇಕು ಅಂತ ಅನಿಸಿದ್ದು ಈ ಪ್ರೋಗ್ರಾಮ್ನ ಒಂದು 4-5 ಡೇಸಿಂದ ಅರೇಂಜ್ ಮಾಡಬೇಕಾದ್ರೆ ನನಗೆ ಓದಬೇಕಂತ ಅನ್ನಿಸ್ತು. ಆ ಓದಬೇಕಾದ್ರೆ ನನಗೆ ಕೆಲವೊಂದು ವಿಚಾರಗಳು ತುಂಬ ತಲೆಗೆ ಬಂತು. ಏನಂತ ಅಂದರೆ, ನಾರಾಯಣ ಗುರುಗಳು ಅವರು ಪ್ರತಿಪಾದಿಸಿದಂಥ ತತ್ವ ಅಂತ ಅಂದರೆ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ನಾನು ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅಂದರೆ ನಾವು ದಿನನಿತ್ಯ ನೋಡೋದ್ರ ಬಗ್ಗೆನೇ ಒಂದು ಉದಾಹರಣೆ ಕೊಡ್ತೀನಿ. ನಾರಾಯಣ ಗುರುಗಳು ಕೇರಳದಲ್ಲಿ ಏನು ಕೆಳಜಾತಿ ಮೇಲ್ಜಾತಿ ಅಂತ ಇದ್ರು, ಮೇಲ್ಜಾತಿಯವರು ಕೆಳಜಾತಿಯವ್ರಿಗೆ ತುಂಬ ಶೋಷಣೆ ಮಾಡ್ತಾ ಇದ್ರು. ಇದ್ರ ವಿರುದ್ಧ ಹೋರಾಡಿ ಅವರು ಜನಗಳಿಗೆ ನ್ಯಾಯ ಒದಗಿಸ್ಕೊಟ್ಟಿದ್ರು. ನಾನು ಬೆಂಗಳೂರಿನವಳಾಗಿ ಬೆಂಗಳೂರು ಹತ್ರ ಇರೋ ದೇವನಹಳ್ಳಿ ನಿಮ್ಗೆಲ್ರಿಗೂ ಗೊತ್ತು, ಏರ್ಪೋರ್ಟ್ ಪಕ್ಕನೇ ಇದೆ. ಅಲ್ಲಿ ಯಾರೂ ಅವಿದ್ಯಾವಂತರಿಲ್ಲ, ಎಲ್ಲ ಎಜುಕೇಟೆಡ್ಸೇ ಇರೋದು. ಆ ಒಂದು ಶೆಟ್ಟಿಗೆರೆ ಅನ್ನೋ ಊರಿದೆ. ಈಗಲೂ ಸದಾನು ಅಲ್ಲಿ ಪರಿಶಿಷ್ಟ ಜಾತಿಯವರು ಮೇಲ್ಜಾತಿಯವರ ಕಟ್ಟಿಸಿದಂಥ ದೇವಸ್ಥಾನಕ್ಕೆ ಯಾರೂ ಹೋಗಂಗಿಲ್ಲ. ಅದು ಈಗಲೂ ಕೂಡ ನಡೀತಾ ಇದೆ. ಆದರೆ ಅಲ್ಲಿನ ಜನ ಏನು ಮಾಡ್ತಾ ಇದ್ದಾರೆ, ಜಗಳ ಮಾಡೋದು, ನಮ್ಮನ್ನು ಬಿಡ್ತಾ ಇಲ್ಲ, ಹಾಗೆ ಹೇಗೆ ಅಂತ ಜಗಳ ಮಾಡ್ತಿದ್ದಾರೆ ವಿನಃ ಅದಕ್ಕೆ ಪರಿಹಾರ ಕಂಡುಕೊಡ್ತಾ ಇಲ್ಲ. ಆದರೆ ನಾರಾಯಣ ಗುರುಗಳು ಏನು ಮಾಡಿದ್ರಂತೆ, ಅವರು ಜಗಳ ಮಾಡೋದಕ್ಕೆ ಹೋಗಲಿಲ್ಲ, ಯಾವುದೇ ಹೋರಾಟ ಮಾಡೋದಕ್ಕೆ ಕೂತ್ಕೊಳ್ಳಿಲ್ಲ. ಅದ್ರ ಬದಲಾಗಿ ಅವರು ದೇವಸ್ಥಾನಗಳನ್ನ ಕಟ್ಟೋದಕ್ಕೆ ಶುರು ಮಾಡಿದ್ರಂತೆ. ಈಗಲೂ ಕೇರಳದಲ್ಲಿ 60ಕ್ಕೂ ಹೆಚ್ಚು ದೇವಸ್ಥಾನಗಳನ್ನ ನಾರಾಯಣ ಗುರುಗಳು ಕಟ್ಟಿದ್ದಾರೆ. ಇದರಿಂದ ಅನಿಸುತ್ತೆ ನಾವು ತುಂಬ ಜಗಳ ಮಾಡಿ ಹೋರಾಟ ಮಾಡಿ ಮಾಡೋದ್ಕಿಂತ ನಮಗೊಂದು ಏನು ಸಿಗಬೇಕು ಅದನ್ನು ನಾವೇನೇ ಪಡ್ಕೊಬೇಕು ಅಂತ ಅಂದ್ಬಿಟ್ಟು ಇದ್ರದ್ದೊಂದು ಸಂದೇಶ ಆಗಿದೆ. ಹಾಗೆಯೇ ನಾರಾಯಣ ಗುರುಗಳು ಒಮ್ಮೆ ಇದಕ್ಕಂತ ನಾರಾಯಣ ಗುರುಗಳು ಏನು ಮಾಡೋದಂತೆ, ತನ್ನ ಹೆಂಡತಿಗೆ ಒಂದು ಮಾತು ಹೇಳಿದ್ರಂತೆ, ನಾನು ಈ ಜಗತ್ತಿಗೆ ಒಂದು ಉದ್ದೇಶದಿಂದ ಬಂದಿದ್ದೇನೆ, ನಾನೇನೋ ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ನಾನು ಕೆಲಸ ಮಾಡ್ತೀನಿ, ನೀನು ಕೆಲಸ ಮಾಡು ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿ ಸಮಾಜದ ಒಳಿತಿಗಾಗಿ ತಮ್ಮ ಹಳ್ಳಿಯನ್ನು ಬಿಟ್ಟು ಹೋದ್ರಂತೆ. ಹಾಗಂತ ಇಲ್ಲಿರೋರೆಲ್ಲರೂ ಸಮಾಜ ಸೇವೆ ಮಾಡೋದಕ್ಕೆ ತಮ್ಮ ಹೆಂಡತಿ ಮಗಳನ್ನ ಬಿಟ್ಟು ಹೋಗಿ ಅಂತ ಹೇಳಲ್ಲ. ತಮ್ಮ ಸುತ್ತಮುತ್ತ ಇರೋರ್ಗೇನೆ ತಮ್ಮ ಕೈಲಾದಷ್ಟು ಸೇವೆ ಮಾಡಿ, ಎಲ್ಲೋ ಅನ್ಯಾಯ ಆಗ್ತಿದ್ರೆ ಅದ್ರ ವಿರುದ್ಧ ಮಾತಾಡಿ ಅಂತ ಅಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೇನೇ UT ಖದರ್ ಸರ್, ನಾನು ಬೆಳಗ್ಗೆ ನಾವು ಏರ್ಪೋರ್ಟಿಗೆ ಬಂದಾಗ UT ಖದರ್ ಸರ್ ಒಂದು ಮಾತು ಹೇಳಿದ್ರು ನಮಗೆ. ಎಷ್ಟೋ ಜನ ಪೊಲಿಟಿಷಿಯನ್ಸ್ ಏನೇನೋ ಮಾತಾಡ್ತಾರೆ, ಏನೇನೋ ವಿಷಯಗಳನ್ನ ಹೇಳ್ತಾರೆ, ಆದರೆ ಅವ್ರು ಬೆಳಗ್ಗೆ ಬಂದಾಗ ಹೇಳಿದ್ದು ಒಂದೇ ಒಂದು ಮಾತು, BPL ಕಾರ್ಡು ಎಷ್ಟೋ ಜನಕ್ಕೆ ಸಿಕ್ಕಿಲ್ಲ ಅಂಥ ಇಶ್ಯೂನ ನೀವು ಯುವ ಕಾಂಗ್ರೆಸ್ಸಿಂದ ಧ್ವನಿ ಎತ್ತರಿ, ಎಷ್ಟೋ ಜನಕ್ಕೆ BPL ಕಾರ್ಡ್ ಸಿಕ್ಕಿದ್ರೆ ಎಷ್ಟೋ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಯಾಕೆಂತಂದರೆ ಎಷ್ಟೋ ಜನ ಹಳ್ಳಿನಲ್ಲಿರೋರಿಗೆ BPL ಕಾರ್ಡ್ ತುಂಬ ಮುಖ್ಯ ಆಗಿದೆ. ಆ ಸಿಗೋಂಥ ಅಕ್ಕಿನಲ್ಲಿ ಎಷ್ಟೋ ಜನ ಊಟ ಮಾಡಿ ಬದುಕ್ತಾ ಇದ್ದಾರೆ. ಅಂಥ ಒಂದು ವಿಷಯನ UT ಖದರ್ ಸರ್ ನಮಗೆಲ್ರಿಗೂ ಹೇಳಿದ್ದಾರೆ. ನಾವೆಲ್ಲ ಯೂತ್ ಕಾಂಗ್ರೆಸ್ ವತಿಯಿಂದ ಈ ಒಂದು ವೀಕ್ನಲ್ಲಿ ನಾವೆಲ್ಲರೂ ಮಾತಾಡಿಕೊಂಡು ಪ್ರತಿಯೊಬ್ಬರಿಗೂ BPL ಕಾರ್ಡ್ನ ಕೊಡಿಸೋವಂಥ ಕೆಲಸನ ನಾವು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಯೂತ್ ಕಾಂಗ್ರೆಸ್. ಧನ್ಯವಾದಗಳು ಭವ್ಯ ಮೇಡಮ್ ರವರಿಗೆ. ಅದೇ ರೀತಿ ಮುಡಿಪು ಬ್ಲಾಕ್ ಕಾರ್ಮಿಕ ಘಟಕದ ಅಧ್ಯಕ್ಷರಂತಹ ರೈಮಾನ್ ಎಚ್ಚಿಕಲ್ ರವರನ್ನು ಕೂಡ ಈ ಒಂದು ಸಭೆಗೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮುಡಿಪು ಬ್ಲಾಕ್ ಅಸಂಘಟಿತ ಕಾರ್ಮಿಕರ ಅಧ್ಯಕ್ಷರಂತಹ ಮುರಳೀಧರ್ ಶೆಟ್ಟಿ ಮೌರ್ಲ ಇವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮುಂದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಸಚಿವರಂತ UT ಖದರ್ ಸರ್ ಅವರು ಒಂದರ ಅನಿಸಿಕೆ ಕೇಳಿ. ಮುಡಿಪು ಬ್ಲಾಕ್ ಕಾಂಗ್ರೆಸ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್, ಮುಡಿಪು ಬ್ಲಾಕ್ ಯುವ ಕಾಂಗ್ರೆಸ್ ಹಾಗೂ ಉಳ್ಳಾಲ ಬ್ಲಾಕ್ ಯುವ ಕಾಂಗ್ರೆಸ್, ಮುಡಿಪು ಹಿಂದುಳಿದ ವರ್ಗ ಹಾಗೂ ಉಳ್ಳಾಲ ಹಿಂದುಳಿದ ವರ್ಗ ಸಮಿತಿಯಿಂದ ಏರ್ಪಡಿಸಲ್ಪಟ್ಟಂಥ ಬ್ರಹ್ಮಶ್ರೀ ನಾರಾಯಣ ಜಯಂತಿ ಕಾರ್ಯಕ್ರಮ ಹಾಗೂ ಯುವ ಸಮಾವೇಶದ ಈ ಒಂದು ಸಮಾರಂಭದ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಆತ್ಮೀಯ ಗೌರವರಾಗಿರುವಂತಹ ಅಖಿಲ ಭಾರತ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಸನ್ಮಿತ್ರ ಅಂತ BV ಶ್ರೀನಿವಾಸ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಂತಹ ಗೌರವಿತರು ಅಖಿಲ ಭಾರತ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕದ ಇನ್ಚಾರ್ಜ್ ಆಗಿರುವಂತಹ ಗೌರವಾದಂಥ ಅನಿಲ್ ರೆಡ್ಡಿ ನಮ್ಮ ಯಾದವ್ರವರೇ, ನಮ್ಮೆಲ್ಲ ಗೌರವಿತರು
ಈ ಅಖಿಲ ಭಾರತ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ನಮ್ಮ ಅಲ್ಪಸಂಖ್ಯಾತ ರಾಜ್ಯದ ಉಪಾಧ್ಯಕ್ಷ ಅಂತ ಕಣಚೂರ್ ಮೋನಾಕನವರೇ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಮೂಡದ ಮಾಜಿ ಅಧ್ಯಕ್ಷರಾದ ಇಬ್ರಾಹಿಂ ಕೋಡ್ಜಾಲಕ್ಕನವರೇ, ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ಅಂತ ಮಮತಕ್ಕನವರೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಈ ಕಾರ್ಯಕ್ರಮ ನಿರ್ವಹಿಸುವಂಥ ಪ್ರಶಾಂತ್ ಕಾಜಾವರವರೇ, ನಮ್ಮ ರಾಜ್ಯದ ಕಾರ್ಯದರ್ಶಿ ಅಂತ ಉಸ್ತುವಾರಿ ಅಂತ ದೀಪಿಕಾ ರೆಡ್ಡಿರವರೇ, ಭವ್ಯರವರೇ, ಮನ್ನನ್ರವರೇ, ಅದೇ ರೀತಿ ಚೈತ್ರರವರೇ, ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಧ್ಯಕ್ಷ ಅಂತ ನಮ್ಮ ಸಾವುಲ್ ಹಮೀದ್ ರವರೇ, ನಮ್ಮ ಯೂತ್ NSUಯ ಸಭಾದವರೇ, ವೇದಿಕೆ ಮೇಲೆ ದಿನೇಶ್ ಅವರು, ರೇಮನ್ ಕೋಡಿಜಾಲ್ ಅವರೇ, ಪದ್ಮನಾಭ್ ನರಿಂಗಾನ್ ಅವರೇ, ಫಾರೂಕ್ ಫರಂಗಿಪೇಟ್ ಅವರೇ, ಪಾವೂರ್ ಮೋನಾಕನ್ ಅವರೇ, ಸದಾಶಿವ್ ಉಲ್ಲಾಲ್ ಅವರೇ, ಗಣೇಶ್ ಪೂಜಾರಿ ಅವರೇ, ಸಲೀಂ ಉಲ್ಲಾಲ್ ಅವರೇ, ಲತೀಫ್ ಕಂದಕ್ ಅವರೇ, ಇಂತಿಯಾಜ್ ಅವರೇ, ಪ್ರದೀಪ್ ರವರೇ, ನಮ್ಮ ಸಿದ್ದಿಕ್ ಪಾರೆಯವರವರೇ, ರೌಫ್ ರವರೇ, ರೆಹಮಾನ್ ರವರೇ, ಸರ್ಫರಾಜ್ ಅವರೇ, ಹೈದರ್ ಕೈರಂಗ್ಲವರು, ದೀಪಕ್ ಪಿಲಾರ್ ಅವರೇ, ನಜರ್ ಅವರೇ, ರಜಾಕ್ ರವರೇ, ರಾಮಾನಂದ್ ಅವರೇ, NS ಕರೀಮ್ ರವರೇ, ನಾಸೀರ್ ಅವರೇ, ಜಲೀಲ್ ಅವರೇ, ಆಗ ನಮ್ಮ ಬ್ಲಾಕಿನ ಅನಿಲ್ ಅವರೇ, ಬ್ಲಾಕ್ನ 2 ಅಧ್ಯಕ್ಷರು ನಮ್ಮ ಫಿರೋಜ್ ಮತ್ತು ನವಾಜ್ ಅವರೇ, ಇನ್ನಿತರ ಎಲ್ಲ ನಮ್ಮ ಹಿರಿಯ ಕಿರಿಯರೇ, ಮುಂದಿರುವ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಸದಸ್ಯರೇ, ಯುವಕ ಮಿತ್ರರೇ, ಈ ಕಾರ್ಯಕ್ರಮ ನೇರವಾಗಿ ಪರೋಕ್ಷ ಸಾಕು ಪ್ರತಿಯೊಂದು ಹಿತೈಷಿಗಳೇ, ದೀರ್ಘವಾಗಿ ಮಾತಾಡೋದಿಲ್ಲ. ಪ್ರಪ್ರಥಮವಾಗಿ ಬಹುಶಃ ನಾನು ಅತ್ಯಂತ ಸಂತೋಷದಿಂದ ಅಖಿಲ ಭಾರತ ಯುವಕ ಕಾಂಗ್ರೆಸ್ ಅಧ್ಯಕ್ಷ ಅಂತ BV ಶ್ರೀನಿವಾಸ್ ಎಲ್ಲರ ಪರವಾಗಿ, ಕ್ಷೇತ್ರ ಜನರ ಪರವಾಗಿ ನಾನು ಅಭಿನಂದಿಸುವ ಶುಭಾಶಯ ಸಲ್ಲಿಸ್ತೇನೆ. ಬಹುಶಃ ನಾನು ಆಗಲೇ ಮಾತಾಡಿದೆ, ಉಲ್ಲಾಲ ಕ್ಷೇತ್ರ ಮಟ್ಟದ ಅತ್ಯಂತ ದೊಡ್ಡ ಕಾರ್ಯಕ್ರಮ ಮಾಡಿ ನಾವು ಬಹುಶಃ ಒಂದು ಕಾರ್ಯಕ್ರಮ ಮಾಡಬೇಕಂತೇಳಿ. ಕೋವಿಡ್ ನಮಗೆ ಅವಕಾಶನೇ ಕೊಡಲಿಲ್ಲ. ಬಹುಶಃ ಮೊನ್ನೆ ಬರ್ತಾ ಅಂತ ಗೊತ್ತಾದ ತಕ್ಷಣ ನಿನ್ನೆ ರಾತ್ರಿ 11 ಗಂಟೆಗೆ ಸೇರಿ ಯಾವುದೋ ಒಂದು ರೀತಿಯಿಂದ ಮಾಡಬೇಕು. ಇಲ್ಲಿ ಸ್ವಲ್ಪ ಕೋವಿಡ್ ಸ್ವಲ್ಪ ದೂರ ಇದ್ದ ಕಾರಣ ಕಂಪ್ಲೇಂಟ್ ಆಗೋದು ಸ್ವಲ್ಪ ಕಡಿಮೆ. ಅದಕ್ಕಾಗಿ ಬಹುಶಃ ಈ ಒಂದು ಜಾಗವನ್ನು ಆಯ್ಕೆ ಮಾಡಿಕೊಂಡು ನಿನ್ನೆ 11 ಗಂಟೆ ನಂತರ ಎಲ್ಲ ಯುವಕರು ಸೇರಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ, ಇದಕ್ಕೆ ಪ್ರತಿಯೊಂದು ಗ್ರಾಮದ ಯುವಕ ಮಿತ್ರರು, ನಮ್ಮ ಸನ್ಮಿತ್ರರು, ಬ್ಲಾಕಿನ ಅಧ್ಯಕ್ಷರುಗಳು, ಎಲ್ಲ ನಮ್ಮ ಹಿರಿಯ ಕಿರಿಯರನ್ನು ನಾನು ವಿಶೇಷವಾಗಿ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸುವಂಥದ್ದು. ಬಹುಶಃ ಬ್ರಹ್ಮಶ್ರೀ ನಾರಾಯಣಗುರ ತತ್ವ ಆದರ್ಶ ನಿಮ್ಗೆ ಗೊತ್ತಿದ್ದ ಹಾಗೆ ಬಹುಶಃ ಇವತ್ತು ನಮ್ಮ ಗಣೇಶ್ ಪೂಜಾರ ಬಗ್ಗೆ ಮಾತಾಡ್ತಿದ್ದಾರೆ. ಎಲ್ಲ ಜಾತಿ ಎಲ್ಲ ಅಂತೆಲ್ಲ ವರ್ಗದ ಆ ಒಂದು ಒಂದೇ ಸ್ಥಾಯಿಯ ಸಮಾನ ಇರುವಂಥ ಒಂದು ತತ್ವ ಆದರ್ಶ, ಇದು ದೇಶದ ಸಂಸ್ಕೃತಿ ಒಂದು ಆದರ್ಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿಯಲ್ಲಿ ಬಹುಶಃ ಇವತ್ತು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು ಎಲ್ಲರಿಗೂ ಕೂಡ ಮಾದರಿ ಅಂತ ಹೇಳಲಿಕ್ಕೆ ಬಯಸುವಂಥದ್ದು. ಇವತ್ತೊಂದು ಪಕ್ಷಕ್ಕಾಗಿ ದುಡಿಬೇಕು, ಪಕ್ಷವನ್ನು ಸಂಘಟಿಸಬೇಕು, ಜಾತ್ಯತೀತ ತತ್ವ ನೆಲೆಯಲ್ಲಿ ಉಳಿಬೇಕೆಂಬ ಉದ್ದೇಶದಿಂದ ಹೋರಾಟ ಮಾಡಿ ಬಹುಶಃ ಅಖಿಲ ಭಾರತ ಯುವಕ ಕಾಂಗ್ರೆಸ್ ಅಧ್ಯಕ್ಷ ತನಕ ತೆಕ್ಕೊಂಡು ಹೋಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ನಿಮಗೆಲ್ಲ ಯುವಕರಿಗೆ ಇವತ್ತಲ್ಲ ನಾಳೆ ಒಂದು ಸ್ಥಾನಕ್ಕೆ ಹೋಗಬೇಕಾದ್ರೆ ನಿಸ್ವಾರ್ಥವಾದ ಕೆಲಸ ಮಾಡಿದರೆ ಕಾಂಗ್ರೆಸ್ ಪಕ್ಷ ಗುರುತಿಸ್ತದೆ ಅಂತ ಹೇಳಿ ಬಹುಶಃ ಇವತ್ತು ಶ್ರೀನಿವಾಸ್ ಅವರು ಅದಕ್ಕೆ ಗುರುತು ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅವರು ರಾಜ್ಯದ ಉಪಾಧ್ಯಕ್ಷ ಆಗೋ ಮುಂಚೆ, ಉಪಾಧ್ಯಕ್ಷ ಆದ ನಂತರ 30ರಿಂದ 40 ಕೇಸ್ಗಳಿತ್ತು. ಈಗ 122 ಕೇಸ್ ಆಗಿದೆ ಅಧ್ಯಕ್ಷ ಆದ ನಂತರ. ಈ 34 ಕೇಸ್ ಆದಾಗ ಅವ್ರು ಏನು ದೊಡ್ಡ ಸ್ಥಾನ ಸಿಕ್ಕಂದ್ರೆ ಕನಸು ಏನಿರಲಿಲ್ಲ. ಅದು ಏನೋ ಅವಕಾಶ ಸಿಕ್ತಂದ್ರೆ ಲಾಬಿ ಕೂಡ ಮಾಡಲಿಲ್ಲ. ಕಾಂಗ್ರೆಸ್ ಉಳಿಬೇಕು, ಜಾತ್ಯತೀತ ತತ್ವ ಉಳಿಸಬೇಕು. ಇವತ್ತು ರಾಮಸೇನೆಯ ಮುತಾಲಿಕೆಗೆ ಮಸಿ ಬೆಳೆಯುವಂಥ ಏನೋ ಧೈರ್ಯ ಇಡೀ ದೇಶದಲ್ಲಿ ಇವತ್ತು ರಾಜ್ಯದಲ್ಲಿ ಇದ್ದರೆ ಅದು ಇವತ್ತು ಶ್ರೀನಿವಾಸ್ ಅವರು ಮಾಡಿದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತೆ. ಯಾಕೆಂತ ಹೇಳಿದರೆ ಅವ್ರಿಗೇನು ಅವರ ಮೇಲೆ ಕೋಪ ಇರಲಿಲ್ಲ, ವೈಯಕ್ತಿಕವಾಗಿ ಅವ್ರಿಗೆ ವಿಚಾರ ಇರಲಿಲ್ಲ. ಆದರೆ ಜಾತ್ಯತೀತ ತತ್ವ ನಿಲ್ಲಬೇಕು, ಅವರ ಪೊಳ್ಳುತನವನ್ನು ಧೈರ್ಯವಾಗಿ ಎದುರಿಸ್ಬೇಕಂತ ಹೇಳಿ ಇವತ್ತು ಬಹುಶಃ ಏನಾದರೂ ಇವತ್ತು ಮುತಾಲಿಕ್ ಅವರು ಹದ್ದುಬಸ್ತಲ್ಲಿ ಇದ್ದರೆ ಅದಕ್ಕೆ ಶ್ರೀನಿವಾಸ್ ಅವರು ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ. ಅವತ್ತು ಬಂದದ ದಮ್ಮು ಇನ್ನೂ ಕೂಡ ದಮ್ಮು ಬರಲಿಲ್ಲ, ದಮ್ಮೆ ಬಂದ ಪರಿಸ್ಥಿತಿಯಲ್ಲಿ ಇವತ್ತು ಇದೆ. ಈಗ ಅವರು BJPಗೆ ಬೈತಿದ್ದಾರೆ. ಆದ ಕಾರಣ ಒಂದು ಘಟನೆ ಎಷ್ಟು ಆದ ಕಾರಣ ನಿಸ್ವಾರ್ಥವಾದ ಸೇವೆ ಮಾಡಿದ ಯುವಕರಿಗೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇವತ್ತಲ್ಲ ನಿಮಗೆ ಎಲ್ಲ ರೀತಿಯ ಒಂದಲ್ಲೊಂದು ಚಾನ್ಸ್ ಇವತ್ತು ಖಂಡಿತವಾಗಿ ಸಿಕ್ಕೇ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನಾನು ಇವತ್ತು ನನಗೆ ಅತ್ಯಂತ ಇವತ್ತು ಸಂತೋಷ. ನಮ್ಮ ಉಲ್ಲಾಲ ಮತ್ತು ಮುಡಿಪು ಬ್ಲಾಕಿನ 2 ನಮ್ಮ ಮೇನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ವಿವಿಧ ಹಿಂದುಳಿದ ವರ್ಗ ಮಹಿಳಾ ವಿವಿಧ ಅಧ್ಯಕ್ಷ, ಅದರ ಜೊತೆಯಲ್ಲಿ ಯುವ ಕಾಂಗ್ರೆಸ್ನ 2 ಬ್ಲಾಕ್ನ ಅಧ್ಯಕ್ಷ ಸದಸ್ಯರು ಕೋವಿಡ್ ಟೈಮ್ನಲ್ಲಿ ಭಾಳಷ್ಟು ತನ್ನ ಕೆಲಸವನ್ನು ಇವತ್ತು ನಿರ್ವಹಣೆ ಮಾಡಿದ್ದಾರೆ. ನಾನು ನಿಮಗೆಲ್ಲರಿಗೆಲ್ಲ ಗೊತ್ತಿದೆ. ನಾನು ಬಹುಶಃ ನಮ್ಮ ಅಧ್ಯಕ್ಷರಿಗೆ ನಾನು ಹೇಳಬೇಕಾದ್ರೆ, ಕೋವಿಡ್ ಸಂದರ್ಭದಲ್ಲಿ ನಮ್ಮ ಯುವಕ ಮಿತ್ರರು ಒಂದು ತಂಡವನ್ನು ಕಟ್ಟಿಕೊಂಡು ಆಸ್ಪತ್ರೆಗೆ ಅಡ್ಮಿಷನ್ ಮಾಡಿಸು ದೂರದ ಬಂದವರನ್ನು ಯಾರಾದರೂ ಬಹುಶಃ ಇದು ಬಿಡಿಗೆ ಬಿಲ್ಲು ಕಡಿಮೆ ಮಾಡಬೇಕಾದ್ರೆ ಅವರು ಮಾತಾಡಿಕೊಂಡು ಕಡಿಮೆ ಮಾಡಿಸೋದು. ಕೆಲವರಿಗೆ ತಂದೆ ತಾಯಿರನ್ನು ನೋಡಲಿಕ್ಕೆ PP ಕಿಟ್ ಹಾಕದಂಥ ಪರಿಸ್ಥಿತಿ ಇದೆ, ಅವರಿಗೆ ಉಚಿತವಾಗಿ PP ಕಿಟ್ಟು ಕೊಡೋದು. ಅವರು ಹೆತ್ತವ್ರ ಮನೆ ಒಳಗಡಿದ್ದಾರೆ, ಇವರು ಹೊರಗೆ ಮಧ್ಯಾಹ್ನ ಊಟ ಇಲ್ಲ, ಎಲ್ಲ ಬಂದು ಪ್ರತಿಯೊಂದು ಆಸ್ಪತ್ರೆಗೆ ಹೋಗಿ 100-150 ಜನ 400 ಜನರಿಗೆ 1 ತಿಂಗಳ ತನಕ ಬೆಳಿಗ್ಗೆ ಮತ್ತು ರಾತ್ರಿ ಫ್ರೀ ಆದ ಊಟ. ಅಗತ್ಯ ಬಂದಾಗ ಆ್ಯಂಬುಲೆನ್ಸನ್ನು ಮಾಡಿಕೊಂಡು ಉಚಿತವಾಗಿ ಊರಿಗೆ ಮುಟ್ಟಿಸುವಂಥ
ಕೆಲಸ 24 ಎಷ್ಟು ಗಂಟೆಗೆ ಪೇಷಂಟ್ ಬರ್ತಾರೆ, ಎಷ್ಟು ಗಂಟೆಗೆ ಸಾಯ್ತಾರೆ, ಎಷ್ಟು ಗಂಟೆಗೆ ಅಂತ ಗೊತ್ತಾಗೋದಿಲ್ಲ. 24 ಗಂಟೆ ರೊಟೇಷನ್, ಅದು ಕೂಡ ಉಪವಾಸ ಟೈಮಲ್ಲಿ ಕೂಡ 24 ಗಂಟೆ ರೊಟೇಷನ್ನಲ್ಲಿ ಅವರು ಕೆಲಸ ಮಾಡ್ತಿದ್ರು. ಇದರಲ್ಲಿ ದೊಡ್ಡ ವಿಶೇಷ ಯಾವುದಂತ ಹೇಳಿದರೆ, ಇಷ್ಟೆಲ್ಲ ಆಗುವಾಗ ಕೂಡ ನನ್ನ ಒಂದು ನ್ಯಾಯ ಪೈಸೆ ಅವರು ಕೇಳಲಿಲ್ಲ. ನಾನು ಇವರಿಗೆ ನ್ಯಾಯ ಪೈಸೆ ಕೊಡಲೂ ಇಲ್ಲ. ಏನು ಕೆಲಸದ್ರು ಇವರು ಏನು ರೀತಿ ಕೆಲಸ ಮಾಡ್ತಾರೆ ನೋಡು, ಇವ್ರದ್ದು ಯಾವಾಗ ಇವರಿಗೆ ಸಾಕಾಗ್ತದೆ ಅಂತ ಹೇಳಿಕೊಂಡು ನಾನು ಆ ಸಬ್ಜೆಕ್ಟಿಗೆ ಹೋಗಲಿಲ್ಲ. ಇವರು ಅಲ್ಲಿಂದ ಇಲ್ಲಿಂದ ರೇಷನ್ ಅದು ಇದೆಲ್ಲ ತರಿಸಿ ಸಾಲಗೀಲ ಮಾಡಿದ್ರು, ನಾನೆಲ್ಲ ನೋಡ್ತಾ ಇದೆ ಹೋಗುವ ಎಷ್ಟು. ಆದರೆ ನಾನು ಎನಿಸಿದೆ ಲಾಸ್ಟಿಗೆ ಅದನ್ನು ಕೇಳ್ಬೋದು ಅಂತ ನನ್ನ ಮನಸ್ಸಲ್ಲಿತ್ತು. ಲಾಸ್ಟ್ ತನಕ ಕೂಡ ಇವತ್ತು ತನಕ ಕೂಡ ಒಂದು ಅದಕ್ಕೆ ಸಂಬಂಧ ನ್ಯಾಯ ಪೈಸೆ ಅದವ್ರು ಕೇಳಲಿಲ್ಲ ಆಯ್ದಲ್ಲಿ. ಅದಕ್ಕಾಗಿ ನಾನು ಬಹುಶಃ ನಿಮ್ಮೆಲ್ಲರ ಪರವಾಗಿ, ನನ್ನ ಕ್ಷೇತ್ರದಲ್ಲ ಜನರ ಪರವಾಗಿ, ಇವರು ಯಾರಿಗೆಲ್ಲ ಕೊಟ್ಟಿದ್ದಾರೆ, ಅಖಿಲ ಭಾರತ ಕಾಂಗ್ರೆಸ್ ನಮ್ಮ ಅಧ್ಯಕ್ಷರಿದ್ದಾರೆ, ಇನ್ಚಾರ್ಜ್ ಆದಂಥ ಅನಿಲ್ ಯಾದವ್ ಇದ್ದಾರೆ, ಅವರಿಗೆ ನನ್ನ ಶಾಸಕರ ಸಂಬಳದಿಂದ ಅವರ ಮುಖಾಂತರ ಈ ಒಂದು ತಂಡಕ್ಕೆ 1 ಲಕ್ಷ ರೂಪಾಯಿ ಕೊಡಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಅದನ್ನು ತಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸ ಹಂಚಬೇಕು. ಇನ್ನು ದುಡ್ಡಿಲ್ಲದಾಗ ತಾವೆಲ್ಲ ಒಗ್ಗಟ್ಟಿನಲ್ಲಿ ಕೆಲಸ ಮಾಡಿದಿರಿ, ಇದು ಕೊಟ್ಟಿದ್ದು ಇದಕ್ಕೆ ಹಿಂಗೆ ಗಲಾಟೆ ಮಾಡಿದ ಪರಿಸ್ಥಿತಿ ಮಾಡಬೇಡಿ, ಕೊಡಲಿಕ್ಕೆ ಹೋಗೋದಿಲ್ಲ. ಆದ ಕಾರಣ ನೀವೆಲ್ಲ ಸಂತೋಷ ಪ್ರೀತಿಯಿಂದ ಹಂಚುವಂಥ ಕೆಲಸ ನಿಮ್ಮೆಲ್ಲರಿಂದ ಆಗಲಿ. ಬಹುಶಃ ನೀವು ಕಾಂಗ್ರೆಸ್ನ ಜಾತ್ಯತೀತ ತತ್ವವನ್ನು ಉಳಿಸಿಕೊಳ್ಳುವುದು ಇವತ್ತು ನಮ್ಮ ಧರ್ಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ಕೋಮುವಾದಿ ಪಕ್ಷಗಳು ಅವರ ವಿಚಾರ ಏನಂತ ಹೇಳಿದರೆ, ಕಾಂಗ್ರೆಸ್ ಜಾತ್ಯತೀತ ನೆಲೆ ನಿಲ್ಲಲಿಕ್ಕೆ ಇವತ್ತು ತಮ್ಮ ಎಲ್ಲ ಹೋರಾಟವನ್ನು ಇವತ್ತು ಮಾಡಿಕೊಂಡು ಬರ್ತಾ ಇದೆ. ಇವತ್ತು ಜಾತ್ಯತೀತವನ್ನು ಇವತ್ತು ಉಳಿಸಿಕೊಳ್ಳುವಂಥ ಶಕ್ತಿ ಯಾವುದು ಬಂದಿದ್ದರೆ ಅದು ಕಾಂಗ್ರೆಸ್ ಅಲ್ಲದೆ ಬೇರೆ ಯಾವುದು ಕೂಡ ಪಕ್ಷ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸುವಂಥದ್ದು. ಬೇರೆ ಎಲ್ಲ ಕೋಮುವಾದಿಗಳ ಕೆಲಸ ಏನಂತ ಹೇಳಿದರೆ, ಪರಸ್ಪರ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬೇರೆ ಮಾಡಿದವರ ಜವಾಬ್ದಾರಿ. RSSನ ಕೆಲಸ ಏನಿದೆ, ಹಿಂದೂ ಸಹೋದರರು ಸಪ್ರೇಟ್ ಮಾಡಿ ನಾವು ಮುಸ್ಲಿಂ ಜೊತೆ ಸೇರಿಕೊಳ್ಬಾರ್ದು, ಈ ದೇಶಕ್ಕೆ ಆಗೋ ಎಲ್ಲ ಗಂಡಂತರ ಅವರಿಂದ ಆಗ್ತಂತ ಹೇಳಿ ಇವರನ್ನು ಸಪ್ರೇಟ್ ಮಾಡುವಂಥ ಪ್ರಯತ್ನ. ಇನ್ನೊಂದು ಧರ್ಮದ ಇವತ್ತು ಇರುವಂತಹ ಒಂದು ನಮ್ಮ ಸಂಘಟನೆಗಳು ಅಥವಾ ಇನ್ನೊಂದು ಕೋಮುವಾದಿ ಪಕ್ಷಗಳು MIM ಪಕ್ಷಗಳು ಇವತ್ತು ಏನಿದೆ, ಅವರ ತತ್ವ ಏನಿದೆ, ಮುಸ್ಲಿಂ ಸಹೋದರರು ನಾವು ಸಪ್ರೇಟ್ ಆಗಿರುವಂಥ ಕೆಲಸ. ಯಾವುದು ಇವತ್ತು BJP ಮಾಡಬೇಕಿತ್ತ ಕೆಲಸವನ್ನು ಅದೇ ಕೆಲಸ ಆಟೋಮೆಟಿಕ್ಕಾಗಿ ಇವರು ಮಾಡುವಂಥ ಕೆಲಸ ಇವತ್ತು ಮಾಡುವಂಥ ಕೆಲಸ ಆಗಿದೆ. ಸೊ ಅವರ ಉದ್ದೇಶವನ್ನು BJP ಮತ್ತು RSನವರ ಉದ್ದೇಶ ಏನಿದೆಯಾ ಅದನ್ನು ಬಹುಶಃ MIM ಮತ್ತು ಇನ್ನಿತರ PFI ಅಂತಹ ಪಕ್ಷಗಳು ಇವತ್ತು ಸಪ್ರೇಟ್ ಆಗಿ ಮಾಡಿದ ಯೋಚನೆ ಮಾಡ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಭಾರತ ದೇಶ ನಿಲ್ಲಬೇಕಾದ್ರೆ ನಾವೆಲ್ಲ ಜಾತಿಯಲ್ಲ ವರ್ಗದವರು ಪ್ರೀತಿಸಬೇಕಾದ್ರೆ ಅದು ಬಹುಶಃ ಕಾಂಗ್ರೆಸ್ ಜಾತ್ಯತೀತ ನೆಲೆಯಲ್ಲಿ ಬೇರೆ ಎಲ್ಲಿ ಕೂಡ ಇವತ್ತು ಸಾಧ್ಯವಿಲ್ಲ. ಬಹುಶಃ ನಾನು ಎಲ್ಲ ಜಾತಿ ಮತ್ತು ವರ್ಗದವ್ರು ಹೇಳ್ತೇನೆ, ಎಸ್ಪೆಷಲಿ ಮೈನಾರಿಟೀಸನ್ನು ಹೇಳ್ತೇನೆ, ಅಲ್ಪಸಂಖ್ಯಾತ ಈ ದೇಶದಲ್ಲಿ ತೊಂದರೆ ಆದಾಗ ಬಹುಸಂಖ್ಯಾತ ನಮ್ಮ ಜೊತೆ ನಿಂತಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದು ಗುಜರಾತ್ ಇರಲಿ, ಬಾಂಬೆ ಇರಲಿ, ಡೆಲ್ಲಿ ಇರಲಿ, ಕೋರ್ಟಿನಲ್ಲಿ ಫೈಟ್ ಮಾಡಿದ ಯಾವ ರಾಜ್ಯಕ್ಕೆ ಪಕ್ಷದವರಿಗೆ ಫೈಟ್ ಮಾಡಲಿಲ್ಲ. NGOಗಳು ತೀರ್ಥ ಸೆಟಲ್ವಂಥ ಸಂಸ್ಥೆ NGOಸ್ಗಳು ಇನ್ನಿತರರು ನಮ್ಮ ಪರವಾಗಿ ನಿಂತು ರೆಕಾರ್ಡ್ ಮಾಡಿ ವಿಡಿಯೋ ಮಾಡಿ ಇವತ್ತು ಹೋರಾಟ ಮಾಡಿದ ಬಹುಶಃ ಹಿಂದೂ ಸಹೋದರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕೋಮು ಸೌಹಾರ್ದ ವೇದಿಕೆ ಅಂತೇಳಿ ಯಾವುದೇ ರಾಜ್ಯಕ್ಕೆ ಪಕ್ಷದವರು ಕಟ್ಟಿ ಹೋರಾಟ ಮಾಡಲಿಕ್ಕೆ ಪ್ರಯತ್ನ ಪಡಲಿಲ್ಲ. ದೊರೆಸ್ವಾಮಿ, KL ಅಶೋಕ್ ಇಂಥ ಸೋದರ ಮಿತ್ರ ನಮ್ಮ ಜೊತೆ ಇಟ್ಟುಕೊಂಡು ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಮಗೆ ಬೇಕಾದ ಪರ್ಸನ್ ನಾವು ಕೂಡ ಭಾಳಷ್ಟು ಜಾಗೃತಿಯಿಂದ ಭಾಳಷ್ಟು ಪ್ರೀತಿ ವಿಶ್ವಾಸದಿಂದ ಯಾರು ಕೂಡ ಒಂದು ಕೋಮುವಾದಿ ಆಗದೆ ಪ್ರೀತಿ ವಿಶ್ವಾಸ ಅವಕಾಶ ಆಗಬೇಕು. ಜವಾಹರ್ಲಾಲ್ ನೆಹರು ಇವತ್ತಲ್ಲ ಅವತ್ತೊಂದು ಮಾತನ್ನು ಹೇಳಿದ್ದಾರೆ. ಯಾವ ಮಾತಂತ ಹೇಳಿದರೆ, ಅಲ್ಪಸಂಖ್ಯಾತರು ಏನಾದರೂ ಕೋಮುವಾದಿ ಆದರೆ ಅದು ಅಲ್ಪಸಂಖ್ಯಾತರಿಗೆ ನಷ್ಟ ಅಲ್ಲದೆ ಬೇರೆ ಯಾರಿಗೂ ದೇಶದಲ್ಲಿ ನಷ್ಟ ಇಲ್ಲ ಅಂತೇಳಿ ಅವತ್ತು ಹೇಳ್ತಾರೆ. ಬಹುಸಂಖ್ಯಾತರು ಈ ದೇಶದಲ್ಲಿ ಕೋಮುವಾದಿ ಆದರೆ ಅದು ದೇಶಕ್ಕಾಗುವಂಥ ನಷ್ಟ ಅಂತ ಕೂಡ ಹೇಳುವಂಥ ಪರಿಸ್ಥಿತಿ ಬಹುಶಃ ಅವತ್ತು ಆಲೋಚನೆ ಇವತ್ತು ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರಿಗೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೋದರ ಪ್ರೀತಿ ವಿಶ್ವಾಸ ಇರಬೇಕು. ಇಲ್ಲಿ ಮಾತ್ರ ಅಲ್ಲ, ಬೂತ್ ಮಟ್ಟದ ನೀವು ಸಂಘಟನೆ ಆಗಬೇಕು. ಎಲ್ಲ ಹಿಂದೂ ಸೋದರ ಮುಸ್ಲಿಂ ಕ್ರಿಶ್ಚಿಯನ್ ಒಟ್ಟಿಗೆ ಸೇರಿಸಿಕೊಂಡು ಮಾತಾಡಿಕೊಂಡು ಬಲಿಷ್ಠವಾದ ರಾಷ್ಟ್ರತೆ, ಸಂವಿಧಾನ ಮತ್ತು ಜಾತ್ಯತೀತ ಯಾಕೆ ನೆಲೆ ನಿಲ್ಲಬೇಕು ಅಲ್ಲಿ ಪ್ರತಿ ಬೂತ್ ಮಟ್ಟದಲ್ಲಿ ಕೂಡ ಜನಜಾಗೃತಿ ಮೂಡಿಸುವಂಥ ಕೆಲಸ ಅದು ನಿಮ್ಮೆಲ್ಲರಿಂದ ಯೂತ್ ಕಾಂಗ್ರೆಸ್ ಮುಖಾಂತರ ಮತ್ತು ಎಲ್ಲ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತ ಬೇರೆ ಬೇರೆ ಘಟಕಗಳು ಏನಿದೆ ಅದರ ಮುಖಾಂತರ ಇವತ್ತು ಆಗುವಂಥ ವಿಚಾರ ಇವತ್ತು ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ನಿಮಗೆಲ್ಲ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ನಾನು ಇವತ್ತು ಎಲ್ಲರಿಗೂ ಸಲ್ಲಿಸಿಕೊಂಡು ಬಹುಶಃ ನಿಮ್ಮೆಲ್ಲರ ಪರವಾಗಿ ನಾನು ಬಹುಶಃ ನಮ್ಮ ಯೂತ್ ಕಾಂಗ್ರೆಸ್ ನಮ್ಮ ಟೀಮ್ ಏನಿದೆ ನಮಗೆ ಕೆಲಸ ಮಾಡಿದವರು ಅವ್ರಿಗೆ ಗೊತ್ತಿದೆ, ನಮ್ಮ ರೌಫ್ ಸತ್ತಾರ್ ಫಿರೋಜ್ ಇವರೆಲ್ಲ ಏನು ನಿಮ್ಮ ಟೀಮ್ ಇದೆ ದಯವಿಟ್ಟು ಬನ್ನಿ. ಅದು ನಿಮಗೆಲ್ಲ ಕಥೆಗೆ ಸಲ್ಲಿಸಿಕೊಂಡು ಬಹುಶಃ ನಮ್ಮ ದೀಪಿಕಾ ರೆಡ್ಡಿ ಅವರು, ಚೈತ್ರ ಅವರು ಮತ್ತು ಮನ್ನನ್ ಸೇಠ್ ಅವರು, ಅಧ್ಯಕ್ಷ ಲುಕ್ಮಾನ್ ಇವರು ಮಾತಾಡಲಿಕ್ಕಿದ್ದಾರೆ. ನಿನ್ನೆ ಇವತ್ತು ಶ್ರಮ ನಿಮಗೆಲ್ಲರಿಗೂ ನಾ ಪ್ರೀತಿಪೂರ್ವಕ ಅಭಿನಂದನೆ ಕೃತಜ್ಞ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು खेले कूदे हंसे गए बड़े आगे आगे यूथ कांग्रेस सैनिक हम देश के दुलारे, देश के दुलारे हम देश के दुलारे,
यूथ कांग्रेस सैनिक हम देश के दुलारे, हिल मिल कर सब साथ चले हम, मिला कदम से कदम मिलाओ, भारत माँ के बच्चे हम भाई बहन सारे, यूथ कांग्रेस सैनिक हम देश के दुलारे, देश के दुलारे हम देश के दुलारे. ಫುಲ್ ಆಡಿದೆ, ಅದು ಮತ್ತೆ ಆಡುವ ಇವತ್ತು ಇಷ್ಟು ಸಾಕಿದ್ದಕ್ಕೆ. ಥ್ಯಾಂಕ್ ಯು. ಸೊ ದಯವಿಟ್ಟು ಕನ್ನಡ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುವ ಪ್ರಬಂಧ ಕಾರ್ಯಕ್ರಮ ನಾವು ಏರ್ಪಡಿಸಿದ್ದೇವೆ. ಆ ಒಂದು ಸಂದರ್ಭದಲ್ಲಿ ಇಡೀ ಜಿಲ್ಲೆಗೆ ಉಲ್ಲಾಲ ಬ್ಲಾಕಿನ ಅಕ್ಷತಾ ನಾಯರ್ ಅಂತ ಒಬ್ಬ ಮಹಿಳೆಯವರು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ದಯವಿಟ್ಟು ಅಕ್ಷತಾ ಅವರು ವೇದಿಕೆಯ ಮುಂಭಾಗದಲ್ಲಿ ದಯವಿಟ್ಟು ವೇದಿಕೆಗೆ ಬರಬೇಕು. ಅವರನ್ನು ಗೌರವಿಸಿ ಅವರಿಗೆ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಪ್ರಬಂಧ ಸ್ಪರ್ಧೆಯನ್ನು ಒಂದು ವಾರದ ಹಿಂದೆ ಏರ್ಪಡಿಸಲಾಗಿತ್ತು. ಇಡೀ ಜಿಲ್ಲಾ 16 ಬ್ಲಾಕಲ್ಲಿ ದ್ವಿತೀಯ ಸ್ಥಾನವನ್ನು ಉಲ್ಲಾಲ ಬ್ಲಾಕ್ಗೆ ಒಳಪಟ್ಟ ದೇರ್ಲಕಟ್ಟೆಯ ಅಕ್ಷತಾ ನಾಯರ್ ಅವರು ಆಯ್ಕೆಯಾಗಿದ್ದಾರೆ. ಅವರನ್ನು ಈ ಒಂದು ವೇದಿಕೆಯಲ್ಲಿ ಗಣ್ಯ ವ್ಯಕ್ತಿಗಳು ಅವರನ್ನು ಗೌರವಿಸಬೇಕು. ಅವರ ದ್ವಿತೀಯ ಅದು ನಗದು ಬಹುಮಾನ ನಾಳೆ ಅವರಿಗೆ ವಿತರಿಸಲಾಗುವುದು. ಮುಡಿಪು ಬ್ಲಾಕ್ ಇದರ ವತಿಯಿಂದ ನಾರಾಯಣ ಗುರು ಪ್ರಬಂಧ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಹಲೀಮತ್ ಮುಜೈನಾ ಇವರು ಪಡೆದಿರುತ್ತಾರೆ. ಇವರ ತಂದೆಯವರಾದ ಮೊಯ್ದೀನ್ ರವರು ಅವರು ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಮುಡಿಪು ಬ್ಲಾಕ್ ವತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮ ಮುಡಿಪು ಬ್ಲಾಕ್ ಹಾಗೂ ಉಲ್ಲಾಲ ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ಮಾಜಿ ಕಾರ್ಯಕರ್ತನುದ್ದೇಶಿಸಿ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯು ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಉಸ್ತುವಾರಿ ಅಂತ ದೀಪಿಕಾ ರೆಡ್ಡಿರವರೊಂದರ ಅನಿಸಿಕೆ ನೀಡಬೇಕಾಗಿ. माता की बोलो, कांग्रेस पार्टी की बोलो, ಯೂತ್ ಕಾಂಗ್ರೆಸ್ की. ಮೊದಲನೇದಾಗಿ ಈ ವೇದಿಕೆ ಮೇಲೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಈ ಕ್ಷೇತ್ರದ ಜನಪ್ರಿಯ ನಾಯಕರಾದ UT ಖಾದರ್ ಸಾಹೇಬರಿಗೆ ನನ್ನ ಧನ್ಯವಾದಗಳು. ಮತ್ತು ನಿಮ್ಮೆಲ್ಲರ ಯುವ ನಾಯಕರು ನನಗೆ ವಿಶೇಷವಾಗಿ ಪ್ರತಿಯೊಂದು ನನ್ನ ಹೆಜ್ಜೆಯಲ್ಲಿ ನನಗೆ ಮಾರ್ಗದರ್ಶನವನ್ನು ಕೊಡ್ತಾ ಇರುವ ನಮ್ಮೆಲ್ಲರ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀನಿವಾಸ್ BVರವರಿಗೆ, ಮತ್ತು ನಮ್ಮ IYC ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಆಗಿರುವ ಅನಿಲ್ ಕುಮಾರ್ ಯಾದವ್ ಅವ್ರಿಗೆ, ದಕ್ಷಿಣ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಲುಕ್ಮಾನ್ ಬಂಟ್ವಾಳ ಅವ್ರಿಗೆ, ಮತ್ತು ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಭವ್ಯಾರವ್ರಿಗೆ, ಮತ್ತು ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೆ. ಇವತ್ತಿನ ದಿನ ಜಾಸ್ತಿ ಲೇಟ್ ಆಗಿದೆ, ನಾವು ಜಾಸ್ತಿ ಮಾತಾಡಲ್ಲ. ಸೊ ನಾರಾಯಣ್ ಗುರು ಅವರ ಜಯಂತಿ, ಅವರ ಸಿದ್ಧಾಂತಗಳು ಮತ್ತು ಅವ್ರು ಏನು ನಂಬಿದ್ರು ಎಲ್ಲರೂ ಒಂದೇ, ಯಾವ ಭೇದ ಭಾವ ನಮ್ಮ ಸಮಾಜದಲ್ಲಿ ಇರಬಾರ್ದು ಅಂತ. ಅದೇ ರೀತಿಯಾಗಿ ನಾವೆಲ್ಲ ಯುವಕರು ಆ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡು ಮುಂದೆ ನಾವೆಲ್ಲ ನಡ್ಕೊಂಡು ಹೋದಾಗ ಮಾತ್ರ ನಾವು ಒಂದು ಒಳ್ಳೆ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಾವೇನು ಯುವ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಏನು ನಮಗೆ ಹೇಳ್ಕೊಟ್ಟಿದೆ, ಎಲ್ಲರೂ ಒಂದೇ, ಯಾವ ಜಾತಿ ಭೇದ ಇರಬಾರ್ದು. ಆದರೆ ನಿಮಗೆಲ್ಲ ಗೊತ್ತು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ RSS ತುಂಬ ಪ್ರಬಲವಾಗಿದೆ. ಸೊ ಅದರಿಂದ ನೀವೆಲ್ಲ ಇನ್ನೂ ಸ್ಟ್ರಾಂಗ್ ಆಗಿ ಸಂಘಟನೆಯನ್ನು ಇನ್ನೂ ಜಾಸ್ತಿ ಮಾಡಬೇಕು.
ನೀವೆಲ್ಲ ಯಾವುದೇ ವಾದ ಜಾತಿ ಭೇದ ಲುಕ್ಮಾನ್ ಅವರು ಅವತ್ತು ಹೇಳ್ತಾ ಇದ್ರು, ನಾವು ಕಮಿಟಿ ಮಾಡಿದಾಗ ಎಲ್ಲ ವರ್ಗದ ಜನರು, ಮಹಿಳೆಯರಾಗಿರ್ಬೋದು, OBC ಆಗಿರ್ಬೋದು, ಹಿಂದೆ ಉಳಿದ ವರ್ಗದವರು, ನಿಮ್ಮ ಸಮಾಜದಲ್ಲಿ ಯಾರಾದರೂ ಆ ರೀತಿಯಾಗಿ ಒಂದು ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ಇದ್ದಾರೆ ಅಂದರೆ ನಿಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಭೇಟಿ ಮಾಡಿಸಿ ನಾವು ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಳ್ಳೋಣ. ಇನ್ನೂ ಎಲ್ಲ ವರ್ಗದ ಜನರನ್ನ ಸೇರಿಸ್ಕೊಂಡು ಪಕ್ಷವನ್ನು ಗಟ್ಟಿಯಾಗಿ ಕಟ್ಟೋಣ ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತೀನಿ. ಮತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಎಲ್ಲರಿಗೂ ಥ್ಯಾಂಕ್ ಯು. ಸದಸ್ಯರಾದಂತಹ ಉಮರ್ ಫಜೀರ್ ಅವರು ಕಳೆದ ವರ್ಷ ನಮ್ಮನ್ನೆಲ್ಲರನ್ನು ಬಿಟ್ಟು ಹೋಗಿದ್ದಾರೆ. ಅವರನ್ನು ನಾವು ಈ ಒಂದು ಸಂದರ್ಭದಲ್ಲಿ ಮುಡಿಪು ಬ್ಲಾಕ್ ಹಾಗೂ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಒಂದು ವತಿಯಿಂದ ಅವರನ್ನು ಸ್ಮರಿಸುತ್ತಾ, ಅದೇ ರೀತಿ ಮೊನ್ನೆ ತಾನೇ ಅಮೀರ್ ತುಂಬೇರವರು ಕೂಡ ನಮ್ಮ ಕಾಂಗ್ರೆಸ್ಸಿನ ಸಕ್ರಿಯ ಕಾರ್ಯಕರ್ತರಾಗಿದ್ದರು. ಪಾದರಸದಂಥ ವ್ಯಕ್ತಿತ್ವ ಹೊಂದಿರುವಂತಹ ಸಮಾಜ ಸೇವಕರಂತಹ ಅಮೀರ್ ತುಂಬೇರವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಅವರನ್ನು ಈ ಒಂದು ಸಂದರ್ಭದಲ್ಲಿ 1 ನಿಮಿಷದ ಮೌನ ಪ್ರಾರ್ಥನೆ ಮಾಡುವುದರ ಮೂಲಕ ಈ ಒಂದು ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗಿ ವಿನಂತಿ ಮಾಡ್ತೇವೆ. ನಾರಾಯಣ ಗುರುವಿನ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ವಕ್ತಾರಂತ ಗಣೇಶ್ ಪೂಜಾರಿ ಅವರು ಒಂದೆರಡು ಅನಿಸಿಕೆ ಹೇಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ. ಮಂಗಳೂರು ಕ್ಷೇತ್ರದ ಯುವಕ ಕಾಂಗ್ರೆಸ್ ಮತ್ತು ಹಿಂದುಳಿದ ವರ್ಗ ಸೇರಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಯುವಕ ಕಾಂಗ್ರೆಸ್ ಸೇರಿ ಈ ಒಂದು ಬ್ರಹ್ಮಶ್ರೀ ನಾರಾಯಣ ಗುರುವವರ ಅದ್ಧೂರಿ ಕಾರ್ಯಕ್ರಮವನ್ನು ವಿಶೇಷ ರೀತಿಯಲ್ಲಿ ಇವತ್ತೊಂದು ಆಯೋಜಿಸಿದ್ದಕ್ಕಾಗಿ ನಾನು ಮೊದಲನೇದಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಸಿದ್ಧಾಂತ ಸಂಪೂರ್ಣವಾಗಿ ಒಂದು ಅಳವಡಿಕೆಯಾದಂಥ ಒಂದು ಕ್ಷೇತ್ರ ಇದ್ದರೆ ಅದು UT ಖಾದರ್ ಅವರ ಕ್ಷೇತ್ರ ಅಂತ ನಾನು ಹೇಳ್ತೇನೆ. ಮೊದಲನೇದಾಗಿ ಇವತ್ತು 167ನೇ ಜನ್ಮದಿನವನ್ನು ಬ್ರಹ್ಮಶ್ರೀ ನಾರಾಯಣ ಗುರುವರ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಏನು ಬ್ರಹ್ಮಶ್ರೀ ನಾರಾಯಣ ಗುರುವರು 1855ರಲ್ಲಿ ಹುಟ್ಟಿದ್ರು, ಅಂದೇ ಒಂದು ವಿಶೇಷ ಮತ್ತು ಅದ್ಭುತ ಸೃಷ್ಟಿಯಾಯಿತು. ಅದು ಏನು ಅಂತ ಹೇಳಿದರೆ, ಮಗು ಜನನ ಆದಾಗ ಆ ಮಗು ಕೂಗುವುದಿಲ್ಲ. ಎಲ್ಲರೂ ಆಶ್ಚರ್ಯಪಡ್ತಾರೆ ಯಾಕೆ ಈ ರೀತಿ ಆಯಿತು ಅಂತ. ಆಗ ಅದರ ಹಿಂದೆ ಒಂದು ದೊಡ್ಡ ಮಹತ್ವವಾದಂಥ ಕತೆ ನಿರ್ಮಾಣವಾಗುತ್ತೆ. ನಾರಾಯಣ ಗುರುವರು ಬಾಲ್ಯವನ್ನು ಭಾಳಷ್ಟು ಕಷ್ಟದಿಂದ, ಭಾಳಷ್ಟು ದುಃಖ ವೇದನೆಗಳನ್ನು ನೋಡಿ ಬದುಕಿ ಮುಂದಿನ ದಿನಗಳನ್ನು ಸಾಗಿಸ್ತಾ ಇದ್ದಾರೆ. ವಿದ್ಯಾಭ್ಯಾಸವನ್ನು ನಾಯರ್ ಎನ್ನತಕ್ಕಂಥ ಶಾಲೆಗಳಲ್ಲಿ ಪಡೆಯುತ್ತಾರೆ. ಅದರ ನಂತರ ಈ ಏನು ಒಂದು ದೊಡ್ಡದಾದಂಥ ದುರಂತ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ, ಒಂದು ಎಲ್ಲ ವರ್ಗದವರು ಯಾವುದೇ ದೇವಸ್ಥಾನಕ್ಕೆ ಹೋಗಲಿಕ್ಕಿಲ್ಲ, ಯಾವುದೇ ಒಂದು ಬಟ್ಟೆಗಳನ್ನು ಹಿಂದುಳಿದ ವರ್ಗದವರು ಹಾಕಲಿಕ್ಕಿಲ್ಲ. ಅಂಥ ಒಂದು ಸಂದರ್ಭ ಏನು ಇಡೀ ಹಿಂದುಳಿದ ವರ್ಗ ಮತ್ತು ದೀನ ದಲಿತರು ಸಂಪೂರ್ಣವಾಗಿ ತಮ್ಮ ಮತಾಂತರವನ್ನು ಮಾಡತಕ್ಕಂಥ ಒಂದು ಸನ್ನಿವೇಶಕ್ಕೆ ಹೋಗ್ತಾರೆ. ಆ ಮತಾಂತರವನ್ನು ಮಾಡುವಂಥ ಸಂದೇಶಕ್ಕೆ ಹೋದಾಗ ಜನರನ್ನು ತಡೆದು ನಿಲ್ಲಿಸಿ ಈ ದೇಶಕ್ಕೆ ಒಂದು ಕ್ರಾಂತಿಯನ್ನು ಕೊಟ್ಟಂಥ ಒಬ್ಬ ಮಹಾನ್ ಸಂತ ಅಂತ ಹೇಳಿದರೆ ಅದು ನಾರಾಯಣ ಗುರು ಅಂತ ಹೇಳಲಿಕ್ಕೆ ನಮಗೆಲ್ಲ ಹೆಮ್ಮೆ ಆಗ್ತದೆ. ಏನು ಗಾಂಧೀಜಿಯವರಾಗಿರ್ಬೋದು, ಅಂಬೇಡ್ಕರ್ ಅವರಾಗಿರ್ಬೋದು, ಇವರೆಲ್ಲರೂ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಹತ್ತಿರ ಬರ್ತಾರೆ. ಕೇರಳದಲ್ಲಿ ಒಂದು ಕಾಲದಲ್ಲಿ ಏನು ಆ ಜಾಗಕ್ಕೆ ವಿವೇಕಾನಂದರು ಬಂದಾಗ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ಇದೊಂದು ಹುಚ್ಚರ ಸಂತೆಯಾಗಿದೆ, ಇದನ್ನು ಪರಿವರ್ತನೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾದರೆ ಇದನ್ನು ಪರಿವರ್ತನೆ ಮಾಡುವವರು ಯಾರು ಅಂತ ಹೇಳಿದರೆ ಅದಕ್ಕೊಬ್ಬ ಸಂತನ ಅಗತ್ಯ ಇದೆ ಎನ್ನತಕ್ಕಂಥ ಒಂದು ದೊಡ್ಡ ಸಂದೇಶ ಹೋಗ್ತದೆ. ಆಗ ಈ ನಾರಾಯಣ ಗುರು ಅವರು ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡಿ ಒಂದು ಮಠದಲ್ಲಿ ಒಂದು ಸಿಂಹ ಮತ್ತೊಂದು ಕಡೆ ಹಾವಿನ ಮಧ್ಯದಲ್ಲಿ ತಪಸ್ಸನ್ನು ಮಾಡ್ತಾರೆ. ಈ ತಪಸ್ಸನ್ನು ಮಾಡಿ ಈ ಒಂದು ಕೇರಳಕ್ಕೆ ಒಂದು ಮುಕ್ತಿಯನ್ನು ಕೊಡಬೇಕು, ಯಾವ ರೀತಿ ಕೊಡಬೇಕು ಎನ್ನತಕ್ಕಂಥ ಒಂದು ದೊಡ್ಡದಾದಂಥ ಚಿಂತನೆಯನ್ನು ಮಾಡ್ತಾರೆ. ಆಗ ಅವರಿಗೆ ಕಾಣತಕ್ಕದ್ದು
ಈ ಏನು ಅರವೀಪುರಂನಲ್ಲಿ ಅವರು ಹುಟ್ಟುತ್ತಾರೆ. ಅರವೀಪುರಂ ಏನತಕ್ಕಂಥದ್ದು ಇವತ್ತಿನ ಶಿವಗಿರಿ. ಈ ಶಿವಗಿರಿಯಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗುವುದು ಬಿಡಿ, ದೇವಸ್ಥಾನದ ರಸ್ತೆಯಲ್ಲಿ ಹೋಗುವುದಕ್ಕೂ ಕೂಡ ಸಾಧ್ಯವಿಲ್ಲ, ಯಾರು ಕೂಡ ನಡ್ಕೊಂಡು ಹೋಗಬಾರ್ದು ಎನ್ನತಕ್ಕಂಥ ಒಂದು ದೊಡ್ಡ ದುರಂತವನ್ನು ಆ ಭಾಗದ ಜನರಿಗೆ ಕೊಡ್ತಾರೆ. ಅದನ್ನು ವಿರೋಧಿಸುವುದರ ಮುಖಾಂತರ ಅಲ್ಲಿ ಯಾವುದೇ ಪ್ರತಿಭಟನೆ ಮಾಡದೆ, ಅಹಿಂಸಾ ರೀತಿಯಲ್ಲಿ ಯಾವುದೇ ಹಿಂಸೆಯನ್ನು ನಡೆಸದೆ ಒಂದು ಹೋರಾಟವನ್ನು ಮಾಡಿ ಅಲ್ಲಿ ತನ್ನದೇ ಆದಂಥ ಒಂದು ಸಿದ್ಧಾಂತವನ್ನು ರೂಪಿಸ್ತಾರೆ. ಏನು ಶಿವನಿಗೆ ಪೂಜೆ ಮಾಡಬೇಕು ಎನ್ನತಕ್ಕಂಥ ಒಂದು ಉದ್ದೇಶ ಬಂದಾಗ ಅಲ್ಲಿ ಇವರು ಕೇಸರಿ ಬಟ್ಟೆಯನ್ನು ಸುಟ್ಟು ಪೂಜೆಗಂತ ಮುಂದೆ ಹೋಗ್ತಾರೆ. ಆಗ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಇವರ ಮೈಯಲ್ಲಿದ್ದಂಥ ಕೇಸರಿಯನ್ನು ಎಳೆದು, ನೀನು ಒಬ್ಬ ಈಳವ ಸಮಾಜದವ, ನೀನು ದೇವರಿಗೆ ಶಿವನಿಗೆ ಪೂಜೆ ಮಾಡಲಿಕ್ಕೆ ಅಯೋಗ್ಯ, ನಿನ್ನಿಂದ ಪೂಜೆ ಮಾಡುವಂಥ ಯಾವುದೇ ಹಕ್ಕು ಈ ಸಮಾಜಕ್ಕೆ ಇಲ್ಲ ಎನ್ನತಕ್ಕಂಥ ಒಂದು ದೊಡ್ಡ ಸಂದೇಶವನ್ನು ಅಲ್ಲಿ ಮೇಲ್ವರ್ಗದವರು ಅವರ ಮೇಲೆ ಹೇರ್ತಾರೆ, ಅವರಿಗೆ ಪ್ರತಿಭಟನೆಯನ್ನು ಮಾಡ್ತಾರೆ. ಆಗ ಇವರು ಎಲ್ಲ ಸಮುದಾಯದ ಹಿಂದುಳಿದ ವರ್ಗದ ದಲಿತರೆಲ್ಲ ತಾವು ಇನ್ನು ಬದುಕುವುದು ಒಂದು ಯಾವುದಕ್ಕೂ ಪ್ರಯೋಜನವಿಲ್ಲ, ನಾವು ಮುಂದೆ ಈ ಧರ್ಮವನ್ನೇ ಬಿಡಬೇಕು ಎನ್ನತಕ್ಕಂಥ ಒಂದು ದೊಡ್ಡ ಅಲ್ಲಿ ಹೋರಾಟ ನಡೀತದೆ. ಆಗ ಈ ಬ್ರಹ್ಮಶ್ರೀನಾರಾಯಣಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಒಂದು ಸಮುದ್ರಕ್ಕೆ ಹಾರಿ ಒಂದು ಕಲ್ಲನ್ನು ತರ್ತಾರೆ, ಶಿವನ ಮೂರ್ತಿಯನ್ನು. ಆ ಮೂರ್ತಿಯನ್ನು ತಂದು ಒಂದು ಕಡೆಯಲ್ಲಿ ನೆಡ್ತಾರೆ. ಇದು ಮೇಲ್ವರ್ಗದವರ ಶಿವ ಅಲ್ಲ, ನಮ್ಮ ಈಳವ ಸಮಾಜ ಮತ್ತು ದಲಿತರ ಅಲ್ಪಸಂಖ್ಯಾತರ ಎನ್ನತಕ್ಕಂಥ ದೇವರ ಶಿವ, ನಾವು ಎಲ್ಲರೂ ಕೂಡ ಇದನ್ನು ಪೂಜೆ ಮಾಡೋ ಎನ್ನತಕ್ಕಂಥ ಒಂದು ಸಂದೇಶವನ್ನು ಜನರಿಗೆ ಸಾರ್ತಾರೆ. ಇದರ ಮುಖಾಂತರ ಇವತ್ತು ಇಡೀ ಕೇರಳದಲ್ಲಿ ಏನು ಬ್ರಹ್ಮಶ್ರೀನಾರಾಯಣ ಗುರುಗಳ ಜಯಂತಿ ಜಗತ್ತಿನ ಉದ್ದಕ್ಕೆ ಸಾರತಕ್ಕಂಥದ್ದು, ಜೊತೆಗೆ ಇಡೀ ಕೇರಳ ರಾಜ್ಯ ಸಂಪೂರ್ಣವಾಗಿ ಇವತ್ತು ಬ್ರಹ್ಮಶ್ರೀನಾರಾಯಣಗಳನ್ನು ನೆನಪಿಸ್ತಕ್ಕಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಇವತ್ತು ಕೂಡ ನಡೆಯುತ್ತದೆ. ಇವತ್ತು ನಮ್ಮ ದೇಶದ ಸಂವಿಧಾನವು ಸಂಪೂರ್ಣವಾಗಿ ನಿಂತಿದೆ ಅಂತ ಹೇಳಿದರೆ ಅದು ಬ್ರಹ್ಮಶ್ರೀನಾರಾಯಣ ಗುರುಗಳ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಿಂತಿದೆ ಅಂತ ಹೇಳಿ, ನಾನು ಈ ಒಂದು ಏನು ಇವತ್ತು BJP ಅವರು ಏನು ಹೇಳ್ತಾರ ಹಿಂದೂ ಧರ್ಮ ಅಂತ, ಅದು ಯಾವುದೂ ಕೂಡ ಹಿಂದೂ ಧರ್ಮ ಅಲ್ಲ. ಇವತ್ತು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಸೇರತಕ್ಕಂಥ ಸಮಸ್ತ ಎಲ್ಲ ಜಾತಿಯ ಹಿಂದುಳಿದ ವರ್ಗದ ದಲಿತರ, ದೀನರು ಹಾಗೂ ಕ್ರೈಸ್ತ ಸಮುದಾಯದವರು ಸೇರಿ ಇರತಕ್ಕಂಥದ್ದೇ ನಿಜವಾದ ಹಿಂದೂ ಧರ್ಮ. ಅದು ಬ್ರಹ್ಮಶ್ರೀನಾರಾಯಣ ಗುರುಗಳ ಹಿಂದೂ ಧರ್ಮ ಎನ್ನತಕ್ಕಂಥ ಒಂದು ಧರ್ಮ ಅಂತ ಹೇಳುವುದಕ್ಕೆ ನಾನು ಇಚ್ಛೆಪಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮುಕ್ತಾಯವನ್ನು ಹಾಡ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಬ್ರಹ್ಮಶ್ರೀನಾರಾಯಣ ಗುರು. ರಾಜ್ಯ ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯು, ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಉಸ್ತುವಾರಿ ಅಂತ ಮಣ್ಣಾನ್ರವರು ಒಂದೆರಡು ಅನಿಸಿಕೆಯನ್ನು ಹೇಳಬೇಕಾಗಿ ಕರೀತಾ ಇದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಇಂದು ನಾರಾಯಣ ಗುರು ಜಯಂತಿಯನ್ನು ಅದ್ಭುತವಾಗಿ ಆಚರಿಸಿದೆ. ಈಗ ನಾರಾಯಣ ಗುರು ಅವರ ಸಿದ್ಧಾಂತ ಏನಿತ್ತು, ನಾರಾಯಣ ಗುರುರವರ ತತ್ವಗಳೇನಿತ್ತು, ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳಿಗೆ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಸಂವಿಧಾನಕ್ಕೆ ಬಹಳ ಹತ್ತಿರವಾಗುವುದು ಎಂದು ನಾನು ಹೇಳಕ್ಕೆ ಬಯಸ್ತೀನಿ ಸ್ನೇಹಿತರೆ. ಆ ಕಾರಣದಲ್ಲಿ ನಾರಾಯಣ ಗುರುರವರು ಹೇಳಿದ್ದು, ಈ ವರ್ಣಭೇದ ನೀತಿ, ಈ ವರ್ಣ ನೀತಿಗಳೇನಿದೆ, ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ, ಈ ನೀತಿಗಳ ವಿರುದ್ಧ ಅವರು ಹೋರಾಡಿದರು. ಸಮಾಜದಲ್ಲಿ ಸಮಾನತೆ ತರಬೇಕು ಅಂತ ಹೇಳಿದರು, ಸಾಮಾಜಿಕ ಸುಧಾರಕರಾಗಿದ್ದರು. ಆದರೆ ಇವತ್ತಿನ ಕಾಲದಲ್ಲಿ RSSನವರು, ಮನುವಾದಿಗಳು, ನಾನು ಆಳವಾಗಿ ಒಂದು ವಿಷಯ ನಾವು ಅನ್ವೇಷಣೆ ಮಾಡಬೇಕಾಗುತ್ತಿಲ್ಲ. ಇವರನ್ನು ನಾವು ಹಿಂದುತ್ವ ಅಂತ ಹೇಳಕ್ಕೆ ಬಯಸೋ ಬದಲು ಇವರನ್ನು ಮನುವಾದಿಗಳು ಅಂತ ಹೇಳಬಹುದು, ಗೋಡ್ಸೇವಾದಿಗಳು ಅಂತ ಹೇಳಬಹುದು. ಇಂತಹ ಒಂದು ಕುಖ್ಯಾತ ಸಂಘಟನೆಗಳ ವಿರುದ್ಧ ನಾವು ನಮ್ಮ ಪಕ್ಷವನ್ನು ಕಟ್ಟಿ, ನಮ್ಮ ಸಂಘಟನೆಯನ್ನು ಕಟ್ಟಿ, ಇಂತಹ ಒಂದು ಪರಸ್ಪರ ಕಾರ್ಯಕ್ರಮಗಳ ಮೂಲಕ ಎಲ್ಲ ಯುವಕರಿಗೆ, ಗ್ರಾಮೀಣ ಯುವಕರಾಗಿರಬಹುದು, ಇಲ್ಲ ಅರ್ಬನ್ ಯುವಕರಿರಬಹುದು, ಎಲ್ಲರಿಗೂ ಇಂತಹ ಒಂದು ಧರ್ಮ ನಿರಪೇಕ್ಷಿತ ವಿಷಯಗಳನ್ನು ತಲುಪಿಸಿ ನಮ್ಮ ಒಂದು ಪಕ್ಷದ ಹಾಗೂ ನಮ್ಮ ಯುವ ಕಾಂಗ್ರೆಸ್ಸಿನ ಸಿದ್ಧಾಂತಗಳನ್ನು ತಲುಪಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.
ಈ ವೇದಿಕೆ ಮೇಲೆ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ಉಳ್ಳಾಲ ಮತ್ತು ಮುಡಿಪು ಬ್ಲಾಕಿನ ಅಧ್ಯಕ್ಷರಾದಂತಹ ನವಾಜ್ರವರೇ ಹಾಗೂ ಫಿರೋಜ್ರವರೇ ಇಬ್ಬರಿಗೂ ನಾನು ಧನ್ಯವಾದ ಹೇಳ್ತೀನಿ, ಹಾಗೂ ಇಡೀ ಕಮಿಟಿಗೆ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಜನತೆಗೆ ನನ್ನ ಮನಸ್ಪೂರ್ವಕ ನಮಸ್ಕಾರಗಳನ್ನು ಹೇಳಿ ನಾನು ಹೋಗ್ತೀನಿ. ಥ್ಯಾಂಕ್ ಯು. ಮುಂದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷರಂತ ಲುಕ್ಮಾನ್ ಬಂಟ್ವಾಲ್ ರವರನ್ನು ಆಹ್ವಾನಿಸ್ತಾ ಇದ್ದೇನೆ. ನಾವು ಬಹಳ ಲಕ್ಕಿ ಜನರಂತ ಹೇಳ್ಬೋದು. ಯಾಕಂದರೆ ಇವತ್ತು ಒಬ್ಬರು ನಮ್ಮ ಮಧ್ಯೆ ಇದ್ದಾರೆ, ಶ್ರೀನಿವಾಸ್ ಬಿವಿರವರು. ಅವರಿಂದ ನಾವು ಯುವಕರು ಕಲಿಯುವಂಥ ಬಹಳಷ್ಟು ವಿಚಾರಗಳಿವೆ. ಇವತ್ತು ನೀವು ನೋಡಿರಬಹುದು, ಬಹಳಷ್ಟು ಜನರು ಅವರೊಟ್ಟಿಗೆ ಫೋಟೋ ತೆಗಿಲಿಕ್ಕೆ ಬಂದಿದ್ರೆ ಅವರು ಯಾರನ್ನು ಖಾಲಿ ಕಳಿಸಲಿಲ್ಲ, ಎದ್ದು ನಿಂತು ಬಿಟ್ಟು ಫೋಟೋ ತೆಗೆದು ಕಳಿಸಿದ್ದಾರೆ. ಆ ಸಿಂಪ್ಲಿಸಿಟಿಯನ್ನು ನಾವು ನಮ್ಮ ರಾಜಕೀಯ ಜೀವನದಲ್ಲಿ ಅಳವಡಿಸಬೇಕು. ಮತ್ತೊಂದು ವಿಚಾರ, ನಾನು ಫಾಲೋ ಮಾಡುವಂತಹ ಕೆಲವು ಲೀಡರ್ಗಳಿದ್ದಾರೆ. ಅದರಲ್ಲಿ ಜಾರ್ಜ್ ಫೆರ್ನಾಂಡಿಸ್ ಬಹಳ ಕ್ರಾಂತಿಕಾರಿ ಲೀಡರ್ ಸರ್. ಅವರು ನಮ್ಮ ಮಂಗಳೂರಿನ ಎಲೋಷಿಯಸ್ ಕಾಲೇಜಲ್ಲಿ ಕಲಿತ್ಬಿಟ್ಟು ಬೆಂಗಳೂರಿಗೆ ಪಾದ್ರಿ ಆಗಲು ಬೆಂಗಳೂರಿಗೆ ತೆರಳ್ತಾರೆ. ಬೆಂಗಳೂರಿಂದ ಫಾದರ್ ಆಗೋದು ಬೇಡ ಅಂತ ಮುಂಬೈಗೆ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಕೆಲಸ ಸೇರ್ತಾರೆ. ಅಲ್ಲಿ ಕಾರ್ಮಿಕ ಸಂಘಟನೆಯ ರಾಜಕೀಯದಲ್ಲಿ ತೊಡಗಿಸಿಕೊಂಡು ಇಡೀ ಭಾರತದಲ್ಲಿ ಅವರು ಹೆಸರುವಾಸಿ ಆಗ್ತಾರೆ. ಬಾಂಬೆಯಲ್ಲೂ ಇಲೆಕ್ಷನ್ ನಿಂತರೆ ಗೆಲ್ತಾರೆ, UPಯಲ್ಲೂ ಇಲೆಕ್ಷನ್ ನಿಂತರೆ ಗೆಲ್ತಾರೆ, ಅದೇ ರೀತಿ ಬಿಹಾರಲ್ಲೂ ಇಲೆಕ್ಷನ್ ನಿಂತರೆ ಗೆಲ್ತಾರೆ. ಅಂತ ಒಂದು ವ್ಯಕ್ತಿತ್ವ ನಮ್ಮ ಮಧ್ಯೆ ಇದೆ. ಶ್ರೀನಿವಾಸ್ ಬಿವಿ ಅವರು ಭದ್ರಾವತಿಯ ಕುಗ್ರಾಮದಿಂದ ಬಂದು ಭಾರತದಲ್ಲಿ, UPಯಲ್ಲಿ, ಬಿಹಾರಲ್ಲಿ, ಕರ್ನಾಟಕದಲ್ಲಿ, ಭಾರತದ ಯಾವುದೇ ಕೋಣೆಗಳಲ್ಲಿಯೂ ಅವರು ಇಲೆಕ್ಟ್ರಲ್ ಪಾಲಿಟಿಕ್ಸ್ ಏನೆಂದರೆ ಖಂಡಿತವಾಗಿಯೂ ಗೆಲ್ತಾರೆ. ಯಾವುದೇ ಜಾತಿ ಲೆಕ್ಕಾಚಾರ ಬರಲ್ಲ, ಯಾವುದೇ ಧರ್ಮದ ಲೆಕ್ಕಾಚಾರ ಬರಲ್ಲ. ಶ್ರೀನಿವಾಸ್ ಬಿವಿ ಅವರಿಗೆ ಜನರು ಅವರ ಮತವನ್ನು ಕೊಡ್ತಾರೆ. ಯಾಕೆಂದ್ರೆ ಅವರು ಸೇವೆಯ ರಾಜಕೀಯವನ್ನು ಮಾಡಿದ್ದಾರೆ. ಇವತ್ತು 2 ಮಿನಿಟಲ್ಲಿ ಮುಗಿಸ್ತೇನೆ. 2 ಮಿನಿಟಲ್ಲಿ ನಮ್ಮ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ಯುವ ಕಾಂಗ್ರೆಸ್ ಕಾರ್ಯಕರ್ತರಾಗಿ, ಯುವ ಕಾಂಗ್ರೆಸ್ ಆಕ್ಟಿವ್ ಲೀಡರ್ಸ್ಗಳಾಗಿ ನಮ್ಮ ಮೇಲೆ ಬಹಳ ಜವಾಬ್ದಾರಿ ಇದೆ. ನಾವು ಬಲಪಂಥೀಯ ರಾಜಕೀಯದ ವಿರುದ್ಧ ಹೋರಾಟ ನಡೆಸಬೇಕು. ನಾವು ಗೋಡ್ಸೆವಾದಿಗಳ ರಾಜಕೀಯ ವಿರುದ್ಧ ಹೋರಾಟ ನಡೆಸಬೇಕು. ನಾವು RSSನ ವಿರುದ್ಧ ಹೋರಾಟ ನಡೆಸಬೇಕು. ನಾವು ಮೂಲಭೂತವಾದಿಗಳ ವಿರುದ್ಧ ಹೋರಾಟ ನಡೆಸಬೇಕು. ನಾವು ಅಲ್ಪಸಂಖ್ಯಾತ ಸಮಾಜದಲ್ಲಿರುವ ಬಲಪಂಥೀಯ ರಾಜಕೀಯ ವಿರುದ್ಧ ಹೋರಾಟ ನಡೆಸಬೇಕು. ಇದಕ್ಕಾಗಿ ನಾವು ಜನರ ಮಧ್ಯೆ ನಾವು ಪಸರಿಸಿ ರಾಜಕೀಯ ಮಾಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು UT ಖಾದರ್ ಸಾಹೇಬರು ನಮ್ಮ ಅಧ್ಯಕ್ಷರಿದ್ದಾರೆ, ಅವರಿಗೆ ಟೈಮ್ ಕೊಟ್ಟರೆ ಅವರು ಟೈಮ್ ಲಿಮಿಟಲ್ಲಿ ಆ ಕೆಲಸ ಮುಗ್ದಿದೆ ಅಂತ ಕೇಳ್ತಾರೆ. ನಾನು ಹೇಳ್ತೇನೆ ಸರ್, ಪ್ರತಿ ಬ್ಲಾಕಲ್ಲಿ ಪ್ರತಿ ಬೂತ್ಗಳಲ್ಲಿ 2 ಯುವಕರನ್ನು ನಾವು ರೆಡಿ ಮಾಡ್ತೇವೆ. ಅವರು ಸೈದ್ಧಾಂತಿಕವಾಗಿ ಸಂವಿಧಾನದ ಸೇನೆ ಆಗಿರ್ತಾರೆ, ಕಾಂಗ್ರೆಸ್ ಪಕ್ಷದ ಸೇನೆ ಆಗಿರ್ತಾರೆ. ನಮ್ಮದೊಂದು ಗ್ರಾಮ ಚಲೋ ಅಂತ ಕಾರ್ಯಕ್ರಮವನ್ನು ಲಾಂಚ್ ಮಾಡ್ತಾ ಇದ್ದೇವೆ ಸರ್. ಡೆಡ್ ಲೈನ್ ಈಸ್ 3 ಮಂತ್ಸ್. ನಾವೆಲ್ಲ ಯುವಕರು ಜೊತೆಯಾಗಿ ಸೇರಿಬಿಟ್ಟು ಒಂದು ಟೀಮ್ ಆಗಿ ಕೆಲಸ ಮಾಡಿ ಫ್ಯಾಸಿಸ್ಟ್ ವಿರುದ್ಧ ಹೋರಾಡಲು ಏನು ನಾಗ್ಪುರ ಹೆಡ್ ಕ್ವಾರ್ಟರ್ಸ್ ಇದೆ, ಸೆಕೆಂಡ್ ಹೆಡ್ ಕ್ವಾರ್ಟರ್ ದಕ್ಷಿಣ ಕನ್ನಡ ಇದೆ ಸರ್. ಯುವ ಕಾಂಗ್ರೆಸ್ಸಿನ ಕಾರ್ಯಕರ್ತರು RSS ವಿರುದ್ಧ ಹೋರಾಡಲು ನಿಮ್ಮ ಕೈಗೆ ಶಕ್ತಿ ತುಂಬುತ್ತೇವೆ ಸರ್. ನಾವೆಲ್ಲ ಜೊತೆ ಸೇರಿ ಶಕ್ತಿ ತುಂಬುತ್ತೇವೆ ಇವರ ಕೈಗೆ. ಈಗ ಆ ಕಾರ್ಯಕ್ರಮದ ಲಾಂಛನವನ್ನು ಬಿಡುಗಡೆ ಮಾಡ್ತೇವೆ. ನಮ್ಮ UT ಖಾದರ್ ಸಾಹೇಬರ ನೇತೃತ್ವದಲ್ಲಿ, ನಮ್ಮೆಲ್ಲರ ನೇತೃತ್ವದಲ್ಲಿ ಗ್ರಾಮ ಚಲೋ ಕಾರ್ಯಕ್ರಮ ಇದು ಪ್ರತಿಯೊಬ್ಬರ ಜವಾಬ್ದಾರಿ. ಕಾರ್ಯಕ್ರಮವನ್ನು ನಾವು ಯಶಸ್ಸುಗೊಳಿಸೋಣ, ಬಲಪಂಥೀಯರನ್ನು ಕಟ್ಟಿ ಹಾಕೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಲಾಂಛನವನ್ನು ನಾವು ಬಿಡುಗಡೆ ಮಾಡ್ತೀವಿ. ನಿಮಿಷದಲ್ಲಿ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸುತ್ತೇವೆ. ನಾರಾಯಣ ಗುರು ಜಯಂತಿ ಒಂದು ಒಳ್ಳೆಯ ದಿನ ಆದ್ದರಿಂದ ಇವತ್ತು ಯೂತ್ ಮತ್ತು ಹಿಂದುಳಿದ ವರ್ಗ ಜಂಟಿ ಆಶ್ರಯದಲ್ಲಿ ಮುಡಿಪು ಬ್ಲಾಕ್ ಮತ್ತು ಉಳ್ಳಾಲ ಬ್ಲಾಕ್ನಿಂದ ಇವತ್ತೊಂದು
ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ನಿಮಗೆಲ್ಲ ಮಗದೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ವೇದಿಕೆಯಲ್ಲಿ ಆಸೀನರಾದಂಥ ನಮ್ಮ ನೆಚ್ಚಿನ ಶಾಸಕರು ಎರಡೂ ಬ್ಲಾಕ್ಲಿನ ಎಲ್ಲ ಕಾರ್ಯಕರ್ತರ ಪರವಾಗಿ ಪ್ರಪ್ರಥಮವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಬಹಳಷ್ಟು ಹೆಸರು ಮಾಡಿದಂಥ ವ್ಯಕ್ತಿ, ನಾನು ಪ್ರಥಮ ಬಾರಿಗೆ ಇವರನ್ನು ನೋಡ್ತಾ ಇದ್ದೇನೆ. ನನ್ನ ಮುಡಿಪಿ ಬ್ಲಾಕಿಗೆ ಬಂದಿದ್ದೀರಾ, ಒಟ್ಟಿಗೆ ಜೊತೆಯಾಗಿ ಉಳ್ಳಾಲ ಬ್ಲಾಕಿನ ಜಂಟಿ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಬಿ ವಿ ಶ್ರೀನಿವಾಸ್ ಅವರಿಗೆ ನನ್ನ ಬ್ಲಾಕ್ನ ಪರವಾಗಿ ಉಳ್ಳಾಲ ಬ್ಲಾಕಿನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದರೊಟ್ಟಿಗೆ ರೆಡ್ಡಿ ಮ್ಯಾಮ್ ಅವರು ಮೊದಲೊಂದು ಸಲ ಇದೇ ವೇದಿಕೆಗೆ ಬಂದಿದ್ದಾರೆ. ಅವರೊಟ್ಟಿಗೆ ಬಹಳಷ್ಟು ಬೆಂಗಳೂರಿಂದ ಕಾರ್ಯಕರ್ತರು ಬಂದಿದ್ದೀರಾ. ಎರಡು ಬ್ಲಾಕಿನ ಪರವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಶ್ರೀನಿವಾಸ್ ಸರ್, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಕ್ಷೇತ್ರ ಇದೆ. ಕಳೆದ ಚುನಾವಣೆಯಲ್ಲಿ ಬಹಳಷ್ಟು ಬಿಜೆಪಿಯ ದೊಡ್ಡ ತುಫಾನಿಗೆ ನಮ್ದು ಒಂದೇ ಕ್ಷೇತ್ರ ಉಳಿದದ್ದು. ಯಾಕೆಂತ ಹೇಳ್ತೀರಾ, ನಿಮಗೆ ಒಬ್ಬ ಅಜಾತ ಶತ್ರು ಎಲ್ಲ ಜಾತಿ ಧರ್ಮದವರನ್ನು ಬಹಳಷ್ಟು ಸೌಮ್ಯ ರೀತಿಯಿಂದ ಏಕತೆಯಿಂದ ನೋಡಿಕೊಂಡು ಹೋದ್ರಿಂದ ಇವತ್ತು ನಮಗೆ ಕ್ಷೇತ್ರ ನಮ್ಮ ಕೈಯಲ್ಲಿದೆ. ಇದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಮ್ಮೆಯ ವಿಚಾರ. ಆದ್ರಿಂದ ನೀವು ಬಂದಿದ್ದೀರಾ, ಇದು ನಿಮ್ಮ ಕೂಡ ಒಂದು ಪುಣ್ಯದ ದಿನ ಅಂತ ಹೇಳಲಿಕ್ಕೆ ನಾನು ಆಶಿಸ್ತೇನೆ. ನೀವು ಅವರು ಕೂಡ ನಿಮ್ಮಾಗಿರುವಾಗ ಬಹಳಷ್ಟು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಹೆಸರನ್ನು ಗಳಿಸಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ. ಅವರ ನಿಕಟ ಸಂಪರ್ಕವನ್ನು ಇಟ್ಟು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಾಗ ನೀವು ಅವ್ರದ್ದು ಹೆಚ್ಚಿನ ಮಾಹಿತಿಯನ್ನು ತಗೊಂಡು ಯಾವ ರೀತಿಯನ್ನು ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಅವ್ರ ಹತ್ರ ಸ್ವಲ್ಪ ಕಿವಿ ಮಾತನ್ನು ತಗೊಂಡು ನೀವು ಮುಂದುವರಿಸಿದ್ರೆ ನಿಮ್ಮ ಜೀವನಕ್ಕೂ ಕೂಡ ಒಳ್ಳೆಯದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಿಶೇಷವಾಗಿ 2 ಬ್ಲಾಕ್ ಇದೆ. ಎರಡೂ ಬ್ಲಾಕಲ್ಲಿ ಯಾವುದೇ ತಾರತಮ್ಯ ಇಲ್ಲದಂಥ ಬ್ಲಾಕ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ರೆ ಅದು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಎಲ್ಲ ಭಾಗದಲ್ಲಿ ಕೂಡ ಇದೆ. ನಾವು ಜಾಸ್ತಿ ಹೋಗದಿದ್ರು ನನಗೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರಾವಳಿ ಜಿಲ್ಲೆಯ ಬಗ್ಗೆ ಬಹಳಷ್ಟು ವಿಚಾರ ಗೊತ್ತಿದೆ. ಇಲ್ಲಿ ಯಾರ ಹತ್ರ ಬೇಕಾದ್ರೆ ಕೇಳಿ, ಖಾದರ್ರ ಒಪ್ಪೋಸಿಟ್ ಆಗಿ ಇರುವಂಥ ಗ್ರೂಪ್ ಯಾವುದೇ ಇಲ್ಲ. ಅವರನ್ನು ಬಿಟ್ಟು ಯಾವುದೇ ಜಾತಿ ಯಾವುದೇ ಧರ್ಮದವರ ಬಗ್ಗೆ ಯಾವುದೇ ಗ್ರೂಪ್ ಇಲ್ಲದಂಥ ಒಂದು ವ್ಯವಸ್ಥಿತವಾದ ಕಾಂಗ್ರೆಸ್ ಪಡೆ ಇದ್ರೆ ಅದು ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ವಿಶೇಷವಾಗಿ ನೀವು ಇವತ್ತಿಗೆ ಸೀಮಿತವಾಗಿರಬಾರ್ದು. ನೀವು ಪ್ರತಿ 3 ತಿಂಗಳಿಗೆ ಬಂದು ನಮ್ಮ ಯುವಕರಿಗೆ ಬೇರೆ ಬೇರೆ ರೀತಿಯಲ್ಲಿ ನೀವು ಏನಾದರೂ ಒಂದು ಧೈರ್ಯ ತುಂಬಿ ಮಾಡುವಂತಹ ಕಾರ್ಯಕ್ರಮ ಇದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀವು ಕೊಡಿ. ದಕ್ಷಿಣ ಕನ್ನಡ ಜಿಲ್ಲೆ ಬಿಜೆಪಿಯ ಮೂಲಭೂತವಾದಂಥ ಜಿಲ್ಲೆ ಏನಿದ್ರು ಇಲ್ಲಿಂದಲೇ ಸರ್, ಇಲ್ಲಿಂದ ಕೇಳಿ ಬಿಜೆಪಿ ಯಾವುದು ವಿಚಾರ ಬರಬೇಕಾದ್ರೆ, ಬಿಜೆಪಿ ಯಾವುದೇ ಒಂದು ಕಾರ್ಯಕ್ರಮ ಎಜೆಂಡಾ ಸ್ಟಾರ್ಟ್ ಆಗಬೇಕಾದ್ರೆ ಅದು ನಮ್ಮ ಕಾನ್ಸ್ಟಿಟ್ಯೂನ್ಸಿಂದ ನಮ್ಮ ಜಿಲ್ಲೆಯಿಂದ ಸ್ಟಾರ್ಟ್ ಆಗೋದು. ಅದು ಬೇರೆ ಡೆಲ್ಲಿವರೆಗೆ ಹೋಗಲಿ, ಅದು ಇಲ್ಲಿಂದ ಸ್ಟಾರ್ಟ್ ಆಗೋದು. ಆದ್ರಿಂದ ನಿಮ್ಮಂಥ ಯುವಕರನ್ನು ಹಿಡ್ಕೊಂಡು ಇಲ್ಲಿ ನೀವು ಒಂದು ಸ್ಟ್ರಾಟಜಿ ಮಾಡಿ ನಮ್ಮ ಯುವಕರಿಗೆ ಬಲ ತುಂಬುವಂಥ ಕೆಲಸವನ್ನು ಮಾಡಿ. ಆಗಾಗ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಗಲಾಟೆಗಳು, ಗುಂಪು ಘರ್ಷಣೆಗಳು ಬಹಳಷ್ಟು ಆಗ್ತಾ ಇದೆ. ಅದಕ್ಕೆ ತಾವು ಹೆಚ್ಚಿನ ಗಮನವನ್ನು ಇಟ್ಕೊಂಡು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ತಾವು ಹೆಚ್ಚು ಕಡಿಮೆ ಆದ ಕೂಡಲೇ ತಾವು ಮಂಗಳೂರಲ್ಲಿ ಇರಬೇಕು. ಆದ್ರಿಂದ ಮಂಗಳೂರು ಇಡೀ ಕ್ಷೇತ್ರಕ್ಕೆ, ಇಡೀ ವಿಧಾನಸಭೆಗೂ ಕೂಡ ಮಂಗಳೂರಲ್ಲಿ 8ಕ್ಕೆ 8 ಕ್ಷೇತ್ರ ಬಂದರೆ ಕರ್ನಾಟಕ ಸ್ಟೇಟ್ನಲ್ಲಿ ಕಾಂಗ್ರೆಸ್ ಬಂದಾಗೆ, ಕಾಂಗ್ರೆಸ್ ಯಾವಾಗ ಕರ್ನಾಟಕದಲ್ಲಿ ಸೋಲ್ತದೆ ಆವಾಗ ಸರ್ಕಾರ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ. ಇದು ನಿಮಗೆ ನಾನು ಎಚ್ಚರಿಕೆ ವಿಚಾರವನ್ನು ಹೇಳಿದ್ದು. ಆದ್ರಿಂದ ನಿಮ್ಮ ಆದ್ಯತೆಯನ್ನು ಇಲ್ಲಿ ಕೊಡಿ. ಈಗಾಗಲೇ ನಮ್ಮ ಯೂತಿನ ಅಧ್ಯಕ್ಷರಾದಂಥ ಲುಕ್ಮಣ್ರವರು ಒಬ್ಬ ನಯ ವಿನಯದ ಒಬ್ಬ ಹುಡುಗ, ಜಾತಿಯಲ್ಲಿ ಮುಸ್ಲಿಂ ಆದರೂ
ಎಲ್ಲ ಜಾತಿ ಧರ್ಮದವರನ್ನು ಇಟ್ಕೊಂಡು ಹೋಗುವ ಚಾಕಚಕ್ಯತೆ ಇದ್ದಂಥ ಒಬ್ಬ ವ್ಯಕ್ತಿ. ತಾವು ಅವರು ಮಾಡುವ ಕೆಲವೊಂದು ವಿಚಾರಗಳಿಗೆ ತಾವು ಒಳ್ಳೆಯ ಅಭಿಪ್ರಾಯವನ್ನು ಕೊಟ್ಟರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬಹಳಷ್ಟು ಅಭಿವೃದ್ಧಿಯಾಗಬಹುದು. ಒಟ್ಟಿನಲ್ಲಿ ನಮ್ಮ ಕ್ಷೇತ್ರಕ್ಕೆ ನೀವು ಚಿಂತೆ ಮಾಡೋದು ಬೇಡ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಶಾಸಕರಿದ್ದಾರೆ. ಎಲ್ಲ ಜಾತಿ ಧರ್ಮದವರಿಗೆ, ಎಲ್ಲ ಜಾತಿಯವರಿಗೆ, ಎಲ್ಲ ಧರ್ಮದವರಿಗೆ ಅವರು ಒಬ್ಬರೇ. ನಮ್ಮ ತುಳುವಿನಲ್ಲಿ ಒಂದು ಗಾದೆ ಇದೆ, ಒಂದು ತೆಂಗಿನ ಮರಕ್ಕೆ ಆಗಿದಂತ ಇದಂತಲ್ಲ ಹತ್ತುವಂಥದ್ದು. ಅದಕ್ಕೆ ನಾವು ಹೇಳ್ತೇವೆ ತುಳುವಿನಲ್ಲಿ ತಲೆ ತಲೆ ಅಂತ ಹೇಳ್ತಾರೆ. ಅದು ಎಲ್ಲದಕ್ಕೆ ಏರ್ಲಿಕ್ಕೆ ಆಗ್ತದೆ. ಅದು ಎಲ್ಲ ಜಾತಿ ಧರ್ಮದವರಿಗೆ ಒಂದೇ ತಲೆಯಲ್ಲಿ ಏರ್ತಾರೆ. ಎಲ್ಲ ಅದು ತಾಳೆ ಆಗಲಿ, ತೆಂಗಿನ ಆಗಲಿ, ಸಂಘ ಆಗಲಿ, ಎಲ್ಲದಕ್ಕೆ ಅದು ವಿಭಿನ್ನ ರೀತಿಯ ಒಬ್ಬ ಶಾಸಕ, ವಿಭಿನ್ನ ರೀತಿಯ ಒಬ್ಬ ಶಾಸಕ. ನೀವು ಇನ್ನೊಂದು ನೆನಪಿನಲ್ಲಿ ಇಟ್ಕೊಳ್ಳಿ, ಯಾವತ್ತು ಎಲ್ಲಿಗೆ ಗುರಿ ಮುಟ್ತಾರಂತೆ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಅವರು ಅಷ್ಟು ಚಾಕಚಕ್ಯತೆಯಿಂದ ಹೋಗುವಂತ ವ್ಯಕ್ತಿ. ನಮ್ಮನ್ನೆಲ್ಲ ಗೌರವದ ಜಾಗದಲ್ಲಿ ಇಟ್ಕೊಂಡು ಎಲ್ಲ ಬ್ಲಾಕಿನ ಎಲ್ಲ ಪದಾಧಿಕಾರಿಗಳನ್ನು ಎಲ್ಲ ಜಾಗದಲ್ಲಿ ಗೌರವದಲ್ಲಿ ಇಟ್ಕೊಂಡು ಒಬ್ಬ ಚಾಕಚಕ್ಯತೆ ಇದ್ದಂತ ಏಕೈಕ ಒಬ್ಬ ಶಾಸಕ ಇದ್ರೆ ಅದು ನಮ್ಮ ಶಾಸಕರಾದಂಥ UT ಖಾದರ್ ಸರ್ ಅವರು. ವಿಶೇಷವಾಗಿ ನಾನು ಮಗದೊಮ್ಮೆ ನಿಮ್ಗೆ ಹೇಳ್ತೇನೆ, ನಮ್ಮ ಎರಡು ಬ್ಲಾಕಿನ ಉಳ್ಳಾಲ ಬ್ಲಾಕ್ ಮತ್ತು ಮುಡಿಪು ಬ್ಲಾಕಿನ ಎರಡು ಯುವಕರು ಕೂಡ ಒಬ್ಬ ಆದರ್ಶನೀಯರು, ಎಲ್ಲ ಸಾಧನೆ ಮಾಡುವಂತ ಪ್ರಾಮಾಣಿಕ ವ್ಯಕ್ತಿಗಳು. ನೀವು ನಂಬಲಿಕ್ಕಿಲ್ಲ, ಈ ಕಾರ್ಯಕ್ರಮ ನಿನ್ನೆ 11 ಗಂಟೆಗೆ ಮಾಡಿದಂಥ ಕಾರ್ಯಕ್ರಮ, ನಿನ್ನೆ ರಾತ್ರಿ 11 ಗಂಟೆಗೆ ಮಾಡಿದಂಥ ಕಾರ್ಯಕ್ರಮ. ಈ 11 ಗಂಟೆ ನಂತರ ಇನ್ನೂ 11 ಗಂಟೆಗೆ ಇನ್ನೂ 2-3 ಗಂಟೆ ಬಾಕಿ ಇದೆ. ಈ ಬಾಕಿ ಇರುವ ಹೊತ್ತಿನಲ್ಲಿ, ಈ ಹೊತ್ತಿನಲ್ಲಿ ಈ ಕೋವಿಡ್ ಇರೋ ಟೈಮ್ನಲ್ಲಿ ಕೂಡ ಇಷ್ಟೆಲ್ಲ ಜನ ಸೇರಬೇಕಾದ್ರೆ ಇದಕ್ಕೆಲ್ಲ ಕಾರಣಕರ್ತರು ಏಕೈಕ ಗುರು ನಾರಾಯಣ ಗುರು ಇದ್ದಾಗೆ ಮುಡಿಪು ಮಂಗಳೂರು ವಿಧಾನಸಭೆ ಕ್ಷೇತ್ರಕ್ಕೆ ಕೂಡ ಒಬ್ಬ ಗುರು ಇದ್ದಾರೆ. ಈ ಗುರುವಿನ ಹಿಂದೆ ಇಷ್ಟು ಜನ ಕೂಡಿದ್ದಾರೆ. ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ನಿಮ್ಗೆಲ್ಲ ತಿಳಿಬೇಕಂತ ಹೇಳಿ ನಾನು 2 ಮಾತನಾಡಿದ್ದೇನೆ. ಇಲ್ಲಿ ಮುಂದೊಂದು ದಿನ ನೀವು ಬಂದ್ರೆ ನಿಮಗೆ ಬೇಕಾದಷ್ಟು ವಿಚಾರವನ್ನು ನಾನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ 2 ಮಾತನಾಡಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಮುಡಿಪು ಬ್ಲಾಕ್ ಹಮ್ಮಿಕೊಂಡಂಥ ಯುವಕ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಸಮಾನರಾಗಿರ್ತಕ್ಕಂಥ ಶ್ರೀನಿವಾಸರವರೇ, ಕೇಳಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ಕಿರಿಯ ನಾಯಕರಿಗೆ ವಂದಿಸಿ, ಹಾಗೆ ಎಲ್ಲ ನನ್ನ ಯುವಕ ಕಾಂಗ್ರೆಸ್ಸಿನ ನನ್ನ ಸಹೋದರರಿಗೂ ಸ್ವಾಗತಿಸಿಕೊಂಡು, ಸರ್, ಇವತ್ತು 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ನಮ್ಮ ದೇಶದಲ್ಲಿ ನಡೆಯಿತು. ಸ್ವಾಮಿ ವಿವೇಕಾನಂದರ ಒಂದು ಮಾತನ್ನು ಹೇಳಲಿಕ್ಕೆ ನೆನಪಿಸ್ತೇನೆ. ಕಾರ್ಯನಿರತ ವ್ಯಕ್ತಿಗೆ ಕೆಲಸವೇ ವಿಶ್ರಾಂತಿ, ಸೋಮಾರಿಗೆ ಸುಮ್ಮನಿರುವುದೇ ಲೇಸು. ಈಗಿನ ಯುವಕ ಕಾಂಗ್ರೆಸ್ ಅಧ್ಯಕ್ಷ ಲುಕ್ಮಾನ್ ಅವರು ಸ್ವಾಮಿ ವಿವೇಕಾನಂದರ ಮಾತಿನಂತೆ ಇಡೀ ಒಬ್ಬ ಕಾರ್ಯನಿರತ ವ್ಯಕ್ತಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆ ಸ್ವಾಮಿ ವಿವೇಕಾನಂದರ ಮಾತನ್ನು ಎತ್ತಿದೆ ಅಂತೇಳಿದರೆ, ಒಬ್ಬ ಯುವ ಶಕ್ತಿ ಈ ದೇಶವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ. ಹಾಗೆ ಶ್ರೀನಿವಾಸ್ ಸರ್ ಅವರು ಒಬ್ಬ ಸಹೋದರ. ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರಬೇಕಾದ್ರೆ ಯುವಕ ಶಕ್ತಿ ಎದ್ದಾಗ ಮಾತ್ರ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಚುಕ್ಕಾಣಿಯನ್ನು ಹಿಡಿಬಹುದು ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ BJPಯನ್ನು ತೊಲಗಿಸಬೇಕಾದ್ರೆ 75ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ನಾನು ಹೇಳ್ತಾ ಇದ್ದೇನೆ, ಈ ದೇಶಕ್ಕೆ ಮೋದಿ ಹಠಾವೋ, ಕಾಂಗ್ರೆಸ್ ಹೋಗಬೇಕು, ಕಾಂಗ್ರೆಸ್ ಆಡಳಿತ ಬರಬೇಕಾದ್ರೆ ಯುವಕ ಕಾಂಗ್ರೆಸ್ನವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾವ ರೀತಿ ಹೋರಾಟ ಆಯ್ತಾ, ಈ BJP ಆಡಳಿತ ತೊಲಗಬೇಕಾದ್ರೂ ಕೂಡ ಕಾಂಗ್ರೆಸ್ ಅದೇ ಚಳುವಳಿಯನ್ನು ಮಾಡಿದಾಗ ಮಾತ್ರ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಅದು ಈ ಯುವಕರಿಂದ ಸಾಧ್ಯ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ಕೊಂಡು, ಭಾಳಷ್ಟು ಅತ್ಯುತ್ತಮ ಕಾರ್ಯಕ್ರಮ ಆಗಿದೆ. ಎಲ್ಲರಿಗೂ ಕಾಂಗ್ರೆಸ್ ಪಕ್ಷದ ಹುಮ್ಮಸ್ಸಾಗಿದೆ. ಬಹುಶಃ ನಮ್ಮ ಶಾಸಕರು, ನಾನು ಹೇಳಲೇಬೇಕು ಸರ್, ನಮ್ಮ UT ಖಾದರ್ ಅವರು ಇವತ್ತು ಒಬ್ಬ ಡೈನಾಮಿಕ್ MLA. ನೀವು ನೋಡಿದ್ರಿ, ಎಷ್ಟು ಜನ ಗಮನಿಸಿದ್ದೀರೋ ಗೊತ್ತಿಲ್ಲ, ನಾನಂತೂ ಗಮನಿಸಿದ್ದೆ. ಆ ವೇದಿಕೆಯಲ್ಲಿ ಕೂತಿದ್ರು ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಪಕ್ಕ ಕೂತಿದ್ರು. ಎಷ್ಟು ಜನ ಕಾರ್ಯಕರ್ತರು ಬಂದು ಫೋಟೋವನ್ನು ತೆಗೆಸಿ ಅವಕಾಶ ಮಾಡಲಿಕ್ಕೆ ಕೊಟ್ರಲ್ಲ, ಅದು ನಾಯಕತ್ವ ಗುಣ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ.
ಅದು ಒಬ್ಬ ಡೈನಾಮಿಕ್ ಲೀಡರ್. ನಾನೂ ಬೆಳಿತೇನೆ, ಪಕ್ಕದವರನ್ನು ಬೆಳೆಸ್ತೇನೆ, ನನ್ನ ಒಟ್ಟಿಗೆ ಇದ್ದವರನ್ನು ಬೆಳೆಸ್ತೇನೆ ಅಂತ ಮಹಾ ಗುಣ ಉಂಟಲ್ಲ, ಅದು UT ಖಾದರ್ ಅವರಿಗೆ ಇದೆ ಅನ್ನೋದನ್ನು ನಾನು ಒಬ್ಬಳು ಸಹೋದರಿಯಾಗಿ ರಕ್ಷಾ ಬಂಧನದ ದಿನ ಸರ್ ಯಾವಾಗಲೂ ಅವರಿಗೆ ರಾಖಿ ಕಟ್ತೇನೆ. ಈ ವರ್ಷ ಅವರು ಗುಲ್ಬರ್ಗದಲ್ಲಿದ್ದರು. ರಕ್ಷಾ ಬಂಧನದ ದಿನ ಅವರೆಲ್ಲರೂ ನಮಗೆ ಸಹೋದರ ಇದ್ದಾಗೆ. ಒಂದು ಹೇಗೆ ಅಂತ ಹೇಳಿದರೆ ಅವರ ಎದುರಿಗೆ ಹೊಗಳುವುದಿಲ್ಲ, ಒಬ್ಬ UT ಖಾದರ್ ನಮಗೆ ತಾಯಿ ಇದ್ದಾಗೆ ಈ ಕ್ಷೇತ್ರದಲ್ಲಿ ಎಲ್ಲರನ್ನ ಎಲ್ಲ ಧರ್ಮದವರು. ನಾನೊಬ್ಳು ಸಣ್ಣ ಜಾತಿಯವಳು ಸರ್, ಹಿಂದುಳಿದ ವರ್ಗಕ್ಕೆ ಸೇರಿದವಳು. ನನ್ನನೀಗ ಮಾತಾಡಿಸ್ಬೇಕು ಅಂತ ಅವ್ರಿಗೆ ಏನೂ ಇರಲಿಲ್ಲ, ಆದರೆ ಅವರ ಒಟ್ಟಿಗೆ ಎಲ್ಲರೂ ಬೆಳಿಬೇಕು, ಎಲ್ಲರ ಪರಿಚಯ ಆಗಬೇಕನ್ನುತ್ತಾ ನಾಯಕತ್ವ ಉಂಟಲ್ಲ, ಆ ಗುಣ UT ಖಾದರನ್ನು ಮೇಲಕ್ಕೆ ಕೊಂಡೊಯ್ತದೆ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ಕೊಂಡು, ಶ್ರೀನಿವಾಸ್ ಸರ್ ನೀವು ದೇಶದೆಲ್ಲೆಡೆ ಇವತ್ತು ಹೋಗ್ತೀರಿ, ನೀವು ದೇಶದೆಲ್ಲೆಡೆ ಹೋಗ್ತೀರಿ ಅಲ್ಲ ಸರ್, ಇಡೀ ರಾಜ್ಯಕ್ಕೆ ಹೋಗ್ತೀರಿ, ಜಿಲ್ಲೆಗಳಿಗೆ ಹೋಗ್ತೀರಿ. ತಾವು ಅವರು ಮಾಡುವಂತಹ ಕೆಲಸ ಕಾರ್ಯಗಳು ಇವತ್ತು ನಮ್ಮ ಎಲ್ಲ ಹಿರಿಯ ಶಾಸಕರುಗಳಿದ್ದಾರೆ ಎಲ್ರಿಗೂ ಹೇಳಬೇಕು. ಎಲ್ಲರನ್ನ ಪ್ರೀತಿಸ್ಕೊಂಡು ಒಗ್ಗೂಡಿಸಿಕೊಂಡು ಹಿಂದಿನದ್ದನ್ನು ಇಟ್ಕೊಂಡು ಹೋದರೆ ಆಗುವುದಿಲ್ಲ. ಈಗ ಬದಲಾವಣೆ ಆಗಿದೆ ಕಾಲ. ಯುವಕರು ಮಹಿಳೆಯರು ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಹೋದಾಗ ಮಾತ್ರ ಒಬ್ಬ MLA ಗೆಲ್ಲಲಿಕ್ಕೆ ಸಾಧ್ಯ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸುತ್ತಾ, ಖಂಡಿತವಾಗಿಯೂ ಕೂಡ ಈ ಕಾರ್ಯಕ್ರಮ ಶುಭವಾಗಿದೆ. ನಮ್ಮ ಮುಡಿಪು ಬ್ಲಾಕ್ ಪ್ರಶಾಂತ್ ಕಾಜ್ ಅವರು ಹಾಗೆ ಸಂತೋಷ್ ಶೆಟ್ಟಿ ಅವರು ಎರಡು UT ಖಾದರ್ ಕಣ್ಣುಗಳಿದ್ದಾಗೆ. ಪ್ರಶಾಂತ್ ಕಾಜ್ ಅವರು ಮತ್ತು ಸಂತೋಷ್ ಶೆಟ್ಟಿ ಅವರು ಅವರ ರೈಟ್ ಲೆಫ್ಟ್ ಇಬ್ಬರು ಎರಡು ಕಣ್ಣುಗಳು. ಹಾಗೆ ಇವತ್ತು ಯುವಕ ಕಾಂಗ್ರೆಸ್ಸಿನ ಅಧ್ಯಕ್ಷರು ನವಾಜ್ ಮತ್ತು ನಮ್ಮ ಫಿರೋಜ್ ಇಬ್ಬರು ಕೂಡ ಹಾಗೆ ಒಳ್ಳೆ ಯುವಕ ಶಕ್ತಿಗಳಿದ್ದೀರಿ. ನಾವು ನಿಮ್ಮ ಜೊತೆ ಸಹೋದರಿಯಾಗಿದ್ದೇವೆ. ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋಣ. ನಾವು ನೀವು ಎಲ್ಲರೂ ಜೊತೆಗೂಡಿಕೊಂಡು ಕೊಂಡಳಿಸೋಣ. ಹಾಗೆ ಈ ಕಾರ್ಯಕ್ರಮವನ್ನು ಸಂಘಟಿಸಲಿಕ್ಕೆ ನಮ್ಮ ಮುಡಿಪು ಬ್ಲಾಕಿನ ಜಲೀಲ್ ಇರ್ಬೋದು, ನಾಸಿರ್ ಇರ್ಬೋದು, ಹೈದರ್ ಇರ್ಬೋದು, ಯುವಕ ಕಾಂಗ್ರೆಸ್ ನವಾಜ್ ಇರ್ಬೋದು, ಎಲ್ಲ ನಮ್ಮ ಮುಡಿಪು ಬ್ಲಾಕಿನ ಪ್ರತಿಯೊಬ್ಬ ಪದಾಧಿಕಾರಿಗಳನ್ನು ಬಂದವರನ್ನು ಕೂಡ ನಾನು ವಂದಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ಒಬ್ಬ ಸಹೋದರಿಯಾಗಿ ಬಂದಿರಕತ್ತಂತ ತಮಗೆಲ್ಲರಿಗೂ ಕೂಡ ವಂದಿಸಿ ಸರ್ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಭಾರತ್, ಜೈ ಹಿಂದ್. ಶ್ರೀ BV ಶ್ರೀನಿವಾಸರವರು ನಿಮ್ಮನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ. ಎಲ್ಲ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಎದ್ದು ನಿಂತು ಅವರಿಗೆ ಗೌರವ ಕೊಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ದಿ ಆಕ್ಸಿಜನ್ ಮ್ಯಾನ್ ಆಫ್ ಇಂಡಿಯಾ BV ಶ್ರೀನಿವಾಸರವರು ನಿಮ್ಮ ಮುಂದೆ. BV ಶ್ರೀನಿವಾಸ್ ಅವರಿಗೆ, BV ಶ್ರೀನಿವಾಸ್ ಅವರಿಗೆ. ಸರಿ ತಾನೆ, ಸುಳ್ಳು ಹೇಳಬಾರ್ದು. ಮೋದಿ ಆಗೋಯ್ತೀಯ ಮತ್ತೆ. ಮೋದಿ ಸುಳ್ಳು ಹೇಳಿ ಹೇಳಿ वो झूठ भी शर्म आ रहा है. ವೇದಿಕೆಯಲ್ಲಿ ಕುಳಿತಿರುವಂತ ಶಾಸಕರು ಕರ್ನಾಟಕ ರಾಜ್ಯದಲ್ಲೇ ತಮ್ಮದೇ ಆದಂತ ಛಾಪು ಮೂಡಿಸಿರುವಂತ ಜನರ ಸೇವೆಯೇ ಒಂದು ಅವರ ಉದ್ದೇಶ. ಜನರ ಕಷ್ಟದಲ್ಲಿದ್ರೆ ಅವ್ರಿಗೆ ಯಾವ ರೀತಿ ಹೆಲ್ಪ್ ಮಾಡಬೇಕು, ಮತ್ತೆ ಎಲ್ಲ ವರ್ಗದವ್ರನ್ನ ಎಲ್ಲ ಸಮಾಜದವ್ರನ್ನ ಯಾವ ರೀತಿ ಕಾಪಾಡಬೇಕು, ಈ ಮಂಗಳೂರು ಜಿಲ್ಲೆನ ಯಾವ ರೀತಿ ಕಾಪಾಡಬೇಕು ಅಂತ ಹಗಲು ರಾತ್ರಿ ಯೋಚನೆಯನ್ನ ಮಾಡ್ತಾ ಇರುವಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತ UT ಖಾದರ್ ಸಾಹೇಬ್ರೆ. UT ಖಾದರ್ ಸಾಹೇಬರು ಓನ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತರಲ್ಲ, ಇಡೀ ದೇಶಕ್ಕೆ ಅವರು ಒಬ್ಬ ಮಾದರಿ ನಾಯಕರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೇರಳದಲ್ಲಿ ನೀವು ಹೋಗಿ UT ಖಾದರ್ ಅವರ ಬಗ್ಗೆ ನೀವು ಕೇಳಿದ್ರೆ ಅಲ್ಲಿನ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತೆ ಕಾಂಗ್ರೆಸ್ನ ಕಾರ್ಯಕರ್ತರು ಬಹಳ ಚೆನ್ನಾಗಿ ಹೇಳ್ತಾರೆ. ಡೆಲ್ಲಿಯಲ್ಲಿ ಆಗ್ಬೋದು, ಮಹಾರಾಷ್ಟ್ರ ಆಗ್ಬೋದು, UP ಅವರು ಆಗ್ಬೋದು. ಯಾಕೆ ಅಂತ ಹೇಳ್ತಾರೆ ಅಂದ್ರೆ ಅವರಿಗೆ ಜನಪರ ಕಾಳಜಿ ಇರುವಂತ ಒಂದು ಮನಸ್ಸು, ಮೃದು ಮನಸ್ಸು. ತಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಇವರು ಮಂತ್ರಿ ಆದಾಗ ಅನೇಕ ಬಾರಿ ಕಾರಲ್ಲಿ ಹೋಗ್ಬೇಕಾದ್ರೆ ರಸ್ತೆ ಅಪಘಾತ ಆದಾಗ ತಮ್ಮ ಕಾರನ್ನು ಆ ಒಂದು ಪೇಷಂಟಿಗೆ ಇವರ ಕಾರನ್ನು ಕಳಿಸುವಂತ ಕೆಲಸವನ್ನ ಮಾಡಿರೋದಾಗಿರ್ಬೋದು.
ಟ್ರಾಫಿಕ್ ಜಾಮ್ ಆದಾಗ ಖುದ್ದಾಗಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗೋ ಅಂತ ಕೆಲಸ ಆಗಿರ್ಬೋದು, ಆ ಫುಡ್ ಇನ್ಸ್ಪೆಕ್ಟರ್ ಆದಾಗ ಈಗ ಕರ್ನಾಟಕ ರಾಜ್ಯದ ಜನ ಯಾರು ಮರೆಯಕ್ಕೆ ಸಾಧ್ಯ ಇಲ್ಲ. ಮನೆಯಲ್ಲಿ ಪ್ರತಿ ಮಹಿಳೆಯರು ಇವತ್ತೇನು ಒಂದು ಸ್ವಲ್ಪ ಅಕ್ಕಿ ಸಿಗ್ತಾ ಇದೆ ಅಂದ್ರೆ ಇವರು ಕೊಟ್ಟ ರೇಷನ್ ಕಾರ್ಡಿಂದ ಸಾಧ್ಯ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಜನ ಆಹಾರ ಸಚಿವರಾಗಿದ್ರು. ಆದರೆ ಇವರು ತೆಗೆದುಕೊಂಡಂತ ಜನಪರ ಕಾಳಜಿ ಏನಪ್ಪಾ ಅಂದ್ರೆ, ಬಿಜೆಪಿ ಸರ್ಕಾರ ಯಾವುದೇ ಸರ್ಕಾರ ಬಂದ್ರೆ ಫಸ್ಟ್ ಬಡವರ ರೇಷನ್ ಕಾರ್ಡ್ ಕಿತ್ಕೊಳ್ಳೋ ಅಂತ ಕೆಲಸವನ್ನ ಮಾಡ್ತಾರೆ. ಆದರೆ ಕಾಂಗ್ರೆಸ್ ಪಕ್ಷ ಹೊಟ್ಟೆ ಹಸಿದವರಿಗೆ ಊಟ ಹಾಕುವಂತ ಕೆಲಸ ಯಾವ್ದಾರ ಪಕ್ಷ ಮಾಡ್ತದೆ ಅಂದ್ರೆ ಆ ಒಂದು ನಿಟ್ಟಿನಲ್ಲಿ ರೇಷನ್ ಕಾರ್ಡ್ ಮನೆಗೆ ಪೋಸ್ಟಲ್ ಅಲ್ಲಿ ಆಧಾರ್ ಕಾರ್ಡ್ ಯಾವ ರೀತಿ ಮನೆಗೆ ಹೋಗುತ್ತೆ ಆ ರೀತಿಯಲ್ಲಿ ಏನಾರ ರೇಷನ್ ಕಾರ್ಡ್ ಮನೆಗೆ ಹೋಗೋ ಕೆಲಸ ಮಾಡಿದ್ರು ಅಂದ್ರೆ ಅದು UT ಖಾದರ್ ಅವರ ಕೊಡುಗೆ. ಅದು ಯಾರು ಏನು ಹೇಳಿದ್ರು ಈ ಬಿಜೆಪಿಯವರು ಸುಳ್ಳು ಹೇಳಿದಾರಲ್ಲ, ಯಾರು ಏನೇ ಸುಳ್ಳು ಹೇಳ್ರಿ ಅದು ಇತಿಹಾಸ ಪುಟದಲ್ಲಿ ಈ ರಾಜ್ಯದ ಜನರ ಮನಸ್ಸಲ್ಲಿ ಅಮರವಾಗಿ ಉಳಿಯುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಒಂದು ಸ್ಟೇಜಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ಉಸ್ತುವಾರಿಗಳು ತೆಲಂಗಾಣದಿಂದ ಬಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಬೇಕು ಅಂತ ದಿನ ಹಗಲು ರಾತ್ರಿ ಹೋರಾಡ್ತಾ ಇರೋಂಥ ಅನಿಲ್ ಕುಮಾರ್ ಯಾದವ್ ರವರೇ, ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರು, ಪ್ರತಿದಿನ ಒಂದಲ್ಲ ಒಂದು ಪಕ್ಷ ಸಂಘಟನೆ ಕೆಲಸ ಮಾಡ್ತಾ ಇರೋಂಥ ಭವ್ಯರವರೇ, ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು, ಸಾವಿರಾರು ಆಟೋ ಡ್ರೈವರ್ಸಿಗೆ ಪ್ರತಿದಿನ ಅಲ್ಲಿ ಒಂದು ದಿನಸಿ ಕಿಟ್ ಅನ್ನ ಕೊಡುವಂತ ಕೆಲಸ ಮಾಡ್ತಾ ಇರೋಂಥ ದೀಪಿಕಾ ರೆಡ್ಡಿರವರೇ, ಮನ್ನನ್ರವರು ಬ್ರಹ್ಮಗುರು ನಾರಾಯಣ ಗುರುವರವರ ಕಾರ್ಯಕ್ರಮ ಮಾಡಬೇಕು ಮಂಗಳೂರಲ್ಲಿ ಅಂತ ಹೇಳಿ ಸತತವಾಗಿ 5 ದಿನಗಳ ಇಲ್ಲಿ ಉಳಿದು ಎಲ್ಲ ಕಾರ್ಯಕರ್ತರ ಜೊತೆ ಹೋರಾಟವನ್ನ ಮಾಡ್ತಾ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತ ಉಸ್ತುವಾರಿಗಳಾದಂತ ಮನನ್ರವರೇ, ನಮ್ಮ NSCIನ ಜಿಲ್ಲಾ ಅಧ್ಯಕ್ಷರು, ಯೂತ್ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರು, ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು, ಮೈನ್ ಕಾಂಗ್ರೆಸ್ನ ಎಲ್ಲ ವರ್ಗದ ಹಿಂದುಳಿದ ವರ್ಗದ ಅಧ್ಯಕ್ಷರಾಗ್ಬೋದು, ಮೈನಾರಿಟಿ ಅಧ್ಯಕ್ಷರಾಗ್ಬೋದು, ಯೂತ್ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರಾದಂಥ ನವಾಜ್ ರವರೇ, ಫಿರೋಜ್ ರವರೇ, ಮತ್ತೆ ಇನ್ನು ಸಾಕಷ್ಟು ಜನ ಮಾತಾಡಿದ್ರು. ಗಣೇಶ್ ಪೂಜಾರಿ ಅವರು ಇಲ್ಲೇ ನೋಡ್ತಾ ಇದ್ದಾರೆ, ನನ್ನ ಹೆಸರು ತಗೊಂಡಿಲ್ಲ ಯಾಕೆ ಅಂತ. ಎಲ್ಲರ ಹೆಸರು ತೆಗೆದುಕೊಂಡ್ರೆ ಸಮಯ ಆಗ್ತದೆ, ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಯಾವಾಗಲೂ ಒಂದು ಹಿರಿಯರು ಒಂದು ಗಾದೆಯನ್ನು ಹೇಳಿದ್ದಾರೆ, ಮದುವೆಯಲ್ಲಿ ಕೊನೆ ಅಂತಿಲ್ ಊಟ ಮಾಡಬಾರ್ದು, ಕಾರ್ಯಕ್ರಮದಲ್ಲಿ ಕೊನೆ ಭಾಷಣಕಾರನ್ ಆಗಬಾರ್ದು ಅಂತ. ಯಾಕೆ ಅಂದ್ರೆ ಮದುವೆಯಲ್ಲಿ ಕೊನೆಯಲ್ಲಿ ಊಟ ಕೂತ್ಕೊಂಡ್ರೆ ಎಲ್ಲ ಖಾಲಿ ಆಗೋಗಿರುತ್ತೆ. ಭಾಷಣ ಕೊನೆಗೆ ಮಾಡ್ತಾ ಇದ್ರೆ ಎಲ್ಲರೂ ಮನೆಗೆ ಹೋಗೋ ಒಂದು ಮೂಡಲ್ಲಿ ಇರ್ತೀರಾ. ಅದಕ್ಕೆ ನಾನು ಹೆಚ್ಚಿಗೆ ಸಮಯವನ್ನ ತೆಗೆದುಕೊಳ್ಳಲ್ಲ ನಿಮ್ದೆಲ್ಲ. 75ನೇ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ಕಳೆದ 15ನೇ ತಾರೀಕು ಆಚರಣೆಯನ್ನ ಮಾಡಿದ್ವಿ. ಆ ಸ್ವತಂತ್ರ ಆಚರಣೆ ಮಾಡಿದೀವಿ 75ನೇ ವರ್ಷ. ಅಲ್ಲಿ ಏನಾರ ಅವರು ಕೆಂಪು ಕೋಟೆಯಲ್ಲಿ ಬಾವುಟವನ್ನ ಆರಿಸಿದ್ದಾರೆ ಅಂದ್ರೆ ಈ ದೇಶವನ್ನ ಕೊಟ್ಟಿದ್ದು, ಈ ನೇಷನ್ ಅನ್ನ ಕೊಟ್ಟಿದ್ದು ನೀವೆಲ್ಲ ಇಲ್ಲಿ ಕೂತಿದ್ದೀರಲ್ಲ, ಈ ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ಟಿದ್ದಕ್ಕೆ ಇವತ್ತು ಅಲ್ಲಿ ಬಿಜೆಪಿಯವರು ಫ್ಲಾಗ್ ಆರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಚಾಯ್ ಮಾರೋನು ಪ್ರಧಾನಮಂತ್ರಿ ಆಗ್ಬೋದು ಅಂದ್ರೆ ಈ ದೇಶ ಕೊಟ್ಟಂತ ಸಂವಿಧಾನ, ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಿಂದ ಅನ್ನೋದನ್ನ ಇವರು ಮರಿಬಾರ್ದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.
ದೇಶಕ್ಕೋಸ್ಕರ ಇವ್ರೇನಾರ ತ್ಯಾಗ ಮಾಡಿದಾರ? ತ್ಯಾಗ ಬಲಿದಾನ ಈ RSS ಅವರು ಹೇಳ್ರಿ ನೋಡೋಣ. ಸ್ವತಂತ್ರ ಹೋರಾಟದಲ್ಲಿ ಇವ್ರು ಯಾರ ಭಾಗವಹಿಸಿದ್ರ? ಒಬ್ಬ ವ್ಯಕ್ತಿ ಹೇಳಿ. ಇವರು ಇವತ್ತೇನು ದೇಶದಾದ್ಯಂತ ರಾಜ್ಯದಾದ್ಯಂತ ಫರ್ಜಿ ಸರ್ಟಿಫಿಕೇಟ್ ಹಿಂದುತ್ವದ ಹೆಸರಲ್ಲಿ ಭಾರತ ನಮ್ದು ಹಿಂದುತ್ವ ಅಂತ ಏನೊಂದು ವಿಷ ಬೀಜ ಬಿತ್ತೋರು ಈ ದೇಶದ ಸ್ವತಂತ್ರಕ್ಕೆ ಏನಾರ ಕೊಡುಗೆ ಕೊಟ್ಟಿದ್ದಾರೆ ಅಂತ ನೀವು ಯಾರು ಹೇಳ್ಬಿಡಿ. ಏನಿವತ್ತು ಫರ್ಜಿ ಸರ್ಟಿಫಿಕೇಟ್ ಅನ್ನ ಮಾಡ್ತಾ ಇರ ಇವರು ಬ್ರಿಟಿಷರ ಒಂದು ಚಾಪ್ಲೂಸಿ ಕೆಲಸವನ್ನ ಮಾಡ್ತಿದ್ದವರು. ಈ ದೇಶಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರ ತ್ಯಾಗ ಬಲಿದಾನ ಇದೆ. ಬಿಜೆಪಿಯವರು ಒಬ್ಬ ಬಂದು ಹೇಳಿ ಅವ್ರ ಮನೆಯಲ್ಲಿ ಯಾರ ಈ ದೇಶಕ್ಕೋಸ್ಕರ ಸತ್ತಿದ್ದಾರೆ ಅಂತ. ನಾನು ಅವ್ರು ಹೇಳ್ದಂಗೆ ಕೇಳಕ್ ತಯಾರಿದ್ದೀನಿ. ಸತ್ತಿದಾರ ಅವ್ರ ಮನೇಲಿ ಯಾರ? ಅವ್ರ ಮನೇಲಿ ಸತ್ತಿರೋದು ಬಹಳ ದೂರವಾದ ಮಾತು. ಅವ್ರ ಮನೇಲಿರೋ ನಾಯಿ ಕೂಡ ಸತ್ತಿಲ್ಲ ಈ ದೇಶಕ್ಕೋಸ್ಕರ. ಇವರು ಈ ಸರ್ಟಿಫಿಕೇಟ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಕ್ ಇಚ್ಛೆ ಪಡ್ತೀನಿ, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಭಾರತೀಯ ಯುವ ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಪಕ್ಷ ಇಬ್ರು ಈ ದೇಶವನ್ನ ಒಡೆಯೋದಕ್ಕೆ ನಾವು ಬಿಡಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಈ ದೇಶ ಯಾರು? ಇವ್ರ ಅಪ್ಪನ ಮನೆದೇನ್ರಿ? ಏನ್ ಕೊಟ್ಟಿದ್ದಾರೆ ಈ ದೇಶಕ್ಕೋಸ್ಕರ? ಎಲ್ಲ ಕಡೆ ಏನು ಮಾತಾಡ್ತಿದ್ದಾರೆ. ಜಾಸ್ತಿ ದಿನ ಇಲ್ಲ, ಏನು ಜನರು ಒಂದು ಮೊದಲನೇ ಬಾರಿ ಅವಕಾಶ ಕೊಟ್ರು. ಏನಿಗೆ ಕೊಟ್ರು? ಅಚ್ಚೇ ದಿನ ಆಯೇಗಾ. ಅಚ್ಚೇ ದಿನ ಯಾರಿಗಾರ ಬಂತ? ವರ್ಷಕ್ಕೆ 2 ಕೋಟಿ ಯುವಕರಿಗೆ ಉದ್ಯೋಗ ಸೃಷ್ಟಿಸ್ತೀವಿ ಅಂತ ಹೇಳಿದ್ರೆ ಯಾರಿಗಾರ ಕೊಟ್ರ? ಕಪ್ಪು ಹಣ ಸ್ವಿಸ್ ಬ್ಯಾಂಕ್ ಅಲ್ಲಿ ಬಹಳಷ್ಟು ಕೊಳಿತಾ ಇದೆ. ಹಿಂಗೋಗ್ಬಿಟ್ಟು ಸರ್ಕಾರ ಬಂದ್ರೆ ಹಿಂಗೋಗ್ಬಿಟ್ಟು ಹಿಂಗ್ ತಗೊಬಂದು ಎಲ್ಲಾರ ಖಾತೆಗೆ 15 ಲಕ್ಷ ಹಾಕ್ಬಿಡ್ತೀವಿ ಅಂದ್ರು. ಯಾರಿಗಾರ ಬಂತ ಸ್ವಾಮಿ 15 ಲಕ್ಷ? ನೋಡಿ ನಾವು ನಗ್ತಾವನೆ, ಇನ್ನೊಂದು 10,000 ಬಂದಿರ್ಬೇಕು. ಬಂದಿದ್ಯಾ? ಬರಲ್ಲ. 10 ಪೈಸಾ ಒಣ ಭಾಷಣಗಳು ಬಿಟ್ರೆ ಇವರು ಈ ದೇಶಕ್ಕೆ ಏನಾರ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ 7 ವರ್ಷ ಆಯ್ತು. ಏನೋ ಒಂದು ಮಾಡಿದಾರ ದೇಶಕ್ಕೋಸ್ಕರ? ಯಾರು ಒಬ್ರು ಖುಷಿ ಇದಾರ? ಈ ದೇಶದ ಯುವಕರಾಗ್ಲಿ, ಈ ರಾಜ್ಯದ ಯುವಕರಾಗ್ಲಿ, ಈ ದೇಶದ ಅನ್ನದಾತ ರೈತರು ಖುಷಿ ಇದಾರ? ಸತತವಾಗಿ 8 ತಿಂಗಳಿಂದ ದಿಲ್ಲಿಯ 4 ಕೋಣೆಗಳಲ್ಲಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರೆ. ಏನು ಕಪ್ಪು ಮಸೂದೆಯನ್ನ ತೆಗೆದುಕೊಂಡ್ ಬಂದಿದ್ದಾರೆ, ಕಾಲಾ ಕಾನೂನು, ಅದ್ರ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಗುಂಗೆ ಬೇರೆ ನಿಕಮ್ಮೆ ಸರ್ಕಾರ, ಇವ್ರಿಗೆ ಕಿವಿನೇ ಕೇಳಿಸದೇ ಇರೋ ಸರ್ಕಾರ. ಆ ಸರ್ಕಾರ ಡೆಲ್ಲಿಯಲ್ಲಿ ಕೂತ್ಕೊಂಡು ಆ ರೈತರ, ಈ ದೇಶದ ಅನ್ನದಾತರನ್ನ ಮುಗಿಸುವಂತ ಕೆಲಸ ಯಾರ ಮಾಡ್ತಿದ್ದಾರೆ ಅಂದ್ರೆ ಈ ಬಿಜೆಪಿ ಸರ್ಕಾರದವರು. ಅನ್ನದಾತರು ಅವ್ರಿಗೆ ಬೆಳೆ ಉಣೋದು ಗೊತ್ತು, ಬೆಳೆದ ಮೇಲೆ ಕಟ್ ಮಾಡೋದು ಗೊತ್ತು. ರೈತರು ತಯಾರಿದ್ದಾರೆ ಈ ಬಿಜೆಪಿ ಪಕ್ಷವನ್ನ ಕಿತ್ತೊಗೆಯೋದಿಕ್ಕೆ. ಈ ದೇಶದಲ್ಲಿ ಅತಿ ಹೆಚ್ಚು ಬೆಲೆ ಏರಿಕೆ ಆಗಿದೆ. ಈಗ ಯಾವುದ್ರಲ್ಲಿ ಕೇಳಿ ಬೆಲೆ ಏರಿಕೆ. ಒಂದು ಸೂಜಿಯಿಂದ ಹಿಡಿದು ಬಿಸ್ಕೆಟ್ ಇಂದ ಹಿಡಿದು ಚಾಕ್ಲೇಟ್ ಇಂದ ಹಿಡಿದು ಸಿಮೆಂಟ್, ಕಬ್ಬಣ, ಎಣ್ಣೆ ಆಗ್ಬೋದು, ದಾಲ್ ಆಗ್ಬೋದು, ಯಾವುದಾರ ತಗೊಳ್ಳಿ ಬೆಲೆ ಏರಿಕೆ. ಮೋದಿ ಅಂದ್ರೆ ಬೆಲೆ ಏರಿಕೆ, ಬಿಜೆಪಿ ಅಂದ್ರೆ ಬೆಲೆ ಏರಿಕೆ. ಮೋದಿ ಏತು महंगाई है, ಬಿಜೆಪಿ ಏತು महंगाई है. 1.5 ವರ್ಷದಿಂದ ಜನರು ಕರೋನಾ ಸಂದರ್ಭದಲ್ಲಿ ತತ್ತರಿಸಿ ಹೋಗಿದ್ದಾರೆ ಸ್ವಾಮಿ. ಯಾರ ಹತ್ರ ತಿನ್ನಕ್ಕೆ ದುಡ್ಡಿಲ್ಲ. ಆ ಸಂದರ್ಭದಲ್ಲಿ ಇವರು ಬೆಲೆ ಮೇಲೆ ಏರಿಕೆ, ಬೆಲೆ ಏರಿಕೆ ಬಿಟ್ಟು ಏನಾರ ಮಾಡಿದ್ರೆ ಹೇಳಿ. ಇವರು ಬಿಜೆಪಿಯವ್ರು, ನೀವು ಇದೊಂದು ಬಹಳ ಈ ಮಾತನ್ನ ಮನಸ್ಸಲ್ಲಿ ಇಟ್ಕೋಬೇಕು.
ಕರ್ನಾಟಕ ಜನ ಯಾವತ್ತು ಬಿಜೆಪಿಯವ್ರಿಗೆ ಪೂರ್ಣ ಪ್ರಮಾಣದ ಅಧಿಕಾರ ಕೊಟ್ಟಿಲ್ಲ, ಮ್ಯಾಂಡೇಟ್ ಅನ್ನ ಕೊಟ್ಟಿಲ್ಲ. ಇವರು ಕದ್ದು ಸರ್ಕಾರ ಮಾಡಿರೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಪ್ರಜಾಪ್ರಭುತ್ವವನ್ನ ಕೊಗ್ಗಲೆ ಮಾಡಿ ಶಾಸಕರನ್ನ ದುಡ್ಡಲ್ಲಿ ಕೊಂಡ್ಕೊಳ್ಳೋ ಅಂತ ಕೆಲಸ ಮಾಡಿದ್ರು. ನರೇಂದ್ರ ಮೋದಿ ಹೇಳ್ತಾರೆ, मैं गरीब आदमी हूं, झोला लेके आया हूं, झोला लेके चले जाता हूं. नरेंद्र मोदी ಅವರೇ ಬಹಳ ಒಳ್ಳೆ ಮಾತು ಹೇಳಿದ್ದೀರಾ, बहुत अच्छी बात है. आप झोला लेके आया है, झोला लेके जाने के लिए तैयार रहना, झोला हम देंगे. बट ये लोग क्या कर रहे, पूरा देशवासी को झोला दे रहे, सबको गरीब करने का. ಎಲ್ಲ ಇಡೀ ದೇಶವಾಸಿಯ ಎಲ್ಲರನ್ನೂ ಬಡವರನ್ನ ಮಾಡಕ್ಕೆ ಹೊರಟಿರುವಂತ ಈ ಸರ್ಕಾರ. ಇವರಿಗೆ ಎಲ್ಲೂ ಸಹ ಒಂದು ಸಣ್ಣ ಒಂದೇ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಹೇಳಿ. ಇವ್ರಿಗೆ ಬರೋದು ಏನಪ್ಪಾ ಅಂದ್ರೆ ಎರಡೇ ಕೆಲಸ. ಒಂದು ಮಾರಾಟ ಮಾಡೋದು, ಇನ್ನೊಂದು ಹೆಸರು ಬದಲಾಯಿಸೋದು. ಅದು ಬಿಟ್ಟು ಏನಾರ ಮಾಡಿದಾರಾ? ಏನ ಮಾಡಿದಾರಾ? ಇವ್ರದ್ದು ಏನಿದೆ ಯೋಗದಾನ? IIT ಮಾಡೋದ್ರಲ್ಲಿ ಏನಿದೆ ಇವ್ರ ಯೋಗದಾನ? ಕಾಂಗ್ರೆಸ್ 70 ವರ್ಷದಲ್ಲಿ ಏನ್ ಮಾಡಿದೆ ಅಂತ ಕೇಳ್ತಾರೆ. ಇವ್ರು 7 ವರ್ಷದಿಂದ ಸೇಲ್ ಮಾಡ್ತಾವ್ರೆ, 7 ವರ್ಷದಿಂದ ಹೆಸರು ಬದಲಾವಣೆ ಮಾಡ್ತಾವ್ರೆ, ಆದ್ರೂ ಮುಗಿತಾ ಇಲ್ಲ. ಕಾಂಗ್ರೆಸ್ 70 ವರ್ಷದಲ್ಲಿ ಕೊಟ್ಟಿರೋದು ಇನ್ನು 20 ವರ್ಷ ಆದ್ರೂ ನೀವು ಸೇಲ್ ಮಾಡ್ತಾನೆ ಇರ್ಬೇಕಾಗುತ್ತೆ, ಹೆಸರು ಬದಲಾವಣೆ ಮಾಡ್ತಾನೆ ಇರ್ಬೇಕಾಗುತ್ತೆ, ಬೇರೆ ಏನು ಮಾಡಕ್ಕಾಗಲ್ಲ. नरेंद्र मोदी और चश्मा लेके आया था, कहां से? ಬರ್ಲಿನ್ ಜರ್ಮನಿಯಿಂದ ಒಂದು ಗ್ಲಾಸ್ ಅನ್ನ ತಗೊಬಂದ್ರು. ಪತ್ರಕರ್ತರು ಕೇಳಿದ್ರು, ಸ್ವಾಮಿ ಈ ಗ್ಲಾಸ್ ಅಲ್ಲಿಂದ ಯಾಕೆ ತಗೊಬಂದಿದ್ರೆ? ಈ ಗ್ಲಾಸ್ ಇಲ್ಲೇ ಸಿಗುತ್ತಲ್ಲ. ಇಲ್ಲ ನಾನು ಸೂರ್ಯಗ್ರಹಣ ನೋಡಬೇಕು ಅಂತೇಳಿ 2.5 ಲಕ್ಷ ಗ್ಲಾಸ್ನ ತಗೊಬಂದ್ರು. ಆದ್ರೆ ಅವತ್ತೇನೋ ಒಂದು ವೆದರ್ ಕಾರಣ ಅವರು ನೋಡಕ್ಕಾಗಿಲ್ಲ ಅಂತ ಬಹಳ ನೊಂದ್ಕೊಂಡೆ ಅಂತ ಎಲ್ಲ ಟಿವಿಗಳ ಮುಂದೆ ಹೇಳಿದ್ರು. ನರೇಂದ್ರ ಮೋದಿಯವರಿಗೆ ನಾನು ಈ ಒಂದು ಕಾರ್ಯಕ್ರಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಈ ದೇಶದಲ್ಲಿ ಯುವಕರು ಯಾವ ರೀತಿ ತತ್ತರಿಸ್ತಾ ಇದ್ದಾರೆ, ಈ ದೇಶದ ಮಹಿಳೆಯರು ಯಾವ ರೀತಿ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ, ಈ ದೇಶದ ಸಣ್ಣ ವ್ಯಾಪಾರಿಗಳು ಇವತ್ತು ಎಲ್ಲೋ ಒಂದು ರೀತಿ ಕಣ್ಣೀರಲ್ಲಿ ಕೈ ತೊಳೆಯುವಂತ ಸಂದರ್ಭವು ಏನು ಉದ್ಭವ ಆಗಿದೆ. ಈ ದೇಶದ ರೈತರು ಎಲ್ಲೋ ಒಂದ್ ಕಡೆ ಹಗಲು ರಾತ್ರಿ ಈ ಸರ್ಕಾರ ವಿರುದ್ಧ ಹೋರಾಟ ಮಾಡಿ 1000 ರೈತರು ಶಹೀದಾದಂತ ದಿನಗಳನ್ನ ನಾವು ನೋಡಿದೀವಿ. ಇದನ್ನೆಲ್ಲ ನೋಡ್ಲಿಕ್ಕೆ ನರೇಂದ್ರ ಮೋದಿ ಅವರಿಗೆ ಯಾವ ಚಸ್ಮಾ ಬೇಕು? ನರೇಂದ್ರ ಮೋದಿ ಅವರಿಗೆ ಯಾವ ಗ್ಲಾಸು ನಾವು ತಂದ್ಕೊಡ್ಬೇಕು? ದುನಿಯಾಲಿ ಎಲ್ಲೇ ಆಗಿರ್ಲಿ, ಪ್ರಪಂಚದಲ್ಲಿ ಎಷ್ಟೇ ಲಕ್ಷದಾಗಿರ್ಲಿ, ನಾವು ತಂದ್ಕೊಡೋದಕ್ಕೆ ಸಿದ್ಧರಾಗಿದ್ದೀವಿ. ಒಂದ್ಸರಿ ಹಾಕೊಂಡು ಈ ದೇಶದ ಪರಿಸ್ಥಿತಿಯನ್ನ ಅವರು ನೋಡಬೇಕಾಗಿದೆ. ಅವ್ರು ನೋಡಕ್ ರೆಡಿ ಇಲ್ಲ. ಏನ್ ಮಾಡ್ತಾರೆ? ಈ ದೇಶದಲ್ಲಿ ಯಾರ ಆವಾಜ್ ಎತ್ತಿದ್ರೆ, ಈ ದೇಶದಲ್ಲಿ ಸರ್ಕಾರದ ವಿರುದ್ಧ ಕೂಗೆತ್ತಿದ್ರೆ ಅವರ ಮೇಲೆ ಕೇಸ್ ಹಾಕೋದು, ಜೈಲ್ ಕಳಿಸೋದು ಬಿಟ್ರೆ ಹೊಸ್ತಾಗೇನೋ ಪೆಗಸಿಸ್ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಇದು ತಿಳ್ಕೋಬೇಕು ನೀವು. ಪೆಗಾಸಿಸ್ ಇಸ್ರೇಲ್ ಕಂಪನಿಯಿಂದ ಕದ್ದಾಳಿಕೆ, ಫೋನ್ ಕದ್ದಾಳಿಕೆ, ಒಂದು ಸರಿ ಕದ್ದಾಳಿಕೆ ಮಾಡಲಿಕ್ಕೆ ಇನ್ವೆಸ್ಟ್ 2 ಕೋಟಿ ಆಗುತ್ತೆ. ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ಸಾವಿರಾರು ಜನರ ಕದ್ದಾಳಿಕೆ ಮಾಡಿದೆ ಫೋನ್ನ. ಯಾರ್ಯಾರಪ್ಪ ಇದ್ದಾರೆ ಅನ್ನೋದು ಇದು ಬಹಳ ಸ್ವಲ್ಪ ತಾವು ಗಮನದಲ್ಲಿಟ್ಕೋಬೇಕು. BSF ಹೆಡ್, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಹೆಡ್, ಅವರು ಏನು ಸಂಭಾಷಣೆ ಮಾಡ್ತಾರೆ ಅಂತ ಅವರು ಪ್ರತಿಯೊಂದು ಮಾತನ್ನ ಕೇಳಿಸ್ಕೊಳ್ಳೋದು. CBI ಹೆಡ್ ಏನು ಮಾತಾಡ್ತಾರೆ ಅಂತ ಅವ್ರ ಮಾತನ್ನ ಕೇಳಿಸ್ಕೊಳ್ಳೋದು. IT ಹೆಡ್ ಅವ್ರ ಮಾತನ್ನ ಕೇಳಿಸ್ಕೊಳ್ಳೋದು. ಸುಪ್ರೀಂ ಕೋರ್ಟ್ ಜಡ್ಜು ಇತಿಹಾಸದಲ್ಲೇ ಮೊದಲನೇ ಬಾರಿ ಈ ರೀತಿಯಾದಂತ ಒಂದು ಕೆಟ್ಟ ಕೆಲಸವನ್ನ ಯಾರ ಮಾಡಿದ್ದಾರೆ ಅಂದ್ರೆ
ಅದು BJP ಸರ್ಕಾರ. ಪತ್ರಕರ್ತರು ಏನೊಂದು ರ್ಯಾಫಲ್ ಚೌಕಿದಾರ್ ಚೋರೆ ಎಲ್ಲ ಗೊತ್ತಲ್ಲ, ರ್ಯಾಫಲ್ ಕೇಸನ್ನ ವರದಿ ಮಾಡಿದಂತ ಹಿಂದೂ ಪತ್ರಕರ್ತನ ಮೊಬೈಲ್ಗೆ ಪೆಗಾಸಿಸ್ ಅನ್ನ ಹಾಕಿದ್ರು. ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ಫೋನ್ಗೂ ಸಹ ಪೆಗಾಸಿಸ್ ಅನ್ನ ಹಾಕಿದ್ರು. ರಾಹುಲ್ ಗಾಂಧಿ ಅವರ ಪ್ರತಿಯೊಂದು ಹೆಜ್ಜೆ ಮೂವ್ಮೆಂಟ್ ಅನ್ನ ತಿಳ್ಕೊಳ್ಳಿಕ್ಕೆ ಅವರ ಆಫೀಸಲ್ಲಿ ಕೆಲಸ ಮಾಡುವಂತ ಕೆಲವರ ಮೇಲೆ ಪೆಗಾಸಿಸ್ ಅನ್ನ ಹಾಕಿದ್ರು. ಅವ್ರು ಇವತ್ತರೆಗೂ ದೇಶದ ಜನರ ಮುಂದೆ ಬಂದು ಒಪ್ಕೊಳ್ಳಕ್ಕೆ ತಯಾರಿಲ್ಲ. ಪೆಗಾಸಿಸ್ ಯಾರು ಹೇಳಿದ ತಕ್ಷಣ, ನಾನು ಹೇಳಿದ ತಕ್ಷಣ ಪೆಗಾಸಿಸ್ ಅವರು ಇಸ್ರೇಲ್ ಕಂಪ್ನಿಯವ್ರು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. UT ಖಾದರ್ ಅವ್ರು ಹೇಳಿದ ತಕ್ಷಣ ಆ ಇಸ್ರೇಲ್ ಕಂಪ್ನಿಯವರು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದಲ್ಲಿ ಇಬ್ರು ಹೇಳಿದ್ರೆ ಮಾತ್ರ ಸಾಧ್ಯ. ಒಬ್ಬ ರಂಗಾ ಬಿಲ್ಲಾ, ಈ ರಂಗಾ ಬಿಲ್ಲಾ ಹೇಳಿದ್ರೆ ಮಾತ್ರ ಸಾಧ್ಯ. ರಂಗ ಅಂದ್ರೆ ಈ ದೇಶದ ಪ್ರಧಾನ ಮಂತ್ರಿ, ಬಿಲ್ಲಾ ಅಂದ್ರೆ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ. ಇವ್ರು ಹೇಳಿದ್ರೆ ಮಾತ್ರ ಸಾಧ್ಯ ಆಗ್ತದೆ. ಇವರು ಪೆಗಾಸಿಸ್ ಅನ್ನ ಹಾಕಿ ಕದ್ದಾಳಿಕೆ ಮಾಡಿರೋಂಥ ಕೆಲಸವನ್ನ ನಾವೆಲ್ಲರೂ ನೋಡಿದ್ವಿ. ಇವ್ರ ವಿಚಾರಗಳನ್ನ ಹೇಳ್ಕೊಂಡು ಹೋದ್ರೆ ಒಂದು ದಿನ ಅಲ್ಲ 2 ದಿನ ಆಗ್ತದೆ. ಬೇಟಿ ಪಡಾವ್ ಬೇಟಿ ಬಚಾವ್. ಬೇಟಿ ಯಾರಿಂದ ಬಚಾವ್ ಮಾಡಬೇಕು ಅನ್ನೋದನ್ನ BJP ಅವರೇ ಹೇಳಬೇಕು. ಯಾಕೆ ಅಂದ್ರೆ ದೇಶದ ಯಾವೇ ನೀವು ರಾಜ್ಯಗಳನ್ನ ತೆಗೆದುಕೊಳ್ಳಿ, ಆ ರಾಜ್ಯದ ಒಂದು ಪ್ರಮುಖ ಪುಟದಲ್ಲಿ ಹೆಡ್ಲೈನ್ಸ್ ಅಲ್ಲಿ ಅತ್ಯಾಚಾರದ ಬಗ್ಗೆ ಆ ಪೇಪರ್ ಅಲ್ಲಿ ಇರುತ್ತೆ, ಆ ಟಿವಿಯಲ್ಲಿ ಇರುತ್ತೆ. ಯಾರಿಂದ ಯಾರ ಹೆಸರು ಇರುತ್ತೆ? BJP MLA, BJP MP, ಇವರೆಲ್ಲರ ಹೆಸರುಗಳಿರುತ್ತೆ. ನಾನು ಅದಕ್ಕೆ ಇವರು ಹೆಸರು ಚೇಂಜ್ ಮಾಡೋದ್ರಲ್ಲಿ ನಿಸಿಮ್ರಲ್ಲ, ಬೇಟಿ ಪಡಾವ್ ಬೇಟಿ ಕು BJP ನೇತಾ ಸೆ ಬಚಾವ್. BJP ಲೀಡರ್ಸ್ ಇಂದ ಬೇಟಿಯನ್ನ ನಾವು ಬಚಾವ್ ಮಾಡೋ ಅಂತ ಒಂದು ಸಂದರ್ಭ ಬಂದಿದೆ. ನಿಮ್ಮೆಲ್ಲರಿಗೂ ನಾನು ವಿಶೇಷವಾದಂಥ ಒಂದು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂದರೆ ಕೊರೋನಾ ಸಂದರ್ಭದಲ್ಲಿ ನೀವು ಏನು ಕೆಲಸವನ್ನ ಮಾಡಿದ್ರಿ, ಯಾವುದೇ ರೀತಿಯಾದಂಥ ಅಪೇಕ್ಷೆಯನ್ನ ಮಾಡದೆ ತಮ್ಮದೇ ಆದಂಥ ದುಡ್ಡನ್ನ ಹಾಕಿ UT ಖಾದರ್ ಅವರು ಹೇಳಿ ಬಿಡ್ಲಿ, ನೀವು ದಿನನಿತ್ಯ ಜನರ ಸೇವೆ ಮಾಡುವಂತ ಕೆಲಸ ನೀವು ಮಾಡಿದ್ದೀರಾ. ಆ ದೇವರಲ್ಲಿ ನಾನು ಸಹ ಪ್ರಾರ್ಥನೆಯನ್ನ ಮಾಡ್ಕೊಂತೀನಿ, ತಮ್ಮೆಲ್ಲರಿಗೂ ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ, ಮತ್ತೆ ಇವರು ದೇಶದ ಒಂದು ದೊಡ್ಡ ನಾಯಕರಾಗಲಿ ಅಂತ ಹೇಳಿ ಆ ದೇವರಲ್ಲಿ ನಾನು ಸಹ ಒಂದು ಪ್ರಾರ್ಥನೆಯನ್ನ ಮಾಡ್ತೀನಿ. ಇನ್ಶಾಅಲ್ಲಾ ಆ ದೇವರು ನನ್ನ ಪ್ರಾರ್ಥನೆಯನ್ನ ಮಂಜೂರು ಮಾಡ್ಕೋತಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂದ್ರೆ ಈಗ ಯಾವ ರೀತಿ ನಾಯಕರಿದ್ದಾರೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಪೊಲಿಟಿಕ್ಸ್ ಅಲ್ಲಿ BJP ಅವರು ಯಾವ ರೀತಿ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಂತ. ನಿಜವಾಗ್ಲೂ ದೇಶ ಕಟ್ಟೋದಕ್ಕೆ, ರಾಜ್ಯ ಕಟ್ಟೋದಕ್ಕೆ, ನಾಡು ಕಟ್ಟಬೇಕು ಅಂದ್ರೆ UT ಖಾದರ್ ಅಂತ ನಾಯಕರು ಅವಶ್ಯಕತೆ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಅವ್ರದ್ದು ಅವಶ್ಯಕತೆ ಇದೆ. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಿಜವಾಗ್ಲೂ ಜನಪರ ಕಾಳಜಿಯನ್ನ ಇಟ್ಕೊಂಡು ಎಲ್ಲರನ್ನು ಒಂದು ಪರಿವಾರದ ಥರ ಹೇಳ್ಕೊಂಡು ನಾನು ನೋಡಿದೆ. ಸಾಕಷ್ಟು ಲೀಡರ್ಗಳು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಬಂದರು ಅಂದರೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದೇ ಇಲ್ಲ. ಯಾಕೆಂದ್ರೆ ಏನೋ ಕಂಪ್ಲೇಂಟ್ ಮಾಡ್ಬಿಡ್ತಾರೆ ಅಂತೇಳಿ ಇಂಟ್ರೊಡ್ಯೂಸೇ ಮಾಡಲ್ಲ. ಇವ್ರು ಎಲ್ಲರನ್ನು ಕರೆಸಿ ಪಕ್ಕದಲ್ಲಿ ಕೂರಿಸಿ ಫೋಟೋ ತೆಗೆಯುವಂಥ ಕೆಲಸವನ್ನ ಮಾಡಿದ್ದಾರೆ. ಅದು ಎಲ್ಲರಿಗೂ ನಾಯಕತ್ವ ಗುಣಗಳು ಬರಲ್ಲ. ಲೀಡರ್ ಅಂದ್ರೆ ಯಾರು? ನಿಜವಾದ ಲೀಡರ್ ಅಂದ್ರೆ ಯಾರು ಲೀಡರ್ನ ಕ್ರಿಯೇಟ್ ಮಾಡ್ತಾರೆ ಅವರೇ ನಿಜವಾದ ಲೀಡರು. ಇವರು ನಿಜವಾದ ಲೀಡರ್. ರಾಹುಲ್ ಗಾಂಧಿಯವರ ಒಂದು ವಿಚಾರಧಾರ, ರಾಹುಲ್ ಗಾಂಧಿಯವರ ಯೋಚನೆ ಈ ದೇಶವನ್ನ ಸಮರ್ಪವಾಗಿ ಕಾಪಾಡುವಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡೋಣ. ಯೂತ್ ಕಾಂಗ್ರೆಸ್ಸು, ಆಕ್ಸಿಜನ್ ಮ್ಯಾನು, ಏನೇನೋ ಇವರೆಲ್ಲ ಹೇಳಿದ್ರು. ಒಬ್ಬ ವ್ಯಕ್ತಿಯಿಂದ ಆಗಕ್ಕೆ ಸಾಧ್ಯ ಇಲ್ಲ. ಟೀಮ್ ವರ್ಕ್. ದೇಶದ ಪ್ರತಿಯೊಬ್ಬ ಕಾರ್ಯಕರ್ತ, ಯುವ ಕಾಂಗ್ರೆಸ್ನ ಕಾರ್ಯಕರ್ತ, ನೀವುಗಳು ಅದರಲ್ಲಿ ಪಾಲಿದ್ದೀರ. ನೀವು ಹಗಲು ರಾತ್ರಿ ಕೆಲಸ ಮಾಡಿದ್ದಕ್ಕೆ ಇವತ್ತು ನಮ್ಗಳಿಗೆ ಹೆಸರು ಬಂದಿದೆ.
ನೀವೇ ಕೆಲಸ ಮಾಡಿಲ್ಲ ಅಂದ್ರೆ ಖಾದರ್ ಅವ್ರಿಗೆ ಯಾರು ಕೇಳ್ತಾ ಇದ್ರು? ಖಾದರ್ ಅವರು ಕೆಲಸ, ಅವರು ಯೋಚನೆಗಳನ್ನ ನೀವೆಲ್ಲರನ್ನು ಒಳಗೂಡ್ಕೊಂಡು ನೀವು ಏನು ಒಂದು ವಿಭಿನ್ನವಾಗಿ ಕೆಲಸವನ್ನು ಮಾಡ್ತಿದ್ರ, ನಿಜವಾಗ್ಲೂ ಒಂದು ಬಹಳ ಹೆಮ್ಮೆಯ ವಿಷಯ. ಇದೇ ರೀತಿ ರಾಜ್ಯದ ಎಲ್ಲ ವಿಧಾನಸಭೆಗಳಲ್ಲಿ ಒಗ್ಗಟ್ಟಾಗಿ ಏನು ಉಲ್ಲಾಳ ಬ್ಲಾಕ್ ಆಗ್ಬೋದು, ಮುಡುಪು ಬ್ಲಾಕ್ ಆಗ್ಬೋದು, ತಾವೆಲ್ಲ ಒಗ್ಗಟ್ಟಾಗಿ ಸೇರಿ ಏನು ಒಂದು ಕೆಲಸವನ್ನು ಮಾಡ್ತಿದ್ದೀರಾ, ನಿಜವಾಗ್ಲೂ ನಿಮಗೂ ಸಹ ಆ ಪ್ರಶಂಸೆ ಎಲ್ಲ ಒಂದು ಸಿಗಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನಾನು ಸಹ ನಿಮ್ಗಳ ಮಧ್ಯೆ ಕೂತ್ಕೊಂಡು ಒಂದು ಕೆಲಸವನ್ನ ಮಾಡ್ತಾ ಇದ್ದೆ. ಕೆಲಸ ಮಾಡ್ತಾ ಮಾಡ್ತಾ ಯೂತ್ ಕಾಂಗ್ರೆಸ್ನ ಕರ್ನಾಟಕದಲ್ಲೂ ಸಹ ಕೆಲಸ ಮಾಡಿದೆ. ಆಲ್ ಇಂಡಿಯಾ ಸೆಕ್ರೆಟರಿ ಆದೆ, ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಆದೆ, ಆಲ್ ಇಂಡಿಯಾ ಉಪಾಧ್ಯಕ್ಷ ಆದ, ಆಲ್ ಇಂಡಿಯಾ ಅಧ್ಯಕ್ಷ ಆದೆ. ರಾಹುಲ್ ಗಾಂಧಿಯವರು ಕೊಟ್ಟಂತ ಏನು ನಮ್ಮ ಮೇಲೆ ಪ್ರೀತಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇಡೀ ದೇಶದ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಒಂದು ಕೆಲಸವನ್ನ ನಿರ್ವಹಿಸೋ ಒಂದು ಅವನಲ್ಲಿ ಶಕ್ತಿ ಇದೆ ಅಂತ ಹೇಳಿ ಅವರು ನಂಬಿ ಭಾರತೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನ ಕೊಟ್ಟರು. ಅದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡಿದೀವಿ. ಸ್ವಲ್ಪ ಕೆಲಸ ಮಾಡಿರೋದು ಸ್ವಲ್ಪ, ಮಾಡಬೇಕಾಗಿರೋದು ಇನ್ನೂ ತುಂಬ ಉಳಿದಿದೆ. ಯಾವಾಗಪ್ಪ ಅದು ತುಂಬ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮತ್ತೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತಗೊಂಬರೋದು ನಿಮ್ಮೆಲ್ಲರ ಕೆಲಸ. ಇಲ್ಲಿ ಉಲ್ಲಾಳ ಕ್ಷೇತ್ರದಲ್ಲಿ RSS ಅವರು ಪ್ರತಿಯೊಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ತಾರೆ. ಈ RSS ಚಡ್ಡಿ ಗಿರಾಕಿಗಳು ಈಗೇನೋ ಪ್ಯಾಂಟ್ ಹಾಕೊಂತ ಇದ್ದಾರೆ. ನೀವು ಪ್ಯಾಂಟ್ ಹಾಕೊಳ್ಳಿ, ಸೂಟ್ ಹಾಕೊಳ್ಳಿ, ನೀವು ಪಂಚೆ ಹಾಕೊಳ್ಳಿ, ನಿಮ್ಗಳ ಯೋಚನೆ ಇದೆಯಲ್ಲ, ನಿಮ್ಗಳ ಸೋಚ್ ಇದೆಯಲ್ಲ, ಅದು ದೇಶವನ್ನ ಒಡೆಯುವಂತ ಯೋಚನೆ ಇವರದು. ಇವ್ರು ಯಾವತ್ತೂ ಬದಲಾಗಲ್ಲ. ಇವರು ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಇವ್ರಿಗೆ ಯಾವುದು ಒಳ್ಳೇದು ಬರಕ್ ಸಾಧ್ಯ ಇಲ್ಲ. ಇವ್ರ ಮೈಂಡಲ್ಲಿ ಬರೀ ಕೆಟ್ಟದನ್ನ ಮಾಡೋದು ಬಿಟ್ರೆ, ಒಬ್ಬನಿಗೆ ಏನಾರ ಹೆಲ್ಪ್ ಮಾಡಿದ್ರ ಕರೋನಲ್ಲಿ ಹೇಳಿ? RSS ಅವ್ರು 3 ಮಾಸ್ಕ್ ಹಾಕೊಂಡು ಮನೇಲಿದ್ರು. ಇಲ್ಲ ರಸ್ತೆಯಲ್ಲಿ ಕಾಣಿಸ್ಕೊಂಡ್ರ ಚಡ್ಡಿ ಗಿರಾಕಿಗಳು ಕಾಣಿಸಿದ್ರ? ಇಲ್ಲ, ಕಾಣಿಸಲ್ಲ. ಅವರು ಭಯ ಗಿರಾಕಿಗಳವರು. ಅವಾಗ ಎದುರಿಸೋದ್ರಲ್ಲಿ ನಂಬರ್ 1, ಪೂರ ದೇಶವನ್ನ ಎದುರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸ್ವತಂತ್ರ ಒಂದು ಹೋರಾಟದ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಒಂದು ಹೋರಾಟವನ್ನ ಮಾಡಿ ಬ್ರಿಟಿಷರ್ನ ಹತ್ತಿಕ್ಕುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದ್ದು. ಇವ್ರು ಏನ್ ಮಾಡ್ತಾ ಇದ್ರು? ಸ್ವತಂತ್ರ ಹೋರಾಟಗಾರರು ಎಲ್ಲಿ ಬಚ್ಚಿಕೊಂಡಿದ್ದಾರೆ, ಎಲ್ಲಿ ಹೋರಾಟ ಆಗ್ತಾ ಇದೆ, ಆ ಒಂದು ಮಾಹಿತಿಯನ್ನ ಕೊಡುವಂತ ಕೆಲಸ ತಾಯಿಗೆ ನಾನು ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡಲ್ಲ. ಆ ಒಂದು ಕೆಲಸವನ್ನ ಮಾಡಿದಂಥವ್ರು ಇವತ್ತು ದೇಶದಲ್ಲಿ ಏನೋ ಬಹಳ ದೊಡ್ಡದಾಗಿ ಮಾತುಗಳನ್ನ ಆಡ್ತಾರೆ. ಜಾಸ್ತಿ ದಿನ ಇಲ್ಲ, 2024 ಈ ದೇಶದ ಜನ ಅವ್ರನ್ನ ಉಗಿದಟ್ಟೋ ಕೆಲಸವನ್ನ ಮಾಡ್ತಾರೆ. ಸಾಕಷ್ಟು ಸಮಯಗಳಾಯ್ತು, ಪಾಪ ತಾವೆಲ್ಲ ಇನ್ನು ಊಟಕ್ಕೆ ಹೋಗ್ಬೇಕು. ಒಂದೇ ಒಂದು ಶಾಯರಿಯನ್ನ ಹೇಳಿ ನಾನು ಈ ನನ್ನ ಮಾತನ್ನ ಮುಗಿಸ್ತೀನಿ. ನಾನು ಮತ್ತೆ ಈ ಕಡೆ ಬಂದು ತಮ್ಗಳ ಹತ್ರ ಮತ್ತೆ ಮಾತುಕತೆಯನ್ನ ಮಾಡಿ ತಮ್ಗಳ ಜೊತೆ ಸಮಯವನ್ನ ಕಳೆದು ತಮ್ಮೆಲ್ಲರ ಜೊತೆ ಒಂದು ಪರಿವಾರದ, ನನ್ನನ್ನು ಒಬ್ಬನ್ನ ನಿಮ್ಮ ಮನೆ ಮಗ ಅಂತ ತಿಳ್ಕೊಳ್ಳಿ. ಡೆಲ್ಲಿಲಾಗ್ಲಿ ದೇಶದಲ್ಲಿ ಎಲ್ಲೇ ಏನಾರ ಸಮಸ್ಯೆ ಆದ್ರೆ ನಿಮ್ಮ ಹುಡುಗ ಡೆಲ್ಲಿಲಿ ಶ್ರೀನಿವಾಸ್ ಕೂತಿದ್ದಾರೆ, ನಿಮ್ಮ ಸಮಸ್ಯೆಗೆ ನಾನು ಸ್ಪಂದಿಸ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಒಳ್ಳೇದಾಗಿರ್ಬೋದು, ದುಃಖ ತರೋಂಥ ವಿಷಯ ಆಗಿರ್ಬೋದು, ಯಾವುದೇ ಆಗಲಿ ನಾನು ನಿಮ್ಗಳ ಜೊತೆ ಇರ್ತೀನಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾನೀಗ ಇವರಿಗೆ ಖಾದರ್ ಅವ್ರಿಗೆ ಒಂದು ಶಾಯರಿಯನ್ನು ಹೇಳ್ತೀನಿ, ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ, ಹೇಳಕ್ ಬರಲ್ಲ, ಟ್ರೈ ಮಾಡ್ತೀನಿ. ಆದ್ರೂ लोग हर मोड़ पे रुक रुक कर संभलते क्यों है, लोग हर मोड़ पे रुक रुक कर संभलते क्यों है, इतना डरे तो घर से निकलते क्यों है, इतना डरे तो घर से निकलते क्यों है, ना दिया हूं ना जुगनू ना तारा हूं फिर भी
ये आरएसएस वाले जो यूटी कादर के नाम से जलते क्यों है? ಈಗ ಮೋದಿಗೂ ಒಂದು ಹೇಳ್ಬಿಡ್ತೀನಿ, ಅದು ಈಗ ಏನು ವರ್ತಮಾನದಲ್ಲಿ ಅವ್ರು ಆಟ ಆಡ್ತಿದಾರಲ್ಲ ಆಟಗಳು, ಅದನ್ನ ಸೇರಿ ಒಂದು ಮಾತನ್ನ ಹೇಳಲಿಕ್ಕೆ, ये महसूस होता है दौरे तबाही है, ये महसूस होता है दौरे तबाही है, शीशे का हालत में, शीशे का अदालत में पत्थरी गवाही है, शीशे का अदालत में पत्थरी गवाही है। जिंदगी में मैंने ऐसा तस्वीर देखा नहीं हूं, जिंदगी में ऐसा तस्वीर मैंने देखा नहीं हूं, कातिली मुंसिफ है, कातिली लुटेरा है। ये ಬಿಜೆಪಿ ಅವ್ರು ಏನೀಗೊಂದು ಈಗ ಕೊಲೆ ಮಾಡೋನೇ ಜಡ್ಜ್ ಆದ್ರೆ ಯಾವ ನ್ಯಾಯ ಕೊಡ್ತಾರೆ ಸ್ವಾಮಿ ಅವರು? ಅದಕ್ಕೆ ನಾನು ಈ ಮಾತನ್ನ ಹೇಳಿದೆ. ನಿಮ್ಗಳೆಲ್ಲರನ್ನ ನೋಡಿ ಉಲ್ಲಾಳ ಕ್ಷೇತ್ರದ ಮುಡಿಪು ಮತ್ತು ಉಲ್ಲಾಳ ಬ್ಲಾಕ್ನ ಇಬ್ರು ಕಾರ್ಯಕರ್ತರ ಜೊತೆ ಒಂದು ಅರ್ಧ ಗಂಟೆ ನಾನು ನಿಮ್ಗೆಲ್ಲರಿಗೂ ಹೊಟ್ಟೆ ಹಸಿವು ಜಾಸ್ತಿ ಆಗಿರ್ಬೋದು, ಬೈಕೊಂಡ್ರು ಪರವಾಗಿಲ್ಲ ಅಂತೇಳಿ ನಿಮ್ಗಳ ಜೊತೆ ಒಂದೆರಡು ಮಾತು ಹಂಚ್ಕೊಳ್ಳೋಕೆ ಅವಕಾಶ ಕೊಟ್ಟು ನನ್ನನ್ನು ಇಲ್ಲಿಗೆ ಕರೆಸಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಯುಟಿ ಖಾದರ್ ಅವರಿಗೆ ವಂದನೆಗಳು ಹೇಳಿ, ನಿಮ್ಮೆಲ್ಲರಿಗೂ ಸಹ ವಂದನೆಗಳು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯುವ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸ್ಫೂರ್ತಿಯ ಮಾತನಾಡಿದಂತಹ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಂತಹ BV ಶ್ರೀನಿವಾಸರವರಿಗೆ ಧನ್ಯವಾದಗಳು ಸರ್. ಕೇವಲ 5 ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ದಯವಿಟ್ಟು ಕೇವಲ 5 ನಿಮಿಷದಲ್ಲಿ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ ಇದೆ. ಅಬ್ದುಲ್ ಅಜೀಜ್ RKC ಇವರನ್ನು ಸನ್ಮಾನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ತೆರೆಮನೆಯಲ್ಲಿ ಯಾವುದೇ ಪ್ರಚಾರವನ್ನು ಬಯಸದೆ ಮಾಡಿದಂತಹ ಸಮಾಜ ಸೇವೆಯನ್ನು ಗುರುತಿಸಿ ಇಂಟರ್ನ್ಯಾಷನಲ್ ಕಲ್ಚರಲ್ ಫೆಸ್ಟ್ ಇಂಡಿಯಾ ಹಾಗೂ ಎಸ್ಕಾಂ ಮುನ್ಸಿಪಲ್ ಎಂಪ್ಲಾಯೀಸ್ ಯೂನಿಯನ್ ಮ್ಯಾಂಗ್ಳೂರ್ ಇವರು ನೀಡಿದ ಪ್ರತಿಷ್ಠಿತ ಅಪ್ರತಿಮ ಭಾರತೀಯ ಐಕಾನಿಕ್ ಇಂಡಿಯಾ ಅವಾರ್ಡ್ 2021 ಸನ್ಮಾನವನ್ನು ಸ್ವೀಕರಿಸಿದಂತಹ 300 ಗ್ರಾಮ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, 300 ಗ್ರಾಮ ಪಂಚಾಯತ್ ಸದಸ್ಯರಂತಹ ಅಬ್ದುಲ್ ಅಜೀಜ್ RKC ಇವರನ್ನು ಮುಡಿಪು ಬ್ಲಾಕ್ ಯುವ ಕಾಂಗ್ರೆಸ್ ಹಾಗೂ ಉಲ್ಲಾಳ ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ಸನ್ಮಾನಿಸ್ತಾ ಇದ್ದೇವೆ. ಮಾಜಿ ಯುವ ಕಾಂಗ್ರೆಸ್ಸಿನ ಉಲ್ಲಾಳ ವಿಧಾನಸಭಾ ಕ್ಷೇತ್ರದ ಪ್ರಥಮ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಂತ ನಮ್ಮ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಯುಟಿ ಖಾದರ್ ಸರ್ ಅವರನ್ನು ಸನ್ಮಾನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. UP ಸಲೀಂ ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ UP ಸಲೀಂ ರವರನ್ನು ಸನ್ಮಾನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಪಾನಮಂಗಳೂರು ಬ್ಲಾಕ್ನ ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಸಿದ್ದಿಕ್ ಪಾರೆ ಅವರನ್ನು ಸನ್ಮಾನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮುಡಿಪು ಬ್ಲಾಕ್ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದ ಸಿದ್ದಿಕ್ ಪಾರೆ ಅವರನ್ನು ಸನ್ಮಾನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಅಧ್ಯಕ್ಷರಾದ ಸಿರಾಜ್ ಕಿನ್ಯಾ ಇವರನ್ನು ಕೂಡ ಸನ್ಮಾನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ನಜರ್ ಶಾ ಪಟೋರಿ ಇವರನ್ನು ಕೂಡ ಸನ್ಮಾನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ರೌಫ್ CM ಇವರನ್ನು ಕೂಡ ಸನ್ಮಾನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮುಂದಕ್ಕೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಯುಟಿ ಖಾದರ್ ಅವರ ಕ್ಷೇತ್ರದ ಎಲ್ಲ ಜಿಲ್ಲಾ ಮಟ್ಟದ ಕಾಂಗ್ರೆಸ್ಸಿನ ವಿವಿಧ ಘಟಕಗಳ ಮುಂಚೂಣಿ ಘಟಕದ ಅಧ್ಯಕ್ಷರುಗಳನ್ನು ಕೂಡ ಹಾಜಿ ಇಬ್ರಾಹಿಂ ಕೋಡಿಜಾಲ್ ಅಧ್ಯಕ್ಷರು, ಇಂದಿರಾ ಗಾಂಧಿ ಪ್ರಿಯದರ್ಶಿನಿ ಟ್ರಸ್ಟ್, ಅದೇ ರೀತಿ ಸದಾಶಿವ ಉಲ್ಲಾಳ ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್, ಅದೇ ರೀತಿ NS ಕರೀಂ ಕಾರ್ಯದರ್ಶಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್, ದಿನೇಶ್ ಕುಂಪಲ್ ಹಿಂದುಳಿದ ವರ್ಗ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಅದೇ ರೀತಿ ದಿನೇಶ್ ಪೂಜಾರಿ ಹಿಂದುಳಿದ ವರ್ಗ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರು, ಸಿರಾಜ್ ಕಿನ್ಯಾ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಕಾಂಗ್ರೆಸ್ ಅಧ್ಯಕ್ಷರಾದ ಸಿರಾಜ್ ಕಿನ್ಯಾ, ಅದೇ ರೀತಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಕಾಂಗ್ರೆಸ್ ಅಧ್ಯಕ್ಷರಾದ ನಜರ್ ಶಾ ಪಟೋರಿ ಇವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ರೌಫ್ CM ರವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ದಾಮೋದರ ಪೂಜಾರಿ ಹಿಂದುಳಿದ ವರ್ಗ ಜಿಲ್ಲಾ ಕಾರ್ಯದರ್ಶಿ, ಅಜರ್ ಕೋಡಿಜಾಲ್ ಕಾರ್ಯದರ್ಶಿ ಜಿಲ್ಲಾ ಅಲ್ಪಸಂಖ್ಯಾತ ಘಟಕ, ಪದ್ಮನಾಭ ಮುಟ್ಟಂಜ ಅಸಂಘಟಿತ ಕಾರ್ಮಿಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಅದೇ ರೀತಿ ಬ್ಲಾಕ್ ಮಟ್ಟದ ಕಾಂಗ್ರೆಸ್ನ ವಿವಿಧ ಘಟಕಗಳ ಪದಾಧಿಕಾರಿಗಳು ಸಂತೋಷ್ ಕುಮಾರ್ ಶೆಟ್ಟಿ ಅಧ್ಯಕ್ಷರು ಉಲ್ಲಾಳ ಬ್ಲಾಕ್ ಕಾಂಗ್ರೆಸ್, ಆಲ್ವಿನ್ ಡಿಸೋಜಾ ಅಧ್ಯಕ್ಷರು ಅಲ್ಪಸಂಖ್ಯಾತ ಘಟಕ ಉಲ್ಲಾಳ ಬ್ಲಾಕ್, ದೀಪಕ್ ಪಿಲಾರ್ ಹಿಂದುಳಿದ ವರ್ಗ ಅಧ್ಯಕ್ಷರು ಉಲ್ಲಾಳ ಬ್ಲಾಕ್, ಪುರುಷೋತ್ತಮ್ ಶೆಟ್ಟಿ ಕಿಸಾನ್ ಘಟಕದ ಅಧ್ಯಕ್ಷರು ಉಲ್ಲಾಳ ಬ್ಲಾಕ್, ರೋಹಿತ್ ಉಲ್ಲಾಲ್ ಪರಿಶಿಷ್ಟ ಜಾತಿ ಅಧ್ಯಕ್ಷರು ಉಲ್ಲಾಳ ಬ್ಲಾಕ್ ಕಾಂಗ್ರೆಸ್,
ಹರೀಶ್ ರಾವ್ ಇಂಟಕ್ ಅಧ್ಯಕ್ಷರು ಉಳ್ಳಾಲ ಬ್ಲಾಕ್, ನಾಗೇಶ್ ಶೆಟ್ಟಿ ಸೇವಾದಳ ಅಧ್ಯಕ್ಷರು ಉಳ್ಳಾಲ, ರೋಹಿತ್ ಉಳ್ಳಾಲ ಅಧ್ಯಕ್ಷರು ಪರಿಶಿಷ್ಟ ಜಾತಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್, ಸಿದ್ದಿಕ್ ಅಧ್ಯಕ್ಷರು ಯೂತ್ ಇಂಟಕ್ ಉಳ್ಳಾಲ, ರಮಾನಂದ ಪೂಜಾರಿ ಇವರನ್ನು ಕೂಡ ಸನ್ಮಾನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಮುಡಿಪು ಬ್ಲಾಕ್ ಅಧ್ಯಕ್ಷರಾದಂತಹ ಸನ್ಮಾನ್ಯ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ ಪ್ರಶಾಂತ್ ಕಾಜಾವರ್ ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಮಣಿಪು ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಜಲೀಲ್ ಮೋಂಟುಗೋಲಿ ಇವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಮುಡಿಪು ಬ್ಲಾಕ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂತಹ ಇಂತಿಯಾಜ್ ತುಂಬಿ ಇವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಮುಡಿಪು ಬ್ಲಾಕ್ ಹಿಂದುಳಿದ ವರ್ಗದ ಅಧ್ಯಕ್ಷರಾದಂತಹ ಅನಿಲ್ ಇರಾ ಇವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂತಹ ರಹೀಂ ಎಚ್ಕಲ್ ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ಮುಡಿಪು ಬ್ಲಾಕ್ ಅಸಂಘಟಿತ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂತಹ ಮುರಳೀಧರ್ ಶೆಟ್ಟಿ ಮೋರ್ಲಾ ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ರಮಾನಂದ ಪೂಜಾರಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ದಯವಿಟ್ಟು ಬರಬೇಕು. ಮುಡಿಪು ಬ್ಲಾಕ್ ಹಾಗೂ ಉಳ್ಳಾಲ ಬ್ಲಾಕ್ನ ಯುವ ಕಾಂಗ್ರೆಸ್ಸಿನ ಪ್ರೀತಿ ಇಟ್ಟು ನಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಮುಡಿಪು ಬ್ಲಾಕ್ನ ಪರಿಶಿಷ್ಟ ಜಾತಿ ಘಟಕದ ಅಧ್ಯಕ್ಷರಾದಂತಹ ದಿನೇಶ್ ಮೂಲೂರು ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರು ಕೂಡ ಸನ್ಮಾನವನ್ನು ಸ್ವೀಕರಿಸಬೇಕು. ಅಸಂಘಟಿತ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಮುರಳೀಧರ್ ಶೆಟ್ಟಿ ಮೋರ್ಲಾ, ಅದೇ ರೀತಿ ಕಾರ್ಮಿಕ ಘಟಕ ಮುಡಿಪು ಬ್ಲಾಕ್ನ ಅಧ್ಯಕ್ಷರಾದ ರಹಿಮಾನ್ ಎಚ್ಕಲ್ ಇವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ಸಿರಾಜ್ ಕಿನ್ಯ ದಯವಿಟ್ಟು ವೇದಿಕೆ ಬರಬೇಕು. ಮಾಜಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಸಿರಾಜ್ ಕಿನ್ಯರವರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ದಾಮೋದರ್ ಪೂಜಾರಿ ಹಿಂದುಳಿದ ವರ್ಗ ಜಿಲ್ಲಾಧ್ಯಕ್ಷರು ಅವರನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾನೆ. ದಾಮೋದರ್ ಪೂಜಾರಿ ನೂತನವಾಗಿ ಹಿಂದುಳಿದ ವರ್ಗ ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ದಾಮೋದರ್ ಪೂಜಾರಿ ಅವರು ಕೂಡ ಅವರನ್ನು ಕೂಡ ವೇದಿಕೆಯಲ್ಲಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಸಿರಾಜ್ ಕಿನ್ಯರ್ ಅವರು ದಯವಿಟ್ಟು ಯುವಕರ ಪದ್ಮನಾಭ ನರಿಂಗಾನರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಶಾಲ್ ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಿರಾಜ್ ಕಿನ್ಯ ದಯವಿಟ್ಟು 4ನೇ ಬಾರಿ ನಿಮ್ಮನ್ನು ಕರೀತಾ ಇದ್ದೇವೆ. ಯುವ ಕಾಂಗ್ರೆಸ್ ನಮ್ಮ ಒಂದು ಆಶಯ, ನೀವು ನಿಮ್ಮ ಅವಧಿಯಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದೀರಾ. ದಯವಿಟ್ಟು ನೀವು ಬಂದು ಆ ಒಂದು ನೆನಪಿನ ಒಂದು ಭೂಮಣ್ಣ ಹಿರಿಯ ಕಾಂಗ್ರೆಸ್ ನಾಯಕರು ನೀವು ವೇದಿಕೆ ಬಂದು ನಿಮ್ಮನ್ನು ಗೌರವಪೂರ್ವಕವಾಗಿ ನಿಮ್ಮನ್ನು ಗುರುತಿಸಲಾಗುವುದು. ಬಿ.ವಿ. ಶ್ರೀನಿವಾಸ್ ಮತ್ತು ಯುಟಿ ಖಾದರ್ ಸರ್ ಅವರು ನಿಮ್ಮನ್ನು ಗೌರವಪೂರ್ವಕವಾಗಿ ನಿಮ್ಮನ್ನು ಗುರುತಿಸಲಾಗುವುದು. ಪ್ರಶಾಂತ್ ಕಾಜವ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸರ್ ದಯವಿಟ್ಟು ನೀವು ವೇದಿಕೆಗೆ ಬರಬೇಕು. ನಿಮ್ಮನ್ನು ಗೌರವಪೂರ್ವಕವಾಗಿ ಬಿ.ವಿ. ಶ್ರೀನಿವಾಸ್ ಹಾಗೂ ಯುಟಿ ಖಾದರ್ ಸರ್ ಅವರು ನಿಮ್ಮನ್ನು ಗುರುತಿಸಲಾಗ್ತದೆ. ದಯವಿಟ್ಟು ಪ್ರಶಾಂತ್ ಕಾಜವರವರು ವೇದಿಕೆ ಬರಬೇಕು ಕೇಳ್ಕೊಳ್ತಾ ಇದ್ದೇನೆ. ರಜಾಕ್ ಕುಕ್ಕಾಜೆ ದಯವಿಟ್ಟು ರಜಾಕ್ ಕುಕ್ಕಾಜೆ ಮಾಜಿ ಹಿರಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಜಾಕ್ ಕುಕ್ಕಾಜೆ ನಿಮ್ಮನ್ನು ಈ ಒಂದು ವೇದಿಕೆಯಲ್ಲಿ ದಯವಿಟ್ಟು ನೀವು ಕೂಡ ಗುರುತಿಸಲಾಗುವುದು. NS ಅವರು ಜಿಲ್ಲಾ ಕಾರ್ಯದರ್ಶಿ ಅಲ್ಪಸಂಖ್ಯಾತ ಘಟಕ NS ಕರೀಂ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ವೇದಿಕೆಯಲ್ಲಿ ನಿಮ್ಮನ್ನು ಗುರುತಿಸಲಾಗ್ತದೆ. ದಯವಿಟ್ಟು NS ಕೋವಿಡ್ನ ಸಮಯದಲ್ಲಿ ಒಬ್ಬ ಮುನೀರ್ ಬಾವ ಅವರನ್ನು ಕೂಡ ಈ ಒಂದು ವೇದಿಕೆಯಲ್ಲಿ
ಗುರುತಿಸಲಾಗ್ತದೆ. ಇನ್ನೊಬ್ಬ ಫೋಟೋಗ್ರಾಫರ್ ಜಾಸಿಮ್ರವರು ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಉತ್ತಮ ಛಾಯಾಗ್ರಾಹಕ ಜಾಸಿಮ್ರವರು ವೇದಿಕೆಯದೊಂದು ಗೌರವಿಸಬೇಕಾದ ಇರಾ ಜಾಸಿಮ್ರವರು ವೇದಿಕೆ ಬರಬೇಕು. ಇರಾ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಅಂತ ಮೊಯ್ದೀನ್ ಕುಂಜಿ, ದಯವಿಟ್ಟು ಇರಾ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಅಂತ ಮೊಯ್ದೀನ್ ಕುಂಜಿ ನಿಮ್ಮನ್ನು ಈ ಒಂದು ವೇದಿಕೆಯಲ್ಲಿ ನಮ್ಮ ಶ್ರೀನಿವಾಸ್ ಮತ್ತು ಯುಟಿ ಖಾದರ್ ಸರ್ ಅವರು ನಿಮ್ಮನ್ನು ಗೌರವಿಸ್ತಾರೆ. ಇನ್ನೊಬ್ಬ ಸಮಾಜ ಸೇವಕ ಜಕರಿಯಾ ಮಲಾರ್, ನಮ್ಮೆಲ್ಲರ ಯುವಕರ ಕಣ್ಮಣಿ, ನಮ್ಮೆಲ್ಲರಿಗೂ ಸಹಾಯಕಾರಿಯಾದ ಜಕರಿಯಾ ಮಲಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅಲ್ಪಸಂಖ್ಯಾತ ಘಟಕದ ಜಿಲ್ಲಾ ಕಾರ್ಯದರ್ಶಿ ಕೂಡ ಹೌದು. ಅವರನ್ನು ಕೂಡ BV ಶ್ರೀನಿವಾಸ್ ಮತ್ತೆ ನಮ್ಮ ಯುಟಿ ಖಾದರ್ ಸರ್ ಅವರು ಅವರನ್ನು ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದಾರೆ. ಮುಡಿಪು ಬ್ಲಾಕಿನ ಅಧ್ಯಕ್ಷರು ಪ್ರಶಾಂತ್ ಕಾಜವರವರು, ದಯವಿಟ್ಟು ಪ್ರಶಾಂತ್ ಕಾಜರವರು BV ಶ್ರೀನಿವಾಸ್ ಅವರು ನಿಮ್ಮನ್ನು ವೇದಿಕೆಯಲ್ಲಿ ಗುರುತಿಸುತ್ತಾರೆ. ಪ್ರಶಾಂತ್ ಕಾಜವ ದಯವಿಟ್ಟು 3ನೇ ಬಾರಿ ಕರೀತಾ ಇದ್ದೇವೆ. ಪ್ರಶಾಂತ್ ಕಾಜ BV ಗುರುತಿಸ ಜಕರಿಯಾ ಮಲಾರ್ ದಯವಿಟ್ಟು ಅಜೀಜ್ RKC ಅವರು ವೇದಿಕೆ ಬನ್ನಿ. ಮಣಿಪುರ ಬ್ಲಾಕಿನ ಅಧ್ಯಕ್ಷರು ಯುವಕ ಕಣ್ಮಣಿಯಾದಂಥ ಒಬ್ಬ ಸಾಧನೆಯ ನಾಯಕ ಪ್ರಶಾಂತ್ ಕಾಜರ್ ಅವರಿಗೆ BV ಶ್ರೀನಿವಾಸ್ ಮತ್ತು ಯುಟಿ ಖಾದರ್ ಅವರು ಈ ಒಂದು ವೇದಿಕೆಯಲ್ಲಿ ಗೌರವವಾಗಿ ಅವರನ್ನು ಗುರುತಿಸಲಾಗುತ್ತದೆ. ಮತ್ತೊಮ್ಮೆ ಮುಖ್ಯ ಅತಿಥಿಯಾದಂಥ BV ಶ್ರೀನಿವಾಸ್ ಅವರಿಗೆ ಯುಟಿ ಖಾದರ್ ಅವರು ಒಂದು ನೆನಪಿನ ಕಾಣಿಕೆ ಕೊಟ್ಟವರನ್ನು ಅಭಿನಂದನಾ ಕಾರ್ಯಕ್ರಮವನ್ನು ಗೌರವಿಸಲಾಗುತ್ತದೆ. BV ಶ್ರೀನಿವಾಸ್ ಅವರಿಗೆ ಯಾವತ್ತೂ ದಯವಿಟ್ಟು ವೇದಿಕೆ ಬಂದು ಯಾವತ್ತೂ ಉಳಿಸುವಾಗಬೇಕು. ದಯವಿಟ್ಟು BV ಶ್ರೀನಿವಾಸ್ ಅವರನ್ನು ಈ ಒಂದು ವೇದಿಕೆಯಲ್ಲಿ ಅವರ ಬರುವಿಕೆಗೆ ನಮ್ಮೊಂದು ಅಹವಾಲನ್ನು ಸ್ವೀಕರಿಸಿ ನಮ್ಮ ಜೊತೆ ಬಂದಿದ್ದಾರೆ. ಇಡೀ ದೇಶಕ್ಕೇನೆ ಒಂದು ಆಕ್ಸಿಜನ್ ಮ್ಯಾನ್ ಅಂತೂ ಹೆಸರಾಗಿ ಈ ಒಂದು ನಮ್ಮ ಸಣ್ಣ ಗ್ರಾಮಕ್ಕೆ ಬಂದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ BV ಶ್ರೀನಿವಾಸ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನೊಬ್ಬ ಅನಿಲ್ ಯಾದವ್, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅನಿಲ್ ಯಾದವ್ ಅವರನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ನಾವು ಯುಟಿ ಖಾದರ್ ಸರ್ ಅವರನ್ನು ಅಭಿನಂದಿಸಿ ಗೌರವಿಸ್ತೇವೆ. ಇನ್ನೊಬ್ಬ ಜಿಲ್ಲಾ ಯುವ ಕಾಂಗ್ರೆಸ್ನ ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಮನ್ನಾನ್, ದಯವಿಟ್ಟು ಮನ್ನಾನ್ ನಿಮ್ಮ ಆಗಮಿಕೆಗೆ ಯುಟಿ ಖಾದರ್ ಸರ್ ಅವರು ತಮ್ಮನ್ನು ಅಭಿನಂದಿಸಲಿದ್ದಾರೆ. ಇನ್ನೊಬ್ಬರು ದೀಪಿಕಾ ರೆಡ್ಡಿ, ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯು ಜಿಲ್ಲಾ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿಯೂ ಆದಂಥ ದೀಪಿಕಾ ರೆಡ್ಡಿ ಅವರನ್ನು ಯುಟಿ ಖಾದರ್ ಸರ್ ಅವರು ಶಾಲು ಹೊದಿಸಿ ಅವರಿಗೆ ಮೊಮೆಂಟ್ ಕೊಟ್ಟು ಗೌರವಿಸಲಾಗುವುದು. ಇನ್ನೊಬ್ಬರು ಭವ್ಯ KR ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಭವ್ಯ KR ಅವರು ನಮ್ಮ ಜೊತೆ ಆಗಮಿಸಿದ್ದಕ್ಕೆ ನಮ್ಮ ಕ್ಷೇತ್ರದ ಶಾಸಕರು ಯುಟಿ ಖಾದರ್ ಸರ್ ಅವರು ಭವ್ಯ KR ಅವರನ್ನು ಶಾಲು ಹೊದಿಸುವ ಮುಖಾಂತರ ಅವರನ್ನು ಅಭಿನಂದಿಸ್ತಾರೆ. ಅಧ್ಯಕ್ಷರಂತ ಭವ್ಯ KR ಅವರು ಈ ಒಂದು ನಮ್ಮ ಕಾರ್ಯಕ್ರಮ ಬಂದ ಅವರನ್ನು ಕೂಡ ಜಿಲ್ಲಾ ಅಧ್ಯಕ್ಷ ಅಂತ ಲುಕ್ಮಾನ್ ಬಂಟ್ವಾಲ್, ದಯವಿಟ್ಟು ಲುಕ್ಮಾನ್ ಬಂಟ್ವಾಲ್ ರವರಿಗೆ ನಮ್ಮ ಶಾಸಕರು ಅವರಿಗೆ ಶಾಲು ಹೊದಿಸಿ ಮೊಮೆಂಟ್ ಕೊಟ್ಟು ಅವರನ್ನು ಗುರುತಿಸಲಾಗ್ತದೆ. ನಮ್ಮ ಲುಕ್ಮಾನ್ ಬಂಟ್ವಾಲ್ ಯುಟಿ ಖಾದರ್ ಸರ್ ಅವರು ಶಾಲು ಹೊದಿಸಿ ಅವರ ಈ ಆಗಮಿಕೆಗೆ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ನ ಉಸ್ತುವಾರಿಗಳಾದಂಥ ಮನ್ನಾರ್ನವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಿಮಗೆ UT ಖಾದರ್ ಸರ್ ಅವರು ನಿಮ್ಮ ಆಗಮಿಕೆಗೆ ನಿಮಗೆ ಶಾಲು ಹೊದಿಸಿ ಮೊಮೆಂಟ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಸುಸಜ್ಜಿತವಾದ ಹಾಲನ್ನು ವ್ಯವಸ್ಥೆ ಮಾಡಿಕೊಟ್ಟಂಥ ಅಬ್ದುಲ್ ರಫೀಕ್, ದಯವಿಟ್ಟು ಅಬ್ದುಲ್ ರಫೀಕ್ ಅವರನ್ನು ಶಾಸಕರಾದ UT ಖಾದರ್ ಸರ್ ಅವರನ್ನು ಗೌರವಿಸಬೇಕು. ಇನ್ನೊಂದು RKC ಅಜೀಜ್ ರವರು ನಮ್ಮ UT ಖಾದರ್ ಸರ್ ಅವರಿಗೆ ನೆನಪಿನ ಕಾಣಿಕೆ ಒಂದು ದಯವಿಟ್ಟು ಸರ್ UT ಖಾದರ್ ಸರ್ ಅವರಿಗೆ ಒಂದು ನೆನಪಿನ ಕಾಣಿಕೆ ದಯವಿಟ್ಟು ಸ್ವೀಕರಿಸಬೇಕು. RKC ಅಜೀಜ್ ರವರು UT ಖಾದರ್ ಸರ್ ಅವರಿಗೆ ನೆನಪಿನ ಕಾಣಿಕೆ ಮೊಮೆಂಟ್ ಕೊಟ್ಟು ಗೌರವಿಸ್ತಾ ಇದ್ದಾರೆ. RKC ಅಜೀಜ್ ಅವರು UT ಖಾದರ್ ಸರ್ ಅವರಿಗೆ ಕಾರ್ಯಕ್ರಮ ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. 10:30 ಕಳೆದರೂ ಕೂಡ ನೀವೆಲ್ಲರೂ ಕೂಡ ನಮ್ಮ ಜೊತೆ ಅದು ಸಹಕರಿಸಿದ್ದಾರೆ. ವೇದಿಕೆಯಲ್ಲಿದ್ದಂಥ ಎಲ್ಲ ಗಣ್ಯ ವ್ಯಕ್ತಿಗಳು, ಇಲ್ಲಿದ್ದಂಥ ಎಲ್ಲ ಕಾರ್ಯಕರ್ತರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದ ಹೇಳಬೇಕು. ಅದರೊಟ್ಟಿಗೆ ನಮ್ಮ ಮೀಡಿಯಾ ಮಿತ್ರ ಅಂತ ಆಸಿಫ್ ಪಸುಕುರಲ್ ಹಾಗೂ ಆರಿಫ್ ಕಲ್ಕಟ್ಟ